ಸದ್ಯ ಅತ್ಯಂತ ಹತಾಶೆಯಿಂದ, ಬೇಸರದಿಂದ, ಜೊತೆಗೆ ಗೊಂದಲದಿಂದ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಮತ್ತೆ ಮತ್ತೆ ನಮ್ಮನ್ನು ಪ್ರಶ್ನೆ ಮಾಡುವಂತಹ, ನಮ್ಮ ಕಣ್ಣ ಮುಂದಿರುವಂತಹ ದುರಂತ ಅಂತ್ಯಗಳು, ಜೀವನದ ಸಾವುಗಳು ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ. ಅಂಥದ್ದೇ ಒಂದು ಘಟನೆ ನಮ್ಮ ಮಂಗಳೂರಿನಲ್ಲಿ ನಡೆದು ಹೋಗಿದೆ. ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಹೇಳ್ತಾರೆ. ಬದುಕಿನ ಬಹುದೊಡ್ಡ ಸಾಧನೆ ಏನು ಅಂತ ಹೇಳಿದ್ರೆ ಅದು ಬದುಕುವುದು ಅನ್ನುವಂತಹ ಮಾತುಗಳು. ಆದರೆ ಈ ಬದುಕು ಅನ್ನುವಂಥದ್ದು ಅಷ್ಟೇ ನಶ್ವರ ಅನ್ನುವಂತಹ ಮಾತನ್ನು ಕೂಡ ತಿಳಿದವರು, ಜ್ಞಾನಿಗಳು ಹೇಳ್ತಾರೆ. ಆದರೆ ಈ ಬದುಕು ಶಾಶ್ವತ ಅಲ್ಲ ಅನ್ನುವಂಥದ್ದು ಕೂಡ ನಮ್ಗಳಿಗೆ ಗೊತ್ತಿದೆ. ನೀರಿನ ಮೇಲಿನ ಗುಳ್ಳೆಯಂತೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾರೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಬಂದಾಗ, ನಾನು ಆಗಲೇ ಹೇಳಿದಾಗೆ ಕೆಲವು ಸಾವುಗಳು ನಮ್ಮನ್ನು ಮತ್ತೆ ಮತ್ತೆ ಕಾಡುವಂತೆ ಮಾಡುತ್ತೆ. ಅಂದರೆ ಅವರು ನಮ್ಮವರಲ್ಲ, ನಮ್ಮ ಸಂಬಂಧಿಕರಲ್ಲ, ನಮ್ಮ ಜೊತೆಗಿದ್ದವರಲ್ಲ, ಆದರೂ ಕೂಡ ಅವರ ಸಾವುಗಳು ನಮ್ಮನ್ನು ಮತ್ತೆ ಮತ್ತೆ ಕಾಡುವಂತೆ ಮಾಡುತ್ತೆ. ಯಾಕೆಂದರೆ ಅವರು ಬದುಕಿದಂತಹ ರೀತಿ, ಜೊತೆಗೆ ಅವರು ಅಂತ್ಯವಾಗಿದ್ದಂತಹ ರೀತಿಯೂ ಕೂಡ. ಇಂಥದ್ದೇ ಒಂದು ಘಟನೆ ಮಂಗಳೂರಿನಲ್ಲಿ. ಇನ್ನೂ ಕೂಡ ಬಾಳಿ ಬದುಕಬೇಕು, ಜೀವನದಲ್ಲಿ ಮತ್ತಷ್ಟು ಸಾಧನೆಯನ್ನು ಮಾಡಬೇಕು, ಪಕ್ಕ ಸಾಧನೆ ಮಾಡಲೇಬೇಕು ಅನ್ನುವಂತಹ ಇದ್ದಂತಹ ಹುಡುಗಿ, ಯುವತಿ, 23 ವರ್ಷ ಪ್ರಾಯದ ಯುವತಿ ವಿಧಿಯ ಕ್ರೂರ ಆಟಕ್ಕೆ ಬಲಿಯಾಗಿ ಹೋಗ್ತಾಳೆ. ಮಂಗಳೂರೇ ಒಂದ್ಸಲ ಈ ಸಾವನ್ನು ನೋಡಿ, ಇಡೀ ನಾಡು ಕೂಡ ಈ ಸಾವನ್ನು ನೋಡಿ, ಅಪರೂಪದಲ್ಲಿ ಅಪರೂಪವಾಗಿರುವಂತಹ ಪ್ರಕರಣ ಇದು. ಯಾಕೆಂದರೆ ಇಂತಹ ಪ್ರಕರಣಗಳಲ್ಲಿ, ಅಂದರೆ ಆಹಾರ ಸೇವನೆಯಿಂದ, ಫುಡ್ ಅಲರ್ಜಿಯಿಂದ ಯಾರಾದರೂ ಸಾಯ್ತಾರಾ? ಯಾರಾದರೂ ಸಾವನ್ನಪ್ತಾರಾ? ಇದು ಡೈರೆಕ್ಟಾಗಿ ಬ್ರೈನ್ಗೆ, ಮೆದುಳಿಗೆ ಹಾನಿಯನ್ನು ಉಂಟು ಮಾಡುತ್ತಾ? ಇಂತಹ ಮಾರಕವಾಗಿರುವಂತಹ ರೋಗವ ಇದು ಅನ್ನುವಂತಹ ಹಲವಾರು ಪ್ರಶ್ನೆಗಳನ್ನು ಈ ಒಂದು ಪ್ರಕರಣ ಹುಟ್ಟು ಹಾಕಿದೆ. ಅದೇನೇ ಇರ್ಬೋದು. ಮೊದಲನೇದಾಗಿ ಅಗಲಿದಂತಹ ಆತ್ಮ ಗ್ಲೋರಿಯಾ ರೋಡ್ರಿಗಸ್ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂಥದ್ದು ಭಗವಂತನೇ ನಾವು ಕೇಳ್ತಾ ಇರುವಂಥದ್ದು. ಅಷ್ಟಕ್ಕೂ ಕೂಡ ಅವರು ಬದುಕಿದಂತಹ ರೀತಿ, ಜೊತೆಗೆ ಅವರು ಅವರ ವ್ಯಾಸಂಗದಲ್ಲಿ, ಜೀವನದಲ್ಲಿ, ಶೈಕ್ಷಣಿಕವಾಗಿ ಮಾಡಿದಂತಹ ಸಾಧನೆಗಳು ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿ. ಅಷ್ಟಕ್ಕೂ ಕೂಡ ಗ್ಲೋರಿಯಾ ರೋಡ್ರಿಗಸ್ ಇವರ ಸಾವಿಗೆ ಇಡೀ ಊರಿ ಕಂಬನಿ ಯಾಕೆ ಮಿಡಿದಿದೆ? ಎಲ್ಲರೂ ಕೂಡ ಬಹಳಷ್ಟು ಬೇಸರದಿಂದ ಯಾಕೆ ಇಷ್ಟು ಕಣ್ಣೀರನ್ನು ಹಾಕಿದ್ದಾರೆ? ಯಾರವರು? ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಸಾವಿನಲ್ಲೂ ಸಾರ್ಥಕತೆ ಮೆರೆದ ಮಂಗಳೂರಿನ ಯುವ ಉಪನ್ಯಾಸಕಿ, ಅಪರೂಪದಲ್ಲಿ ಅತಿ ಅಪರೂಪದ ಕಾಯಿಲೆಗೆ ಬಲಿಯಾದ ಪ್ರತಿಭಾನ್ವಿತೆ. ಆಕೆ ಸ್ನಾತಕೋತ್ತರ ಪದವಿ ಪೂರೈಸಿ ಮರುವರ್ಷವೇ ತಾನು ಕಲಿತ ಶಿಕ್ಷಣ ಸಂಸ್ಥೆಯಲ್ಲೇ ಯುವ ಉಪನ್ಯಾಸಕಿಯಾಗಿ ಹೊಸ ಬದುಕು ಕಟ್ಟಿಕೊಂಡಿದ್ದರು. ಗ್ರಾಮೀಣ ಪ್ರದೇಶದಿಂದ ಬಂದ ಆಕೆ ವಿದ್ಯಾರ್ಥಿಗಳ, ಸಹೋದ್ಯೋಗಿಗಳ ಅಪಾರ ಪ್ರೀತಿ ಒಲವು ಗಳಿಸಿದ್ದರು. ಆದರೆ ವಿದ್ಯಾಟ ಬೇರೆಯೇ ಆಗಿತ್ತು. ಮೊಗ್ಗು ಅರಳುತ್ತಿದ್ದಂತೆ ಅದು ಲೌಕಿಕ ಜಗತ್ತಿನಿಂದ ಮರೆಯಾಗಿಯೇ ಬಿಟ್ಟಿತ್ತು. ಇದು ಮಂಗಳೂರಿನ ಪ್ರಸಿದ್ಧ ಶಿಕ್ಷಣ ಸಂಸ್ಥೆಯಾದ ಸೈಂಟ್ ಅಲೋಷಿಯಸ್ ಕಾಲೇಜಿನ ಯುವ ಉಪನ್ಯಾಸಕಿಯ ವಾಸ್ತವ ಕತೆ. ಅಲೋಷಿಯಸ್ನಲ್ಲೇ ಪಿಜಿ ಪೂರೈಸಿದ ಬಜಪೆ ಸಮೀಪ ಇದ್ದಕ್ಕಿದ್ದ ಹಾಗೆ ಕುಸಿದು ಬೀಳುತ್ತಾರೆ. ತಕ್ಷಣ ಅವರನ್ನ ಮಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದಕ್ಕೆ ದಾಖಲಿಸಲಾಗುತ್ತದೆ. ಊಟ ಮಾಡಿದ ಬಳಿಕ ಅವರ ದೇಹದಲ್ಲಿ ಅಲರ್ಜಿ ಕಾಣಿಸಿಕೊಂಡಿದೆ ಎಂದು ವೈದ್ಯರು ಹೇಳುತ್ತಾರೆ. ಇದಕ್ಕೆ ವೈದ್ಯಕೀಯ ಭಾಷೆಯಲ್ಲಿ ಅನಾಫಿಲಾಕ್ಸಿಸ್ ರಿಯಾಕ್ಷನ್ ಎಂದು ಹೇಳುತ್ತಾರೆ. ಶಸ್ತ್ರಚಿಕಿತ್ಸೆ ನಡೆಸಲಾಗುತ್ತದೆ. ಆದರೆ ಚಿಕಿತ್ಸೆ ಫಲಕಾರಿಯಾಗುವುದಿಲ್ಲ. ಮೆದುಳನ್ನ ಹಾನಿಗೊಳಿಸುವಷ್ಟು ರೋಗ ಉಲ್ಬಣಗೊಳ್ಳುತ್ತದೆ. ಗ್ಲೋರಿಯಾ ಅವರ ಮೆದುಳು ನಿಷ್ಕ್ರಿಯವಾಗಿದೆ ಎಂದು ವೈದ್ಯರು ಘೋಷಿಸುತ್ತಾರೆ. ಅಪರೂಪದಲ್ಲಿ ಅತಿ ಅಪರೂಪದ ಅನಾಫಿಲಾಕ್ಸಿಸ್ ರಿಯಾಕ್ಷನ್. ಇನ್ನು ಹಲವು ವರ್ಷ ಬಾಳಿ ಬದುಕಬೇಕಾಗಿದ್ದ ಗ್ಲೋರಿಯಾ ಅವರು ಅಪರೂಪದಲ್ಲಿ ಅತಿ ಅಪರೂಪದ ಕಾಯಿಲೆಗೆ ಬಲಿಯಾಗಿದ್ದಾರೆ. ಬದುಕಿದ್ದಾಗಲೂ ಎಲ್ಲರಿಗೂ ಉತ್ಸಾಹದ ಚಿಲುಮೆಯಾಗಿದ್ದ ಗ್ಲೋರಿಯಾ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಹೌದು, ಇನ್ನು ಹಲವು ವರ್ಷ ಬಾಳಿ ಬದುಕಬೇಕಾಗಿದ್ದ ಗ್ಲೋರಿಯಾ ಅವರು ಅಲರ್ಜಿಗೆ ಸಂಬಂಧಿಸಿದ ಅನಾಫಿಲಾಕ್ಸಿಸ್ ರಿಯಾಕ್ಷನ್ನಿಂದ ಕೊನೆಯುಸಿರೆಳೆದಿದ್ದಾರೆ. ಮುಂದೇನು? ಅಂತ್ಯಕ್ರಿಯೆ ನಡೆಸಲು
ಇದು ಗ್ಲೋರಿಯಾ ರೋಡ್ರಿಗಸ್ ಅವರ ದುರಂತ ಅಂತ್ಯ. 23 ವರ್ಷ ಪ್ರಾಯದ ಯುವತಿ, ಇನ್ನೂ ಕೂಡ ಬಾಳಿ ಬದುಕಬೇಕಾಗಿತ್ತು. ಜೊತೆಗೆ ಬದುಕಿದ್ದಾಗ ಬಹಳಷ್ಟು ಎಲ್ಲರೂ ಕೂಡ ಉತ್ಸಾಹದ ಚಿಲುಮೆಯಾಗಿದ್ದರು. ಜೊತೆಗೆ ಯುವ ಉಪನ್ಯಾಸಕಿ ಕೂಡ ಹೌದು. ಕಲಿತಂತಹ ಕಾಲೇಜಿನಲ್ಲೇ ವ್ಯಾಸಂಗ ಮುಗಿಸಿ ಅವರು ಅಲ್ಲಿ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸ್ತಾರೆ. ಆ ಸಂದರ್ಭ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಟೀಚರ್ ಆಗಿ, ಮಾರ್ಗದರ್ಶಕಿಯಾಗಿ ಅವರು ಇರ್ತಾರೆ. ಇವೆಲ್ಲದರ ಜೊತೆಗೆ ಅವರಿಗೆ ಈ ಒಂದು ದುರಂತ ಅಂತ್ಯ. ಅವರ ಬಗ್ಗೆ ಮೊದಲನೇದಾಗಿ ಹೇಳಲೇಬೇಕು, ಎಷ್ಟು ಶೈಕ್ಷಣಿಕ ವಿಚಾರದಲ್ಲೂ ಕೂಡ ಕಲಿಯುವಿಕೆಯಲ್ಲಿ ಬಹಳಷ್ಟು ಉತ್ತಮವಾಗಿದ್ಲು ಅಂತ ಬಂದಾಗ SSLCಯಲ್ಲಿ 97%, ಅದೇ ರೀತಿ PUCಯಲ್ಲಿ 95% ಜೊತೆಗೆ ಡಿಗ್ರಿಯಲ್ಲಿ ಡಿಸ್ಟಿಂಕ್ಷನ್, ಜೊತೆಗೆ MCOM ಪದವಿಯಲ್ಲಿ 3rd ರ್ಯಾಂಕ್ ಪಡೆದಂತಹ ಅತಿ ಪ್ರತಿಭಾನ್ವಿತೆಯಾಗಿರುವಂತಹ ಯುವತಿ. ಇವೆಲ್ಲದರ ನಡುವೆ ಇಂತಹ ಸಾವು, ಇಂತಹ ದುರಂತ ಅಂತ್ಯ ಅಂತ ಬಂದಾಗ ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ. ಒಂದು ಫುಡ್ ಅಲರ್ಜಿಯಿಂದ, ಅಥವಾ ಈ ಒಂದು ಅನಾಫಿಲಾಕ್ಸಿಸ್ ರಿಯಾಕ್ಷನ್ ಅನ್ನುವಂತಹ ಒಂದು ರೋಗ ಏನಿದೆ, ಇದು ಇಷ್ಟು ಮಾರಣಾಂತಿಕವಾಗಿರುವಂತಹ ರೋಗವಾ, ಇದು ಜೀವವನ್ನೇ ಬಲಿ ಪಡೆದುಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ. ಅದೇನೇ ಇರಬಹುದು, 8 ಜನರ ಬದುಕಿಗೆ ಬೆಳಕಾಗಿದ್ದಾರೆ ಅಂಗಾಂಗ ದಾನದ ಮೂಲಕ. ಎಲ್ಲ ವಿಚಾರದ ಬಗ್ಗೆ ಮಾತನಾಡಬೇಕು. ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಿರುವಂಥದ್ದು ಈ ಫುಡ್ ಅಲರ್ಜಿ, ಇದರಿಂದ ಉಂಟಾಗುವಂಥ ಸಾವು ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ. ಬಹಳಷ್ಟು ಕೇಳುವಂಥವ್ರು ಇದ್ದಾರೆ, ಇದರಿಂದ ಸಾವು ಕೂಡ ಆಗುತ್ತಾ, ಇಷ್ಟು ಕ್ರೂರವಾಗಿದೆಯಾ ಅನ್ನುವಂಥ ಪ್ರಶ್ನೆ. ಸೊ ಆಗಿದ್ದಾಗ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಆರೋಗ್ಯಕರವಾಗಿರುವಂಥ ಚರ್ಚೆ, ಬಹಳಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಬೇಕು, ವೆರಿ ಇನ್ಫಾರ್ಮೇಟಿವ್ ಆಗಿರುವಂತಹ ಕಾರ್ಯಕ್ರಮ ಆಗಬೇಕು. ಜೊತೆಗೆ ಜಾಗೃತಿಯನ್ನು ಮೂಡಿಸಬೇಕು, ಒಂದು ಅವೇರ್ನೆಸ್ಸನ್ನು ಮೂಡಿಸಬೇಕು. ಬಹಳಷ್ಟು ಜನರು ತಿಳಿದವರು ಹೇಳ್ತಾರೆ, ವೈದ್ಯರು ಹೇಳ್ತಾರೆ, ನಾವು ತೆಗೆದುಕೊಳ್ಳುವಂಥ ಆಹಾರ ಪದ್ಧತಿಗಳು ನಮ್ಮ ಬದುಕನ್ನು ರೂಪಿಸುತ್ತೆ, ನಮ್ಮ ಬದುಕನ್ನು ಬೆಳಕಾಗಿಸುತ್ತೆ. ಎಲ್ಲೋ ಒಂದು ಕಡೆ ಸ್ವಲ್ಪ ಮಿಸ್ ಆದರೂ ಕೂಡ ಬಹಳಷ್ಟು ಸಮಸ್ಯೆಗಳನ್ನು ಉಂಟಾಗುತ್ತೆ ಅನ್ನೋದು. ಬಹುಶಃ ಈ ಒಂದು ಪ್ರಕರಣ ಏನಿದು, ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಪಡೆದುಕೊಳ್ಬೇಕು. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ವೈದ್ಯರು ಡಾಕ್ಟರ್ ಬಸವ ಪ್ರಭು ಸರ್ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೀನಿಯರ್ ಫಿಸಿಷಿಯನ್ ಕನ್ಸಲ್ಟೆಂಟ್ ಇಂಟರ್ನಲ್ ಮೆಡಿಸಿನ್, KMC ಹಾಸ್ಪಿಟಲ್, ಪ್ರಖ್ಯಾತವಾಗಿರುವಂತಹ ಆಸ್ಪತ್ರೆಯ KMC ಹಾಸ್ಪಿಟಲ್ನ ಡಾಕ್ಟರ್ ಬಸವ ಪ್ರಭು ಸರ್ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಚಾರದ ಬಗ್ಗೆ ಸಂಕ್ಷಿಪ್ತವಾಗಿರುವಂತಹ ವಿವರಣೆಯನ್ನು ನೀಡಲಿಕ್ಕಿದ್ದಾರೆ. ಆತ್ಮೀಯ ಗ್ರಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಸರ್. ಆತ್ಮೀಯ ಗ್ರಂಥ ಸ್ವಾಗತ ಸರ್. ನಮಸ್ತೆ ಸರ್. ನಮಸ್ತೆ. ಡಾಕ್ಟರ್ ಬಸವ ಪ್ರಭು ಅವರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಜೊತೆಗೆ ತಮ್ಮಲ್ಲೂ ಕೂಡ ಏನಾದರೂ ಪ್ರಶ್ನೆಗಳಿದ್ರೆ ನೇರವಾಗಿ ಕರೆ ಮಾಡ್ಬೋದು, ಕೇಳ್ಬೋದು, ಪ್ರಶ್ನೆಗಳನ್ನು ಕೇಳ್ಬೋದು. ನಾನು ಡಾಕ್ಟರ್ ಬಸವರ ಪ್ರಭು ಸರ್ ಜೊತೆ ನಾನು ಕೇಳ್ತಾ ಇರುವಂಥದ್ದು ಇಷ್ಟೇ. ಯಾಕೆಂದರೆ ಬಹಳಷ್ಟು ಜನರಲ್ಲಿ ಈ ಒಂದು ಸಾವು ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ ಸರ್. ಒಂದು ಫುಡ್ ಅಲರ್ಜಿ ಒಂದು ಸಾವಿಗೆ ಕಾರಣವಾಗುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟು ಹಾಕಿದೆ ಸರ್. ಏನು ಹೇಳ್ತೀರಾ ಸರ್ ಫಸ್ಟ್ ರಿಯಾಕ್ಷನ್? ಮೊದಲನೇದಾಗಿ ಅಲರ್ಜಿ ಅನ್ನೋದು ಸಾಮಾನ್ಯ, ಕಾಮನ್. ಬಟ್ ಅನಾಫಿಲಾಕ್ಸಿಸ್ ಅಂದರೆ ದಟ್ ಈಸ್ ದ ಮೋಸ್ಟ್ ಸಿವಿಯರ್ ಫಾರ್ಮ್ ಆಫ್ ಅಲರ್ಜಿ. ಸಿವಿಯರ್ ಫಾರ್ಮ್ ಅಂದರೆ ತುಂಬ ತೀಕ್ಷ್ಣವಾದಂತಹ ಪ್ರಮಾಣದಲ್ಲಿ ಆಗುವಂತಹ ಅಲರ್ಜಿಕ್ ರಿಯಾಕ್ಷನ್. ಅಂದರೆ ಸಾಮಾನ್ಯವಾಗಿ ಅಲರ್ಜಿ ಆದರೆ ಏನಾಗ್ತದೆ, ಚರ್ಮದಲ್ಲಿ ರ್ಯಾಷಸ್ ಬರುವಂಥದ್ದು, ತುರಿಕೆ ಇರುವಂಥದ್ದು, ಇಲ್ಲ ಕಣ್ಣ ತುರಿಕೆ ಬರುವಂಥದ್ದು ಯೂಶಲಿ ಆಗ್ತದೆ. ಸಹಜವಾದ ಅಲರ್ಜಿ, ಇದು ಹಲವಾರು ಕಾರಣದಲ್ಲಿ ಆಗ್ಬೋದು. ಫುಡ್ ಮಾತ್ರ ಅಲ್ಲ, ಇನ್ಸೆಕ್ಟ್ ಬೈಟ್ಸ್ ಇರ್ಬೋದು, ಕಾಮನ್ಲಿ ಹನಿ ಬೀ ಸ್ಟಿಂಗ್ ಅದರಲ್ಲೆಲ್ಲ ಆಗ್ಬೋದು. ಕೆಲವೊಂದು ಸರಿ ಕಾಮನ್ ಮೆಡಿಕೇಶನ್ಸ್ ಎಲ್ಲ ಆಗ್ತದೆ. ಸೊ ಆದರೆ ಅನಾಫೈಲಾಕ್ಟಿಕ್ ರಿಯಾಕ್ಷನ್ ಅನ್ನೋದು ಲೈಫ್ ಥ್ರೆಟನಿಂಗ್ ಎಮರ್ಜೆನ್ಸಿ. ಓಕೆ ಅದು ಅಂದರೆ ಮರಣಾಂತಿಕವಾಗುವಂತಹ ತೀವ್ರವಾದ ಅಲರ್ಜಿಕ್ ರಿಯಾಕ್ಷನ್. ಸೊ ಅದು ಯಾಕೆ ಹಾಗಾಗ್ತದೆ? ಯೂಶ್ವಲಿ ಏನಾಗ್ತದೆ ಅಂದರೆ, ಆಲ್ರೆಡಿ ಮೊದಲನೇದಾಗಿ ಕೆಲವೊಂದು ಆಹಾರಗಳಿಗಿರ್ಬೋದು ಅಥವಾ ಮೆಡಿಸಿನ್ಗಳಿಗಿರ್ಬೋದು, ಕೆಲವೊಬ್ಬರಿಗೆ ಅಲರ್ಜಿ ಇರ್ತದೆ ಅವರಲ್ಲಿ. ಸೊ ಅದು ಪುನಃ ಎಕ್ಸ್ಪೋಸ್ ಆದಾಗ, ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ನಾ ಹೇಳೋದಾದ್ರೆ, ಪೇನ್ ಕಿಲ್ಲರ್ಸ್ ರೆಗ್ಯುಲರ್ಲಿ ಕೆಲವೊಬ್ರು ತಗೊಳ್ತಾರೆ. ಸೊ ಮೊದಲನೇದಾಗಿ ಅವ್ರಿಗೆ ಅಲರ್ಜಿ ಇದ್ರೆ ಅದು ಮೈಲ್ಡ್ ಫಾರ್ಮ್ ಅಥವಾ ತೀವ್ರತೆ ಸ್ವಲ್ಪ ಇರ್ತದೆ. ಅದೇ ಪುನಃ ಅದನ್ನೇ ಎಕ್ಸ್ಪೋಸ್ ಆದಾಗ ಅದು ಸೀರಿಯಸ್ ಆಗುವ ಚಾನ್ಸಸ್ ಇರ್ತದೆ. ಬಟ್ ಕೆಲವೊಬ್ಬರಲ್ಲಿ ಇವನ್ ದ ಫಸ್ಟ್ ಎಪಿಸೋಡ್ ಅಂದರೆ ಮೊದಲನೇದಾಗಿ ಆಹಾರ ಕೆಲವೊಂದು ಅವರು ನಾರ್ಮಲಿ ಸೇವಿಸದೇ ಇದ್ದದ್ದನ್ನು ತಗೊಂಡಾಗ, ಅಥವಾ ಎನಿಥಿಂಗ್ ವಿಚ್ ಇಸ್ ನಾಟ್ ನ್ಯಾಚುರಲ್ ಟು ದೆಮ್ ತಗೊಂಡಾಗ, ಮುಂಚೆ ಸೇವಿಸಿದ್ದನ್ನು, ಸೊ ಆವಾಗ ಮೊದಲನೇದೇ ಕಾಯಿಲೆ ಉಲ್ಬಣ ಆಗುವ ಚಾನ್ಸಸ್ ಇರ್ತದೆ. ಸೊ ಸಿಸ್ಟಮಿಕ್ ರಿಯಾಕ್ಷನ್ ಅಂತಂದರೆ ನಾಟ್ ಜಸ್ಟ್ ಅಲರ್ಜಿಕ್ ಸ್ಕಿನ್ ರಿಯಾಕ್ಷನ್, ಅಂದರೆ ರ್ಯಾಷಸ್ ಒಟ್ಟಿಗೆ ಚರ್ಮದ ಅರ್ಟಿಕೇರಿಯಾ ಅಥವಾ ಹೈವ್ಸ್ ಅಂತ ಹೇಳ್ತೇವೆ, ರ್ಯಾಷಸ್ ಹೈವ್ಸ್ ಒಟ್ಟಿಗೆ ಹಲವಾರು ಅಂಗಗಳು ಒಮ್ಮೆಲೆ
ಅಫೆಕ್ಟ್ ಆಗುವಂತಹ ಪರಿಸ್ಥಿತಿ. ಮೇನ್ಲಿ ಯಾವ್ಯಾವ ಅಂಗಗಳಾಗ್ತದೆ ಈ ಅನಾಫಿಲಾಕ್ಟಿಕ್ ರಿಯಾಕ್ಷನ್? ಒಂದು ಶ್ವಾಸಕೋಶದ ಸಮಸ್ಯೆ, ಅಂದ್ರೆ ನಮ್ಮ ಲ್ಯಾರಿಂಗ್ಸ್ ಅಂತ ಇರ್ತದೆ, ವಾಯ್ಸ್ ಬಾಕ್ಸ್ ಲ್ಯಾರಿಂಗ್ಸ್, ಅದರ ಊತ ಬಂದಾಗ, ಸ್ವೆಲ್ಲಿಂಗ್ ಬಂದಾಗ ಸ್ಟ್ರೈಡರ್ ಅಂತ ಆಗ್ತದೆ, ಅವಾಗ ಶ್ವಾಸ ತೆಗಿಲಿಕ್ಕೆ ಕಷ್ಟ ಆಗ್ತದೆ. ನಮ್ಮ ಲಂಗ್ಸ್ ಏರ್ವೇ, ನಾವು ಶ್ವಾಸ ತೆಗೆಯುವಾಗ ಆಕ್ಸಿಜನ್ ಎಕ್ಸ್ಚೇಂಜ್ ಆಗಬೇಕು, ಅದರಲ್ಲಿರುವ ಏರ್ವೇಸ್ ಅಂದ್ರೆ ಬ್ರಾಂಕೈ ಅಥವಾ ಬ್ರಾಂಕಿಯೋಲ್ಸ್, ಅದು ಬ್ರಾಂಕೋಸ್ಪಾಸಮ್ ಅಂತ ಆಗ್ತದೆ, ಅಂದ್ರೆ ತೀವ್ರವಾಗಿ ಅದು ಟೈಟ್ ಆಗಿ ಕ್ಲೋಸ್ ಆಗುವಂಥದ್ದು, ಶ್ವಾಸ ತೆಗಿಲಿಕ್ಕೆ ಆಕ್ಸಿಜನ್ ಸಿಗದೇ ಇರುವಂತಹ ಸ್ಥಿತಿಯಲ್ಲಿ ವ್ಯಾಸ್ಕ್ಯುಲರ್ ಸಿಸ್ಟಮ್ ಅಫೆಕ್ಟ್ ಆಗ್ತದೆ. ಅವಾಗ ಏನಾಗ್ತದೆ, ರಕ್ತದೊತ್ತಡ ಸಡನ್ ಆಗಿ ಕಡಿಮೆ ಆಗುವಂಥದ್ದು, ಪಲ್ಸ್ ರೇಟ್, ನಮ್ಮ ಹಾರ್ಟ್ ರೇಟಲ್ಲಿ ವೇರಿಯೇಷನ್ಸ್ ಬರುವಂಥದ್ದು, ಸಡನ್ ಆಗಿ ಹೆಚ್ಚಾಗುವಂಥದ್ದು ಅಥವಾ ಕಡಿಮೆ ಆಗುವಂಥದ್ದು. ಮತ್ತು ನಾಲ್ಕನೇದಾಗಿ ನಮ್ಮ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್, ಸಡನ್ ಆಗಿ ವಾಮಿಟಿಂಗ್ ಬರುವಂಥದ್ದು, ಲೂಸ್ ಮೋಷನ್ಸ್ ಆಗುವಂಥದ್ದು, ಹೊಟ್ಟೆ ನೋವು ಬರುವಂಥದ್ದು. ಮತ್ತು ಕೊನೆಯದಾಗಿ ನಮ್ಮ ಬ್ರೈನ್. ಸೊ ಮೆದುಳಿಗೆ ತುಂಬ ಹೊತ್ತು ಆಕ್ಸಿಜನ್ ಸಪ್ಲೈ ಇಲ್ಲದೆ ಇದ್ದರೆ ಅದು ಕೆಲಸ ಮಾಡೋದಿಲ್ಲ. ಸೊ ಹಾಗಾಗಿ ಒಂದು ರಕ್ತದೊತ್ತಡ ಕಡಿಮೆ ಆದಾಗ, ಹಾರ್ಟ್ ರೇಟ್ ಫೀಬಲ್ ಅಥವಾ ತುಂಬ ಲೋ ಔಟ್ಪುಟ್ ಅಥವಾ ಹಾರ್ಟ್ ರೇಟ್, ಬ್ಲಡ್ ಪ್ರೆಷರ್ ಕಡಿಮೆ ಆದಾಗ, ಹಾರ್ಟ್ ಬಡಿತ ಕಡಿಮೆ ಆದಾಗ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗ್ತದೆ. ಸೊ ಅವಾಗ ಏನಾಗ್ತದೆ, ಆದಾಗ ನ್ಯಾಚುರಲಿ ಲೈಟ್ ಹೆಡೆಡ್ನೆಸ್ ಅಥವಾ ಫೀಲಿಂಗ್ ಆಫ್ ಲೈಟ್ ಹೆಡೆಡ್ನೆಸ್, ತಲೆ ತಿರುಗುವಂಥದ್ದು, ಮೂರ್ಛೆ ಹೋಗುವಂಥದ್ದು, ಕೆಲವೊಂದು ಸಾರಿ ಈವನ್ ಫಿಟ್ಸ್ ಬರುವಂಥದ್ದು ಅಥವಾ ಅಪಸ್ಮಾರ ಆಗುವಂಥದ್ದು ಚಾನ್ಸಸ್ ಇರ್ತದೆ. ಸೊ ಈ ರೀತಿ ಆದಾಗ ಕೆಲವೊಂದು ಸರಿ ಇವನ್ ಜೀವನಕ್ಕೆ ಅಪಾಯ ಬರುವ ಸಾಧ್ಯತೆಗಳಿರ್ತದೆ. ಬಟ್ ಇದು ತುಂಬ ವಿರಳ, ತುಂಬ ರೇರ್. ಯಾಕೆಂದರೆ ಅಲರ್ಜಿಕ್ ರಿಯಾಕ್ಷನ್ಸ್ ಆಲ್ಮೋಸ್ಟ್ ಸಮ್ ಕಂಟ್ರೀಸ್, ಕೆಲವೊಂದು ಕಂಟ್ರಿಗಳಲ್ಲಿ ಆಲ್ಮೋಸ್ಟ್ 10 to 15% ಆಫ್ ಪಾಪ್ಯುಲೇಷನ್ ಮೇ ಬಿ ಎಕ್ಸ್ಪೋಸ್ ಟು ಅಲರ್ಜಿ ಇನ್ ದರ್ ಲೈಫ್ ಟೈಮ್. ವೆರಾಸ್ ಅನಾಫಿಲಾಕ್ಟಿಕ್ ರಿಯಾಕ್ಷನ್ ಅನ್ನೋದು ಇಟ್ ಈಸ್ ಲೆಸ್ ದ್ಯಾನ್ 0.05%, ಅಂದರೆ ಲೆಸ್ ದ್ಯಾನ್ 0.05, ಲೆಸ್ ದ್ಯಾನ್ ಅಂದರೆ ಒಂದು ಲಕ್ಷದಲ್ಲಿ 4-5 ಜನಕ್ಕೆ ಆಗ್ಬೋದು. ಅದರಲ್ಲಿ 4-5 ಜನರಲ್ಲಿ 97 to 98%, if they get immediate attention treatment, they survive. So just less than 2% out of this 0.05%, ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಸಾವು ಆಗುವ ಚಾನ್ಸಸ್ ಇರ್ತದೆ. ಸೊ ಇಟ್ ಇಸ್ ವೆರಿ 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 ರೇರ್. ಎಸ್ ಸರ್, ಬರ್ತೇನೆ ಸರ್. ಬಹಳಷ್ಟು ಪ್ರಶ್ನೆಗಳಿವೆ, ಕೇಳ್ತೇನೆ ಸರ್. ಬಿಫೋರ್ ದಟ್ ಕರೆಗಳು ಬರ್ತಾ ಇದೆ, ಅದನ್ನು ತೆಗೆದುಕೊಂಡು ನಾನು ಬರ್ತೇನೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮೇಡಮ್? ಸರ್, ನನ್ನ ಮಗಳಿಗೆ 23 years, ಸುಮಾರು 4-5 ವರ್ಷದಿಂದ ಅವಳಿಗೆ ಮಸಾಲೆಗಳು ತಿಂದ್ರೆ, ಉದಾಹರಣೆ ಗೋಬಿ ಮಂಚೂರಿ ಮಸಾಲೆ, ಅದು ಇದು, ಮತ್ತೆ ಎಣ್ಣೆ ಪತ್ತೆ ತಿಂದ್ರೆ ಎಲ್ಲ ಇದೇ ತರ ವಾಂತಿ ಆಗುದು, ತಲೆ ಸುತ್ತುದು, ಅದು ಜೀರ್ಣ ಆಗುದಿಲ್ಲ, ಆ ತರ ಆಗ್ತಾ ಇದೆ. ಅದು ಎಷ್ಟು ತೀವ್ರ, ಅದಕ್ಕೆ ಏನಾದ್ರು ಮೆಡಿಸಿನ್ಸ್ ಬೇಕಾ ಅಂತ. ತಿನ್ಲಿಕ್ಕೆ ಆಗುದಿಲ್ಲ ಮಸಾಲೆ ಪದಾರ್ಥಗಳು. ಎಸ್ ಎಸ್ ಮೇಡಮ್. ತಿಂದ್ರೆ ಅದು ವಾಂತಿ ಆಗ್ತದೆ. ಅದು ಏನ್ ಪ್ರಾಬ್ಲಮ್, ಸಮಸ್ಯೆ ಆಗ್ಬೋದು ಅಂತ ತಾವು ಕೇಳ್ತಾ ಇದೀರಲ್ಲ ಮೇಡಮ್? ಹೌದು, ಏನ್ ಪ್ರಾಬ್ಲಮ್, ಅದು ಎಷ್ಟು ತೀವ್ರ, ಅದು ಎಷ್ಟು ಸೀರಿಯಸ್ ಅದು ಅಂತ. ಓಕೆ ಓಕೆ, ಎಸ್ ಸರ್, ಡಾಕ್ಟರ್ ಇದ್ದಾರೆ, ಹೇಳ್ತಾರೆ. ಎಸ್ ಮೇಡಮ್. ಸಹಜವಾಗಿ ಕಾಮನ್ಲಿ ಅಲರ್ಜಿ ಆಗುವಂಥದ್ದು ಬೈ ನೇಚರ್ ಯಾವುದೇ ವಸ್ತು ಕೂಡ ಅಲರ್ಜಿ ಆಗ್ಬೋದು. ಎನಿ ಫುಡ್ ಆರ್ಟಿಕಲ್ ಕ್ಯಾನ್ ಕಾಸ್ ಅಲರ್ಜಿ. ಬಟ್ ಕೆಲವೊಬ್ಬರಿಗೆ ಸಹಜವಾಗಿ ನಟ್ಸ್ ಇರ್ಬೋದು, ಅಥವಾ ಫಿಶ್, ಶೆಲ್ ಫಿಶ್, ಪ್ರಾನ್ಸ್, ಅಥವಾ ಕೆಲವೊಬ್ಬರಿಗೆ ಕೆಲವೊಂದು ಮಿಲ್ಕ್ ಪ್ರಾಡಕ್ಟ್ಸ್ ಆಗೋದಿಲ್ಲ. ಸೊ ಹಾಗಾಗಿ ಮಿಲ್ಕ್ ಪ್ರೋಟೀನ್ ಅಲರ್ಜಿ ಇದೆಲ್ಲ ಇರ್ತದೆ ಸಹಜವಾಗಿ. ಮೇಡಮ್ ಹೇಳಿದಾಗೆ ಮಸಾಲ ತಿಂದರೆ ಕೆಲವೊಂದು ಆಗಬಹುದು. ಸೊ ಅದು ತೀವ್ರತೆ ಹೇಗೆ ಅರ್ಥ ಆಗ್ತದೆ ಯೂಶುವಲಿ ಅಂತಂದ್ರೆ, ನಾನು ಹೇಳಿದಾಗ ಅವರಿಗೆ ಕ್ಲಾಸಿಕಲಿ ಅವರ ಮಗಳಿಗಿರುವುದು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ನ ರಿಯಾಕ್ಷನ್, ಅಂದರೆ ವಾಂತಿ ಆಗುವಂಥದ್ದು, ಡೈರಿ ಆಗುವಂಥದ್ದು, ಹೊಟ್ಟೆ ನೋವು ಬರುವಂಥದ್ದು ಆಗ್ತದೆ. ಸೊ ಹಾಗಾಗಿ ಡೆಫಿನೆಟ್ಲಿ ಅವರು ಅಲರ್ಜಿ ಸ್ಪೆಷಲಿಸ್ಟ್ ಅಥವಾ ಫಿಸಿಷಿಯನನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಮತ್ತು ಯಾವ ವಸ್ತುಗಳಿಗೆ ಅಥವಾ ಯಾವ ಫುಡ್ ಪಾರ್ಟಿಕಲ್ಸಿಗೆ, ಅವರಿಗೆ ಫುಡ್ ಪ್ರಾಡಕ್ಟ್ಸಿಗೆ ಅಲರ್ಜಿ ಉಂಟು ಅಂತ ಟೆಸ್ಟ್ ಮಾಡ್ಬೋದು ಈಗ. ಅಂದ್ರೆ ಇದು ಅಲರ್ಜಿ, ಇದು ಕೂಡ ಪಾಸಿಬಲ್. ಕೆಲವೊಬ್ಬರಿಗೆ ಜಸ್ಟ್ ಅಸಿಡಿಟಿ ಇದ್ದಾಗ ಕೂಡ ವಾಮಿಟಿಂಗ್ ಬರ್ತದೆ. ಅಂದ್ರೆ ಮಸಾಲ ಪದಾರ್ಥಗಳು ತಿನ್ನಲಿಕ್ಕೆ ಆಗಲ್ಲ, ಆದಷ್ಟು ಅದನ್ನ ಅವಾಯ್ಡ್ ಮಾಡೋದು ಒಳ್ಳೇದು. ಬಟ್ ಆದ್ರೂ ಕೂಡ ಇದು ಅಲರ್ಜಿಕ್ ರಿಯಾಕ್ಷನ್ ಏನ ಅಂತ ಕಂಡುಹಿಡಲಿಕ್ಕೆ ಡೆಫಿನೆಟ್ಲಿ ಅವರು ವೈದ್ಯರಲ್ಲಿ ಸಂಪರ್ಕಿಸೋದು ಒಳ್ಳೇದು. ಏಕೆಂದ್ರೆ ಇವನ್ ಅಸಿಡಿಟಿ ಇದ್ರೂ ಕೂಡ ಅದು ಅಲರ್ಜಿಯಿಂದ ಆಯ್ತು ಅಥವಾ ಆಸಿಡಿಕ್ ಅಂಶ ಗ್ಯಾಸ್ಟ್ರೈಟಿಸ್ ಬಂದ್ರೆ ಆಯ್ತು, ಅದು ಹೇಳೋದು ಕಷ್ಟ. ಸೊ ಹಾಗಾಗಿ ಡೆಫಿನೆಟ್ಲಿ ಕನ್ಸಲ್ಟ್ ಮಾಡಿ ಅದನ್ನ ಕನ್ಸಲ್ಟ್. ಮೇಡಮ್ ಲೈನಲ್ಲಿ ಇದ್ದೀರಾ ಮೇಡಮ್? ಹಲೋ, ಓಕೆ, ಕರೆ ಕಟ್ ಆಗಿದೆ. ಎಸ್, ಯಾಕಂದ್ರೆ ಕೇಳಬೇಕಾಗಿದೆ, ಡಾಕ್ಟರ್ ಆನ್ಸರ್ನ ಕೊಟ್ಟರು.
ಅಂದರೆ ವೆದರ್ ಅಂದರೆ ಡೈಲಿ ಇದೇ ರೀತಿ ಆಗುತ್ತಾ ಅಥವಾ ಒಕೇಶನಲ್ ಏನಾದರೂ ಆಗುತ್ತಾ ಅನ್ನುವಂಥದ್ದು. ಸೊ ಹಾಗಿದ್ದಾಗ ನೀವೇನಾದರೂ ಡಾಕ್ಟರನ್ನು ಭೇಟಿ ಮಾಡಿದ್ದೀರಾ, ತಿಳಿಸಿದ್ದೀರಾ ಈ ವಿಚಾರವಾಗಿ, ಅಂದರೆ ಈ ರೀತಿ ಫುಡ್ ಸಮಸ್ಯೆಗಳಿದೆ ಅನ್ನುವಂಥದ್ದು? ಯಾಕಂದರೆ ಇಲ್ಲೂ ಕೂಡ ಆಗಿರುವಂಥದ್ದೇ, ಊಟವನ್ನು ಮಾಡ್ತಾರೆ ರೋಡ್ರಿಗಸ್ ಅವರು, ಊಟವನ್ನು ಮಾಡಿ ಅವರು ಮೆಟ್ಟಿಲನ್ನು ಹತ್ತಾರೆ, ಅಂದರೆ ಕಾಲೇಜ್ ಕ್ಯಾಂಟೀನಲ್ಲಿ ಊಟವನ್ನು ಮಾಡಿ ಅಲ್ಲಿ ಮೇಲ್ಭಾಗದಲ್ಲಿ ಮೆಟ್ಟಿಲುಗಳಿವೆ, ಆ ಮೆಟ್ಟಿಲುಗಳನ್ನು ಹತ್ತುಕೊಂಡು ಹೋದಾಗ ಅವರಿಗೆ ಗಂಟಲು ಹಿಡಿದಂತಹ ಒಂದು ಅನುಭವ ಆಗುತ್ತೆ. ಸೊ ಆ ಸಂದರ್ಭ ಅವರು ಹೇಳ್ತಾರೆ, ಗಂಟಲು ಕಟ್ಟಿದಂಥ ಅನುಭವ ಆದಾಗ ಅಂದರೆ ನೀರು ಕೊಡಬೇಡಿ ಅನ್ನುವಂಥದ್ದು ಹೇಳ್ತಾರೆ. ನನಗೆ ನೀರು ಕೊಡಿ ಅಂದರೆ ಅವ್ರಿಗೆ ಗೊತ್ತಿದೆ ಈ ರೀತಿ ಸಮಸ್ಯೆಗಳು ಉಂಟಾಗುತ್ತೆ, ನೀರು ಕೊಡಬೇಡಿ, ನನ್ನನ್ನು ಅಡ್ಮಿಟ್ ಮಾಡಿ ಅನ್ನುವಂಥದ್ದು. ಸೊ ಹಾಗಿದ್ದಾಗ ಅಂದರೆ ಅವರಿಗೆ ಗೊತ್ತಿದೆ, ಬಹುಶಃ ಇದು ಎಲ್ಲರಿಗೂ ಕೂಡ ಗೊತ್ತಿದೆ. ನೀವು ಡಾಕ್ಟರ್ ಹೇಳಿದಾಗೆ ಇದೊಂದು ಫೈನಲ್ ಸ್ಟೇಜ್ ಅಂತ ಹೇಳ್ತೀರಿ. ಆದರೆ ಹಾಗಾದರೆ ಇದು ಬರುವಂಥದ್ದು ಫ್ರಮ್ ಬರ್ತ್ ಬರುತ್ತಾ, ಬೈ ಬರ್ತ್ ಹೇಗೆ ಬರುತ್ತೆ? ಹೇಗೆ ಅನಾಫಿಲಾಕ್ಸಿಸ್ ರಿಯಾಕ್ಷನ್ ಅದು ಯೂಶಲಿ ವಾಟ್ ವಿ ಕಾಲ್ ಆಸ್ IgE ಮೀಡಿಯೇಟೆಡ್, ಅಂದರೆ ಇಮ್ಯುನೋಗ್ಲೋಬ್ಲಿನ್ಸ್ ಅಂತ ಉಂಟು. ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ ತದ್ವಿರುದ್ಧವಾಗಿ ಕೆಲಸ ಮಾಡಿದಾಗ ಈ ರೀತಿ ಆಗ್ತದೆ. ಓಕೆ, ಅಂದರೆ ನಾರ್ಮಲಿ ನಮ್ಮ ದೇಹ ಏನು ಇಮ್ಯೂನ್ ಸಿಸ್ಟಮ್ ಏನು ಮಾಡಬೇಕು, ನಮಗೆ ರೋಗ ಬರದೇ ಇದ್ದ ಹಾಗೆ ರಿಯಾಕ್ಟ್ ಮಾಡಬೇಕು. ಬಟ್ ಕೆಲವೊಂದು ಸರಿ ಏನಾಗ್ತದೆ, ಇಟ್ ಮಾಲ್ ರಿಯಾಕ್ಟ್ಸ್ ಅಥವಾ ಅಬ್ನಾರ್ಮಲ್ ಆಗಿ ರಿಯಾಕ್ಟ್ ಮಾಡ್ತದೆ, ಸ್ಪಂದಿಸ್ತದೆ. ಓಕೆ, ಸೊ ಅದು ಹಲವಾರು ಕಾರಣಕ್ಕೆ ಇರ್ಬೋದು. ಅಂದರೆ ನಾವು ಆ್ಯಂಟಿಜನ್ಸ್ ಅಂತ ಹೇಳ್ತೇವೆ. ದಿ ಆ್ಯಂಟಿಜನ್ಸ್ ಆಫ್ ಪ್ರೋಟೀನ್ ಪ್ರಾಡಕ್ಟ್ಸ್. ಸೊ ಕೆಲವೊಂದು ಎಗ್ ಪ್ರೋಟೀನ್ ಇರ್ಬೋದು, ಪ್ರಾನ್ಸ್ ಇರ್ಬೋದು, ನಟ್ಸ್ ಇರ್ಬೋದು. ಸೊ ಅದರ ವಿರುದ್ಧವಾಗಿ ಈ ಮಾಸ್ಟ್ ಸೆಲ್ಸ್ ಅಂತ, ಅದು ಒಂದು ರೀತಿಯ ನಮ್ಮ ಬೇಸೋಫಿಲ್ಸ್ ಆ್ಯಂಡ್ ಮಾಸ್ಟ್ ಸೆಲ್ಸ್, ದೇ ಆರ್ ಬೇಸಿಕ್ಲಿ ಟೈಪ್ ಆಫ್ ಬಿಳಿ ರಕ್ತ ಕಣಗಳು. ಓಕೆ, ಸೊ ಇದರಿಂದ ಉತ್ಪತ್ತಿ ಆಗುವಂತಹ IgE ಅಥವಾ ಪ್ಲಾಸ್ಮಾ ಸೆಲ್ಸಿಂದ ಉತ್ಪತ್ತಿ ಆಗುವಂತಹ IgE ಮತ್ತು ಕೆಲವೊಂದು ಇಮ್ಯೂನ್ ಮೀಡಿಯೇಟರ್ಸ್ ಅಂತ ಹೇಳ್ತೇವೆ, ಸೈಟೋಕೈನ್ಸ್ ಎಲ್ಲ ಕೇಳಿರ್ಬೋದು ನೀವು. ಸೊ ಈ ರೀತಿಯ ಸೈಟೋಕೈನ್ಸ್ ರಿಲೀಸ್ ಆದಾಗ ಅವು ದೇಹದಲ್ಲಿ ಹಲವಾರು ಈ ರೀತಿಯ ರೋಗದ ಪರಿಣಾಮವನ್ನು ಬೀಳ್ತದೆ, ಬೇರೆ ಸಿಂಪ್ಟಮ್ಸನ್ನು ಅಥವಾ ಸೈನ್ಸನ್ನು ಮ್ಯಾನಿಫೆಸ್ಟ್ ಮಾಡ್ತದೆ. ಸೊ ನೀವು ಹೇಳಿದಾಗೆ ಚೋಕಿಂಗ್ ಫೀಲಿಂಗ್ ಬಂತು. ಸೊ ಯೂಶಲಿ ಏನಾಗಿರ್ತದೆ ಚೋಕಿಂಗ್ ಅಂದರೆ, ಇದರ್ ಆ್ಯಂಜಿಯೋ ಎಡಿಮಾ ಅಂದರೆ ಬಾಯಿ, ನಾಲಿಗೆ ಅಥವಾ ಬಾಯಿ ಊತ ಬರುವಂಥದ್ದು, ನಮ್ಮ ಲ್ಯಾರಿಂಗ್ಸ್, ವಾಯ್ಸ್ ಬಾಕ್ಸ್ ಅದು ಸ್ವೆಲ್ಲಿಂಗ್ ಬರುವಂಥದ್ದು. ಸೊ ಅವಾಗ ಅದು ಚೋಕಿಂಗ್ ಫೀಲಿಂಗ್ ಬರ್ತದೆ. ಸೊ ಸ್ಟ್ರೈಡರ್ ಅಂತ ಹೇಳ್ತೇವೆ, ವಾಯ್ಸ್ ಚೇಂಜ್. ಅದಾದ ನಂತರ ನಮ್ಮ ಶ್ವಾಸಕೋಶ ಕೂಡ ಗಾಳಿ ಸಿಗೋದಿಲ್ಲ, ಆಕ್ಸಿಜನ್ ಸಿಗೋದಿಲ್ಲ, ಅದು ಬ್ರಾಂಕೋಸ್ಪಾಸಮ್ ಅಂತ ಆಗ್ತದೆ. ಸೊ ಉಸಿರುಗಟ್ಟಿದಾಗ ಆಗ್ತದೆ. ಸೊ ಆ ರೀತಿ ಆದಾಗ ಬ್ರೈನಿಗೆ ಆಕ್ಸಿಜನ್ ತಪ್ಪಿದಾಗ ಲೈಟ್ ಹೆಡೆಡ್ನೆಸ್ ಬರ್ತದೆ, BP ಎಲ್ಲ ಡ್ರಾಪ್ ಆಗ್ತದೆ. ಸೊ ದೇ ಕೊಲ್ಯಾಪ್ಸ್. ಸೊ ಕೆಲವೊಬ್ಬರಿಗೆ ನಾನು ಆಗಲೇ ಹೇಳಿದಾಗೆ ಅದರ ನೀರು ಕುಡಿಯುವಂಥದ್ದು ಆ ಸಂದರ್ಭಗಳಲ್ಲಿ ಇಲ್ಲ. ಅಂದ್ರೆ ನೀರು ಕುಡಿದ್ರೆ ಅಂದ್ರೆ ಏನಾಗ್ತದೆ, ಆಸ್ಪಿರೇಷನ್ ಆಗುವ ಚಾನ್ಸ್ ಇರ್ಬೋದು. ಅದಕ್ಕಾಗಿ ಅವರು ನೀರು ಬೇಡ ನನಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಡಾಕ್ಟರ್ ಹೇಳಿರ್ತಾರೆ ಮೊದಲೇ ಈ ರೀತಿ, ಮೋಸ್ಟ್ಲಿ ಅವರಿಗೆ ಗೊತ್ತಿರಬೇಕು. ಸೊ ಡಾಕ್ಟರ್ ಆಲ್ರೆಡಿ ಅವರಿಗೆ ಅಡ್ವೈಸ್ ಮಾಡಿದ್ದಿರಬಹುದು. ಸೊ ಈ ರೀತಿಯ ಫುಡ್ ಪ್ರಾಡಕ್ಟ್ಸ್ ಅಥವಾ ಇದು ಪರ್ಟಿಕ್ಯುಲರ್ ಫುಡ್ ಕೆಲವೊಬ್ಬರಿಗೆ ಇರ್ತದೆ. ಕರೆಕ್ಟ್. ಸೊ ಹಾಗಾಗಿ ಅದು ಅವ್ರಿಗೆ ಗೊತ್ತಿರ್ತದೆ ಯೂಶಲಿ ಮೆಜಾರಿಟಿ. ಫಸ್ಟ್ ಈ ನನ್ನ ಕೆಲವೊಬ್ರು ಪೇಷಂಟ್ಸ್ ಇದ್ದು, ನಾನು ಡೈಕ್ಲೋಫೆನಾಕ್ ಅಥವಾ ಈ ರೀತಿಯ ಬ್ರೂಫೆನ್ ಟ್ಯಾಬ್ಲೆಟ್ ತೊಗೊಂಡ್ರೆ ನಂಗೆ ರಿಯಾಕ್ಷನ್ ಆಗ್ತದೆ, ಅದು ಕೊಡಬೇಡಿ ಅಂತ ಫಸ್ಟಿಗೆ ಹೇಳ್ತಾರೆ. ಸೊ ಕೆಲವೊಂದ್ಸರಿ ನಾವು ಫ್ರೆಂಡ್ಸ್ ಜೊತೆಗೆ ಹೋದಾಗ ಪ್ರಾನ್ಸ್ ತಿಂದಾಗ ನನಗೆ ಈ ರೀತಿ ಅಲರ್ಜಿ ಆಯಿತು, ಸೊ ಅದು ತಿನ್ಬೋದಾ, ಎಗ್ಸ್ ಕೆಲವೊಬ್ರು. ಸೊ ಹಾಗೆ ಗೊತ್ತಿದ್ದಾಗ ಅದನ್ನೇ ಮತ್ತೆ ಸೇವಿಸಿದಾಗ ಸಮ್ಟೈಮ್ಸ್ ಸೀರಿಯಸ್ ರಿಯಾಕ್ಷನ್ ಆಗುವ ಚಾನ್ಸ್ ಇರ್ತದೆ. ಇದು ಕೆಲವು ನಿಮಿಷಗಳಿಂದ ಗಂಟೆವರೆಗೂ ಆಗ್ಬೋದು. ನಿಮಿಷಗಳಿಂದ ಗಂಟೆವರೆಗೂ ಕೆಲವರಿಗೆ ಫಾರ್ ಪ್ರಾಬ್ಲಿ ಗ್ಲೋರಿ ಅವರಿಗೆ ತುಂಬಾ ಫಾಸ್ಟ್ ಆಗಿ ಅದು ರಿಯಾಕ್ಟ್ ಆಗಿದೆ. ಸೊ ಹಾಗಾಗಿ ಅದು ಸಮಯ ಕೊಡಲಿಲ್ಲ ಇಮಿಡಿಯೇಟ್ಲಿ ಇದನ್ನು ಮಾಡಲಿಕ್ಕೆ. ಬರ್ತೇನೆ ಸರ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಮುಸ್ತಫಾ ಓಲ್ಪಡ್ ಸರ್, ಜೋಕಟ್ಟೆ ಮುಸ್ತಫಾದಿ. ನಮಸ್ತೆ. ನಮಸ್ತೆ ಸರ್, ಮಾತಾಡಿ ಸರ್. ನಮಸ್ತೆ ಸರ್. ನಾನು ಅಂದ್ರೆ ಮಾತಾಡ್ಲಿಕ್ಕೆ ತುಂಬಾ ಬೇಜಾರಾಯ್ತು. ಆದ್ರೂ ಶಾಸ್ತ್ರ ಹೇಳಿದ್ರು ಹಂಗ ನಾನು ದಾನ ಮಾಡಿ ನನಗೆ ಕಾಲೇಜಿ ನಮ್ಮ ಮಂಗಳೂರಲ್ಲಿ ಫುಡ್ ತಿನ್ನುವುದು ನೋಡುವಾಗ ಬೇಸರಾಗುತ್ತೆ. ಮಂಗಳೂರಲ್ಲಿ ಅವರು ತಿನ್ನುವಂತ ಸ್ಟೂಡೆಂಟ್ಗೆ ಮುಖ್ಯವಾಗಿ ಡಾಕ್ಟರ್ ಏನಾದರೂ ಒಂದು ಟೀಚಿಂಗ್ ಎಲ್ಲ ನಮ್ಮ ಸ್ಟೇಟ್ನವರು ಇರ್ತಾರೆ, ಎಲ್ಲ ಸ್ಟೇಟ್ನವರು ಅವರಿಗೊಂದು ನಿಮ್ಮಲ್ಲಿ ಆಗುವುದಾದ್ರೆ ಡಾಕ್ಟರ್ ಸಾಧ್ಯ ಇನ್ನೊಂದು ಕ್ಲಾಸ್ ಯಾವಾಗಲಾದ್ರೂ ನೀವು ಅವರಿಗೆ ಟೀಚ್ ಕೊಡ್ಲಿಕ್ಕೆ ಟ್ರೈ ಮಾಡಬೇಕು. ಇನ್ನೊಂದು ಟಿವಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾರೆ, ನನ್ನ ಪರಿಚಯ ಇದೆ ನಿಮ್ಗೆ ಆಂಕರ್ಗೆ. ಆದ್ರೆ ನಾನು ಹೇಳೋದು ಇಷ್ಟೇ, ಆ ಕಲರ್ ಈಗ ನೋಡಿ ಚಿಕನ್ ಕಲರ್ ಅದನ್ನು ನಿಷೇಧ ಮಾಡಿದ್ರೆ ಎಲ್ಲಾ ಕಡೆ ಅದು ನಾರ್ಮಲ್ ಆಗಿದೆ. ಏನು ಅದನ್ನು ಬಿಚ್ಚಿ ಮುಸ್ಲಿಕ್ಕೆ ನೀವು ಈ ಜಿಲ್ಲಾಡಳಿತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಬಿಚ್ಚಿ ಮುಸ್ಲಿಕ್ಕೆ ಒಂದು
ಪ್ರಯತ್ನ ಮಾಡಬೇಕಂತ ಕಲಕಲಿ ವಿನಂತಿ. ಧನ್ಯವಾದ. ಓಕೆ ಓಕೆ ಎಸ್ ಸರ್ ಥ್ಯಾಂಕ್ ಯು ಸರ್, ಧನ್ಯವಾದಗಳು ಮುಸ್ತಫಾ ಅವ್ರು. ಅಂದರೆ ಫುಡ್ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕೊಡಬೇಕಂತ ಅವ್ರು ಹೇಳ್ತಾ ಇರುವಂಥದ್ದು. ಬಟ್ ಸ್ಟಿಲ್ ಎಸ್ ಅದು ಸರಿ. ಬಟ್ ಈಗ ಸರ್ ಡಾಕ್ಟರ್ ಈಗ ಹೇಳಿದಾಗೆ ಅಂದರೆ ಇದು ಬೈ ಬರ್ತ್ ಬರುವಂಥದ್ದಲ್ಲ, ನಮ್ಮ ಫುಡ್ ಆಹಾರ ಕ್ರಮಗಳಿಂದ ತದನಂತರ ಆಗಿರುವಂಥದ್ದು ಬ್ಲಡ್ ಸೆಲ್ಸ್ಗಳಿಂದ. ಕೆಲವೊಬ್ಬರಿಗೆ ಏಟೋಪಿ ಅಂತ ಇರ್ತದೆ. ಓಕೆ ಓಕೆ, ಅಂದರೆ ಈಗ ಆಸ್ತಮಾ ಇರ್ಬೋದು, ಅದು ಒಂದು ರೀತಿಯ ಏಟೋಪಿ. ಸೊ ಅಂದರೆ ಕೆಲವೊಬ್ಬರಿಗೆ ಬೈ ಬರ್ತ್ ಅಥವಾ ಹೆರಿಡಿಟ್ರಿಲಿ ಕೆಲವೊಬ್ಬರಿಗೆ ರಿಸ್ಕ್ ಫ್ಯಾಕ್ಟರ್ ಇರ್ತದೆ ಕೆಲವು, ಬಟ್ ಅದೇ ಮೇನ್ ಕಾರಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ. ಸೊ ಕೆಲವೊಬ್ರು ಈಗ ರೈನೈಟಿಸ್ ಅಂತ ಇರ್ಬೋದು, ಮೂಗು ಸೋರುವಿಕೆ, ಕೆಲವೊಬ್ಬರಿಗೆ ಸ್ಕಿನ್ ಅಲ್ಲಿ ಏನೋ ಸ್ವಲ್ಪ ಇದಾದ್ರೂ ಕೂಡ ಆರ್ಟಿಕೇರಿಯಾ ಹೈವ್ಸ್ ಅಂತ ಬರ್ತದೆ, ಕೆಲವೊಬ್ಬರಿಗೆ ವೀಸಿಂಗ್ ಆಸ್ತಮಾ ಬರ್ತದೆ. ಸೊ ಈ ರೀತಿಯ ರಿಸ್ಕ್ ಇದ್ದವರಿಗೆ, ಓಕೆ, ಈ ರೀತಿಯ ಇದ್ದವರಿಗೆ ಅನಾಫಿಲಾಕ್ಟಿಕ್ ರಿಯಾಕ್ಷನ್ಸ್ ಚಾನ್ಸಸ್ ಸ್ವಲ್ಪ ಹೆಚ್ಚಿದೆ. ಬಟ್ ಅವರಲ್ಲಿ ಅಷ್ಟೇ ಆಗ್ಬೇಕಂತ ಇಲ್ಲ. ಕೆಲವೊಬ್ರು ನನ್ನ ಪೇಷಂಟ್ಸ್ ನಾನು ನೋಡಿದ್ದೇನೆ, ಅವ್ರಿಗೆ ಎಂಥ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ, ಹೆರಿಡಿಟ್ರಿ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ, ಎಂತ ಇಲ್ಲ, ಆದರೂ ಕೂಡ ಸಿವಿಯರ್ ರಿಯಾಕ್ಷನ್ ಆಗಿ ಬಂದದುಂಟು. ಸೊ ಅನಾಫಿಲಾಕ್ಸಿಸ್ ರಿಯಾಕ್ಷನ್ ಅಂತದ್ದು ಇದೆ ಬಹಳ ಜನರಲ್ಲಿ ಇದೆ ಆಗಿದ್ರೆ ಆಗ್ತದೆ ಸರ್, ಬಟ್ ಅದು ತುಂಬ ಇಟ್ಸ್ ನಾಟ್ ವೆರಿ ಕಾಮನ್. ಬಟ್ ಅಟ್ಲೀಸ್ಟ್ ಈ ರೀಸೆಂಟ್ಲಿ ನಾನು ನೋಡಿದೆ, ಜಸ್ಟ್ ಡೈಕ್ಲೋಫೆನಾಕ್ ತಗೊಂಡು ಆಲ್ಮೋಸ್ಟ್ ಪೇಷಂಟ್ ರೀಚ್ ICU. ನಾವು ಅಡ್ರಿನಲಿನ್ ಅದೆಲ್ಲ ಸ್ಟಾರ್ಟ್ ಮಾಡಬೇಕಾಯ್ತು. ನಾನು ಒಬ್ರು ಮದುವೆಗೆ ಹೋಗಿ ಬಂದು ಎಲೆಡಿಕೆ ಹಾಕಿದ್ದು, ಬೀಟಲ್ ನಟ್ ಚ್ಯೂ ಮಾಡಿದಾಗ ಕೇಮ್ ವಿತ್ ಸೇಮ್ ಚೋಕಿಂಗ್ ಸೆನ್ಸೇಷನ್, ಆಕ್ಸಿಜನ್ ಸ್ಯಾಚುರೇಷನ್ ಎಲ್ಲ ಫುಲ್ ಡ್ರಾಪ್ ಆಗಿ BP ಡ್ರಾಪ್ ಆಗೋದ್ರಲ್ಲಿತ್ತು. ಸೊ ವಿ ಹ್ಯಾಡ್ ಟು ರೆಸಿಸ್ಟೇಟ್. ಮದುವೆ ಮನೆಗೆ ಎಲೆಡಿಕೆ ಹಾಕೊಂಡ್ರೆ ಕೂಡ ಆದದ್ದು ಫಸ್ಟ್ ಟೈಮ್ ಅವ್ರ ಲೈಫಲ್ಲಿ ತಗೊಂಡದಂತ ಅವ್ರು ಹೇಳಿದ್ರು. ಸೊ ಅವ್ರಿಗೆ ಕೂಡ ರಿಯಾಕ್ಷನ್ ಆಯಿತು. ಸೊ ಅದನ್ನು ಕೂಡ ನೋಡಿದ್ವಿ. ಸೊ ವಿ ಡೂ ರೆಗ್ಯುಲರ್ಲಿ ಸಿ, ಬಟ್ ಇಷ್ಟು ಲೈಫ್ ಥ್ರೆಟನಿಂಗ್ ಇದುವರೆಗೂ ತುಂಬ ರೇರ್, ತುಂಬ ವಿರಳ. ಓಕೆ ಓಕೆ ಅಂದರೆ ಇಂಥ ಕಾಯಿಲೆಗಳು ಇದೆ, ಆದರೆ ಇದು ಮಾರಣಾಂತಿಕವಾಗಿ ಅಂದರೆ ಕೊನೆಯಾಗುವಂತಹ ಹಂತಕ್ಕೆ ಬರುವುದು ಬಹಳಷ್ಟು ಕಡಿಮೆ ಅಂತ ಡಾಕ್ಟರ್ ಹೇಳುವಂಥದ್ದು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಎಸ್ ಸರ್, ನಮಸ್ತೆ, ಮಾತಾಡಿ ಸರ್. ಈ ನಂಜಿಯ ವಸ್ತುಗಳನ್ನು ತಿಂದ್ರೆ, ಈ ಮೀನು ಬಗ್ಗೆ ಏನಾದ್ರು ತಿಂದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಮೀನು ಎಲ್ಲ ತಿಂದ್ರೆ ಅಲ್ವಾ? ತೋರಿಸಿದ್ದಾರೆ ಬ್ಲಡ್ ಅಲ್ಲಿ ಏನಿಲ್ಲ ಹೇಳ್ತಾರೆ. ಮತ್ತೆ ಅದು ಒಂದು ಮೆಡಿಕಲ್ ಅಲ್ಲಿ ಮೋನ್ಪೈನೆಫಿನ್ ಅಂತ ಒಂದು ಟ್ಯಾಬ್ಲೆಟ್ ಸಿಗ್ತದೆ. ಅದನ್ನು ತಗೊಂಡ್ರೆ ರೆಗ್ಯುಲರ್ ಅಂತ ತಗೊಳ್ಬೇಕು. ಅದು 5 mg ಅಂತ ಟೈಪ್ ಬರ್ತದೆ. ಓಕೆ, ಹೇಳಿ ಸರ್ ತಮ್ಮ ಪ್ರಶ್ನೆ. ಅದೇ ಅವಳಿಗೆ ಅದನ್ನು ತಿಂದ್ರೆ ತಿರುಗಿ ಇದು ಕಮ್ಮಿ ಇರ್ತದೆ. ಓಕೆ ಓಕೆ ಓಕೆ, ಅದನ್ನು ಟ್ಯಾಬ್ಲೆಟ್ ತಗೊಂಡ್ರೆ. ಇಲ್ಲದಿದ್ರೆ ಏನು ತಿಂದ್ರೆ ಸಹ ಅದು ತುಂಬಾ ತುರಿಸ್ತದೆ. ಓಕೆ ಓಕೆ, ಅದನ್ನೇ ತೋರಿಸ್ತದೆ. ಎಸ್ ಸರ್ ಡಾಕ್ಟರ್. ಸರ್ ಹೇಳಿದಾಗೆ ಕೆಲವೊಬ್ಬರಿಗೆ ಹಲವಾರು ಫುಡ್ ಪಾರ್ಟಿಕಲ್ಸ್ ಸಿಗಿರ್ತದೆ. ಕೆಲವೊಬ್ಬರಿಗೆ ಫಿಶ್ ಇರ್ಬೋದು, ಶೆಲ್ ಫಿಶಸ್, ಪ್ರಾನ್ಸ್ ಎಲ್ಲ. ಸೊ ಯೂಶಲಿ ಏನಾಗ್ತದೆ, ವಿ ಕ್ಯಾನ್ ಈಗ ನಾವು ಸ್ಪೆಸಿಫಿಕ್ IG ಟೆಸ್ಟ್ ಅಂತಲೂ ಮಾಡ್ಬೋದು. ಅಂದರೆ ಇದೇ ಕಾರಣಕ್ಕೆ ಅಲರ್ಜಿ ಉಂಟು ಅಂತ ಐಡೆಂಟಿಫೈ ಮಾಡಲಿಕ್ಕೆ. ಸೊ ನಾವು ಯೂಶಲಿ ಏನು ಹೇಳ್ತೇವೆ, ದ ಬೆಸ್ಟ್ ಟ್ರೀಟ್ಮೆಂಟ್ ಅಂದರೆ ಮೋಸ್ಟ್ ಉತ್ತಮವಾದ ಟ್ರೀಟ್ಮೆಂಟ್ ಎಂತ ಅಂದ್ರೆ ಅದನ್ನು ಸೇವಿಸದೇ ಇರುವಂಥದ್ದು. ಸೊ ದಟ್ ಈಸ್ ದ ಬೆಸ್ಟ್ ವೇ ಆಫ್ ಟ್ರೀಟಿಂಗ್. ಅಂದರೆ ಅದು ಸೇವಿಸದೇ ಇದ್ರೆ ಬರೋದಿಲ್ಲ ರಿಯಾಕ್ಷನ್. ಬಟ್ ಆದ್ರೂ ಇರ್ಲಿಕ್ಕೆ ಆಗ್ತದ, ಫಂಕ್ಷನ್ಸಿಗೆ ಹೋಗ್ತೇವೆ ನಾವು, ಏನು ಕೆಲವೊಂದು ಇದನ್ನ ತಿನ್ನದೇ ಇರ್ಲಿಕ್ಕೆ ಆಗ್ತದ ಅಂತ ಎಲ್ಲ ಪ್ರಶ್ನೆಗಳು ಕಾಮನ್ ಬಂದಾಗ. ಸೊ ಬಟ್ ಏನಾಗ್ತದೆ ಕೆಲವೊಂದ್ಸರಿ ಈ ರೀತಿ ನಮಗೆ ಗೊತ್ತಿದ್ದು ಕೂಡ ಮತ್ತೆ ಸೇವಿಸಿದ್ರೆ ಆಬ್ವಿಯಸ್ಲಿ ಪ್ರಾಬ್ಲಮ್ ಬರುವ ಚಾನ್ಸಸ್ ಜಾಸ್ತಿ ಇರ್ತದೆ. ಬಟ್ ನಾವು ಡಿಸೆನ್ಸಿಟೈಸೇಷನ್ ಅಂತ ಕೂಡ ಉಂಟು. ಅಂದರೆ ನಾವು ಚಿಕ್ಕ ಸ್ಮಾಲ್ ಪ್ರಮಾಣದಲ್ಲಿ ಅದನ್ನು ಅವರಿಗೆ ಇದನ್ನು ಚಾಲೆಂಜ್ ಮಾಡಿದರೆ ಆಟೋಮ್ಯಾಟಿಕಲಿ ಸ್ಲೋಲಿ ಕ್ರಮೇಣ ಅದು ಅಲರ್ಜಿ ಹೊರಟು ಹೋಗುವಂಥ ಚಾನ್ಸಸ್ ಕೂಡ ಉಂಟು. ಬಟ್ ಅದನ್ನು ಅವರು ತಜ್ಞ ವೈದ್ಯರಲ್ಲಿ ಸಂಪರ್ಕಿಸಿ ಅದನ್ನು ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯದು. ಬಟ್ ಮೆಡಿಸಿನ್ ಅವ್ರು ಹೇಳಿದಾಗೆ ಅದು ಓನ್ಲಿ ಫಾರ್ ಟೆಂಪ್ರರಿ ರಿಲೀಫ್. ಅವ್ರು ಪ್ರಾಬಬ್ಲಿ ಹೇಳಿದ್ದು ವೈಸ್ಲಾನ್, ಸ್ಟೀರಾಯ್ಡ್ ಇರಬೇಕು. ಸೊ ಆ್ಯಂಟಿಹಿಸ್ಟಮಿನಿಕ್ಸ್, ಸ್ಟೀರಾಯ್ಡ್ಸ್ ಇದೆಲ್ಲ ಮೆಡಿಸಿನ್ಸ್ ಯೂಶ್ವಲಿ ರಿಯಾಕ್ಷನ್ ಆದಮೇಲೆ ಕೊಡುವಂಥದ್ದು. ಅದನ್ನು ತಡೆಗಟ್ಟಲಿಕ್ಕೆ ಕೊಡುವಂಥದ್ದು ಮೆಡಿಸಿನ್ ಅಲ್ಲ. ಸೊ ತಡೆಗಟ್ಟೋದು ಓನ್ಲಿ ಸೇವಿಸದೇ ಇದ್ರೆ ಬೆಟರ್, ಅಥವಾ ಡಿಸೆನ್ಸಿಟೈಸೇಷನ್ ಮಾಡುವಂಥದ್ದು. ಸರ್ ಲೈನಲ್ಲಿ ಇದ್ದೀರಾ ಸರ್?
ಓಕೆ, ಕಾಲ್ ಕಟ್ ಆಗಿದೆ. ಒಂದ್ಸಲ ಅವ್ರು ಇದ್ದಾಗ ಲೈನಲ್ಲಿ ಇರಿ, ಕಾಲ್ ಕಟ್ ಮಾಡುವಂಥದ್ದು ಬೇಡ, ಅಂದ್ರೆ ಕೆಲವು ಪ್ರಶ್ನೆಗಳಿವೆ. ಓಕೆ, ಜೊತೆಗೆ ಸರ್ ಈಗ ಅಂದ್ರೆ ಇದು ಒಂದ್ಸಲ ಸ್ಟಾರ್ಟ್ ಆದ್ಮೇಲೆ ಲೈಫ್ ಲಾಂಗ್ ಇರುತ್ತಾ? ಯೂಶುವಲಿ ಮೆಜಾರಿಟಿ ಅದು ಕ್ರಮೇಣ ಇದಾಗ್ತದೆ. ಬಟ್ ಏನಂದ್ರೆ ಯೂಶುವಲಿ ಕಾಮನ್ ಆಗಿ ನಾವು ನೋಡುವಂಥದ್ದು ಚಿಕ್ಕ ಮಕ್ಕಳಲ್ಲಿ ಅಥವಾ ಯಂಗ್ಸ್ಟರ್ಸ್ ಅಲ್ಲಿ ಕಾಮನ್ ಅಲರ್ಜಿ, ಫುಡ್ ರಿಲೇಟೆಡ್ ಅಲರ್ಜಿಕ್ ರಿಯಾಕ್ಷನ್ಸ್. ಅಂದ್ರೆ ಕ್ರಮೇಣ ಕೆಲವೊಬ್ಬರಿಗೆ ಪ್ರಾಯ ಆಗ್ತಾ ಆಗ್ತಾ ಇಮ್ಯೂನ್ ಸಿಸ್ಟಮ್ ಕೂಡ ಕುಂತದೆ. ಯಾಕಂದ್ರೆ ದಿಸ್ ಇಸ್ ಬೇಸಿಕ್ಲಿ ಮಾಲ್ ಫಂಕ್ಷನಿಂಗ್ ಆಫ್ ದ ಇಮ್ಯೂನ್ ಸಿಸ್ಟಮ್. ಅದಕ್ಕಾಗಿ ಅಲರ್ಜಿಕ್ ರಿಯಾಕ್ಷನ್ಸ್ ಬರುದು. ಬಟ್ ಎನಿ ಏಜ್, ಯಾವುದೇ ಏಜ್ ಅಲ್ಲೂ ಕೂಡ ರಿಯಾಕ್ಷನ್ಸ್ ಬರಬಹುದು. ಬಟ್ ಕ್ರಮೇಣ ಆಕ್ಚುಲಿ ವಿತ್ ಏಜ್ ನಾರ್ಮಲಿ ಇರುವ ಹಾಗೆ ಚಿಕ್ಕ ಏಜ್ ಅಲ್ಲಿ ಜಾಸ್ತಿ, ಫೀಮೇಲ್ಸ್ ಅಲ್ಲಿ ಹೆಚ್ಚು. ಓಕೆ ಓಕೆ, ಫಿಮೇಲ್ಸ್ ಅಲ್ಲಿ ಹೆಚ್ಚು ಇರುತ್ತೆ. ಓಕೆ ಓಕೆ, ಈ ಅಲರ್ಜಿ ರಿಯಾಕ್ಷನ್. ಓಕೆ, ಹಾಗೆ ಲೈಫ್ ಲಾಂಗ್ ಇರುವಂತದ್ದು ಅಂದ್ರೆ ಗೊತ್ತಿರುತ್ತೆ ಈ ರೀತಿ ಆಗುತ್ತೆ, ಈ ರೀತಿ ಸಮಸ್ಯೆಗಳಿದೆ ಅನ್ನುವಂಥದ್ದು. ಅಂದ್ರೆ ಈಗ ಅಂದ್ರೆ ಇದು ಮಾರಣಾಂತಿಕವಾಗಿಯೂ ಕೂಡ ಆಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿರುತ್ತಾ ಇದ್ದವರಿಗೆ? ಈ ಒಂದು ಅಂದ್ರೆ ಅವರಿಗೆ ಅವರ ಡಾಕ್ಟರ್ ಅವ್ರ ಜೊತೆ ಸಮಾಲೋಚನೆ ಮಾಡಿ ಅವರು ತಿಳಿಸಿದ್ರೆ ಡೆಫಿನೆಟ್ಲಿ ಗೊತ್ತಿರುತ್ತೆ ಇಂಥದ್ದೆಲ್ಲ ಸೇವಿಸಲೇಬೇಡಿ, ಇದು ಜೋರ ಆಗಬಹುದು ಅಂತ ತಿಳಿದ. ಕೆಲವೊಬ್ಬರಿಗೆ ಮೈಲ್ಡ್ ರಿಯಾಕ್ಷನ್ ಇರ್ತದೆ. ಅಂದ್ರೆ ತುಟಿ ದಪ್ಪ ಆಗುವಂಥದ್ದು, ಸ್ವಲ್ಪ ಕೆಮ್ಮು ಬರುವಂಥದ್ದು, ಗಂಟಲ್ಲಿ ಏನಾದ್ರು ಸಿಕ್ಕೊಂಡಾಗ ಆಗುವಂಥದ್ದು, ಚರ್ಮದಲ್ಲಿ ತುರಿಕೆ. ಪ್ರತಿ ಸಮಯ ಅದು ಆ ರೀತಿ ಆಹಾರ ಸೇವಿಸಿದಾಗ ಅದೇ ರಿಯಾಕ್ಷನ್ ಆಗ್ತದೆ, ಜೋರಾಗುದಿಲ್ಲ. ಸೊ ಹಾಗಾಗಿ ಅವ್ರಿಗೇನು ಲೈಫ್ ಥ್ರೆಟನಿಂಗ್ ಪ್ರಾಬ್ಲಮ್ಸ್ ಬರುವುದಿಲ್ಲ. ಬಟ್ ಕೆಲವೊಬ್ಬರಿಗೆ ಅದು ಯಾರಿಗೆ ಜೋರ್ ಆಗ್ತದೆ ಹೇಳಲಿಕ್ಕೆ ಆಗುದಿಲ್ಲ. ಅಂದ್ರೆ ಅವರು ಆಲ್ರೆಡಿ ಈ ರೀತಿ ಜೋರು ಆಗುತ್ತೆ ಅಂತ ಬಂದಾಗ ಇಂತಹ ಸಿಚುವೇಶನ್ ಗಳನ್ನ ಹಿಂದೆ ಕೂಡ ಫೇಸ್ ಮಾಡಿರ್ಬೋದು. ದಟ್ಸ್ ವೈ ಅವರಿಗೆ ಒಂದು ಹಂತಕ್ಕೆ ಇದು ಅಲ್ವಾ ಸರ್? ಸೊ ಹಾಗಿದ್ದಾಗ ಅಂದ್ರೆ ಅಲರ್ಜಿ ರಿಯಾಕ್ಷನ್ ಕೊಡುವಂತದ್ದು ಈ ತಾವು ಹೇಳಿದಾಗ ಈಗ ಎಲೆಡಿಕೆ ಆಗಿರ್ಬೋದು, ಜೊತೆಗೆ ಈ ಪ್ರಾನ್ಸ್ ಗಳಾಗಿರ್ಬೋದು, ಫಿಶ್ ಈಗ ಹೇಳಿದಾಗೆ. ಸೊ ಹಾಗೆ ಕೆಲವು ಕಡೆಗಳಿಂದ ದಾಲ್ಗಳು ಇದರಿಂದ ಕೂಡ ಎನಿಥಿಂಗ್ ಕ್ಯಾನ್ ಕಾಸ್, ಎನಿ ಫುಡ್ ಪಾರ್ಟಿಕಲ್ ಕ್ಯಾನ್ ಕಾಸ್. ಓಕೆ, ಅಂದ್ರೆ ಯಾವುದು ಸ್ಪೆಸಿಫಿಕ್ ಅಂತ ಇಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ರಿಯಾಕ್ಷನ್ ಇರುತ್ತೆ. ಕೆಲವೊಬ್ಬರಿಗೆ ಮಿಲ್ಕ್ ಅಲ್ಲಿ ಆಗ್ತದೆ, ಹಾಲಿಗೆ ಆಗ್ತದೆ, ಮಿಲ್ಕ್ ಕುಡಿದ್ರೆ ಈ ರೀತಿ ಆಗ್ತದೆ. ಕೆಲವರಿಗೆ ಗ್ಲೂಟನ್ ಕಂಟೈನಿಂಗ್ ಫುಡ್ಸ್ ಆಗ್ತದೆ, ಡೈರಿ ಎಲ್ಲ ಬರ್ತದೆ. ಸೊ ಇದೇ ಸ್ಪೆಸಿಫಿಕ್ ಫುಡ್ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಯಾವ್ದಕ್ಕಾದ್ರೂ ಬರ್ಬೋದು. ಓಕೆ, ಅಂದ್ರೆ ಇದು ಆದಾಗ ಈ ರೀತಿ ರಿಯಾಕ್ಷನ್ ಗಳು ಆದಾಗ ಅಂದ್ರೆ ಇದು ಟೈಮ್ ತೆಗೆದುಕೊಳ್ಳುತ್ತಾ ಅಥವಾ ಫಾಸ್ಟ್ ರಿಯಾಕ್ಷನ್ ಕೊಡುತ್ತೆ? ಅಂದ್ರೆ ಇವರು ಕೆಲವೊಂದ್ಸರಿ ಮಿನಿಟ್ಸ್ ಅಷ್ಟೇ, ಕೆಲವೊಂದು ನಿಮಿಷಗಳು ಮಾತ್ರ ಕೊಡ್ತದೆ, ಅದು ಕೆಲವೊಂದು ಗಂಟೆಗಳ ನಂತರ ಆಗ್ತದೆ. ಸೊ ದಟ್ ಗಿವ್ಸ್ ಟೈಮ್ ಹಾಸ್ಪಿಟಲ್ಗೆ ಹೋಗುವ ಸಮಯ. ಮೆಜಾರಿಟಿ ಆಫ್ ದಮ್ ಟೇಕ್ಸ್ ಟೈಮ್. ಓಕೆ, ಸೊ ಇಮಿಡಿಯೇಟ್ಲಿ ಅಂತಾನು ಸೀರಿಯಸ್ ಆಗುದಿಲ್ಲ. ಬಟ್ ಕೆಲವೊಬ್ಬರಿಗೆ ಈ ರೀತಿ ತುಂಬಾ ದುಃಖಕರ ವಿಷಯ. ಓಕೆ, ಸಿಂಪ್ಟಮ್ಸ್ ಹೇಗಿರುತ್ತೆ ಸರ್? ಅಂದ್ರೆ ಈ ರೀತಿ ಇದೆ ಅನ್ನುವಂಥದ್ದು ಅವರದ್ದು ನೋಡಿದಾಗ ಅಂದ್ರೆ ಇದೇ ತಾವು ವೈದ್ಯಕೀಯ ಟರ್ಮ್ ಹೇಳುವಾಗ ಅನಾಫಿಲಾಕ್ಸಿಸ್ ರಿಯಾಕ್ಷನ್ ಅಂತ ಬಂದಾಗ ಇದು ಅದೇ ಕಾಯಿಲೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಹೇಗಂದ್ರೆ ಯೂಶುವಲಿ ಅನಾಫಿಲಾಕ್ಸಿಸ್ಗೆ ಯಾವ ಬ್ಲಡ್ ಟೆಸ್ಟ್ ಇಂದ ಪ್ರೂವ್ ಮಾಡುವಂಥದ್ದಿಲ್ಲ, ಅದು ಕ್ಲಿನಿಕಲ್ ಡಯಾಗ್ನೋಸಿಸ್. ನಾವು ನೋಡಿದ ತಕ್ಷಣ ಇಂತಿಂಥ ರೋಗ ಲಕ್ಷಣಗಳು ಕಂಡು ಬಂದಾಗ ಇದು ಅನಾಫಿಲಾಕ್ಟಿಕ್ ರಿಯಾಕ್ಷನ್ ಆಗಿದೆ ಅಂತ. ಒಂದು ದ ಅಫೆಂಡಿಂಗ್ ಏಜೆಂಟ್ ಅಂದ್ರೆ ಇನ್ಸೆಕ್ಟ್ ಬೈಟ್ ಇರ್ಬೋದು, ಫುಡ್ ಇರ್ಬೋದು, ಆಹಾರ ಇರ್ಬೋದು, ಅಥವಾ ಮೆಡಿಕೇಶನ್ ಇರ್ಬೋದು. ಸೊ ಅದು ತಕೊಂಡು ಈ ನಿರ್ದಿಷ್ಟ ಸಮಯದ ನಂತರ ರಿಯಾಕ್ಷನ್ಗಳಾದರೆ, ಅಂದರೆ ತುರಿಕೆ ಬರುವಂಥದ್ದು, ಸ್ಕಿನ್ನಲ್ಲಿ ದದ್ದುಗಳು ಅಥವಾ ಅರ್ಟಿಕೆರಿ ಆಗುವಂಥದ್ದು, ನಾಲಿಗೆ ದಪ್ಪ ಆಗುವಂಥದ್ದು, ಶ್ವಾಸಕೋಶದಲ್ಲಿ ಕಷ್ಟ ಆಗುವಂಥದ್ದು, ಶ್ವಾಸ ತೆಗಿಲಿಕ್ಕೆ, ಕಣ್ಣು ತುರಿಕೆ ಬರುವಂಥದ್ದು, ನೋಡಿದಾಗ ಹಾರ್ಟ್ ರೇಟ್ ತುಂಬ ಫ್ಲೀಬಲ್ ಆಗಿರುವಂಥದ್ದು ಅಥವಾ ಸರಿಯಾಗಿ ಫೀಲ್ ಆಗದೇ ಇರುವಂಥದ್ದು, BP ಡೌನ್ ಇರುವಂಥದ್ದು, ಶ್ವಾಸದಲ್ಲಿ ವೀಸಿಂಗ್ ಬಂದಾಗ ಅಥವಾ ಶ್ವಾಸ ತೆಗಿಲಿಕ್ಕೆ ಕಷ್ಟ ಇರುವ ಅಂತ ಸಿಚುವೇಶನ್ ಬರುವಂಥದ್ದು. ಸೊ ಇದೆಲ್ಲ ಲಕ್ಷಣಗಳಿದ್ದಾಗ ಇದು ಅನಾಫಿಲಾಕ್ಟಿಕ್ ರಿಯಾಕ್ಷನ್ ಅಂತ ನಾವು ಹೇಳ್ತೇವೆ. ಓಕೆ ಓಕೆ, ಅಂದ್ರೆ ಗೊತ್ತಾಗುತ್ತೆ ಆ ರೀತಿ ಮಾಡಿದಾಗ? ಮೆಜಾರಿಟಿ ಟೈಮ್ ಗೊತ್ತಾಗ್ತದೆ. ಓಕೆ, ಈ ಒಂದು ಪ್ರಕರಣದಲ್ಲೂ ಕೂಡ ಆಗಿರುವಂತಹ ಘಟನೆಯು ಕೂಡ ಅದೇ ರೀತಿ. ಅಂದ್ರೆ ಅವರುಗಳಿಗೆ ಗೊತ್ತಿತ್ತು ಮೊದಲೇ ಈ ರೀತಿ ಸಮಸ್ಯೆಗಳಿದೆ ಅನ್ನುವಂಥದ್ದು. ಹಾಗಿದ್ದಾಗ ಅವರು ಮೋಸ್ಟ್ ಆಫ್ ದ ಟೈಮ್ ಮನೆಯಿಂದಲೇ ಊಟವನ್ನು ತೆಗೆದುಕೊಳ್ಳೋದು ಹೋಗ್ತಾ ಇದ್ರಂತೆ. ಆದರೆ ಆ ಒಂದು ದಿನ ಮಾತ್ರ ಸ್ವಲ್ಪ ಏನಾದರೂ ಊಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಊಟ ಮಾಡಿಕೊಂಡು ಬಂದಾಗ ಸೊ ಆಗಿರುವಂತಹ ಈ ಘಟನೆ. ಸೊ ಹಾಗಿದ್ದಾಗ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಸೊ ಆ ಸಂದರ್ಭ ಅವರು ಪ್ರಥಮವಾಗಿ ಅಂದರೆ ಅದು ನೇರವಾಗಿ ಎಲ್ಲಿಗೆ ಸಮಸ್ಯೆಯನ್ನು ಉಂಟು ಮಾಡಿದ್ರೆ ಮೆದುಳು ನಿಷ್ಕ್ರಿಯವಾಗುತ್ತೆ ಅನ್ನೋಂಥ ವಿಚಾರಗಳು ಬರುತ್ತೆ ಸರ್. ಅಂದರೆ ಏನು ಹೇಳ್ತೀರಿ ಈ ಒಂದು ವಿಚಾರ? ಸೊ ಅಂದರೆ ಮೆದುಳು ನಿಷ್ಕ್ರಿಯ ಆಗಬೇಕಂದ್ರೆ ತುಂಬ ಟೈಮ್ ಆಲ್ರೆಡಿ ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗಿರ್ತದೆ. ಅಂದರೆ BP ಡೌನ್ ಆಗಿರ್ತದೆ, ಪಲ್ಸ್ ರೇಟ್ ಎಲ್ಲ ಕಡಿಮೆ ಆಗಿರ್ತದೆ, ಮತ್ತು ದೇಹದಲ್ಲಿ ನಮ್ಮ ರಕ್ತದಲ್ಲಿ ಆಕ್ಸಿಜನ್ ಅಂಶ ಕಡಿಮೆ ಆಗಿರ್ತದೆ, ಅಂದರೆ ಹೈಪಾಕ್ಸಿಯಾ. ಅದೆಲ್ಲ ಸೆಟ್ ಆದಾಗ ಬ್ರೈನಿಗೆ ಆಟೋಮ್ಯಾಟಿಕಲಿ ಬ್ಲಡ್ ಸರ್ಕ್ಯುಲೇಷನ್ ಮತ್ತು ಆಕ್ಸಿಜನ್ ಸಪ್ಲೈ ಕುಂದಿದಾಗ ಅದು ಬ್ರೈನ್ ಡೆತ್ ಆಗ್ತದೆ. ಸೊ BP ಎಲ್ಲ ಡೌನ್ ಆದಾಗ ಏನಾಗ್ತದೆ, ಅದಕ್ಕೆ ಅನಾಫಿಲಾಕ್ಟಿಕ್ ಶಾಕ್ ಅಂತ ಹೇಳ್ತೇವೆ. ಶಾಕ್ ಅಂತಂದರೆ ಒಂದು BP ಫಾಲ್ಸ್ ಬಿಲೋ ಅ ವೈಟಲ್ ಲೆವೆಲ್, ಅಂದರೆ ಬಿಲೋ 90 millimeters ಆಫ್ ಮರ್ಕರಿ, 90/60, ಅದಕ್ಕಿಂತ ಕೆಳಗೆ ಬಂದಾಗ BP ಬ್ರೈನಿಗೆ ಆಕ್ಸಿಜನ್ ತಲುಪುವುದಿಲ್ಲ. ಸೊ ಬ್ರೈನ್ ಆಕ್ಸಿಜನ್ ಇಲ್ಲದೆ ಬದುಕುವುದಿಲ್ಲ, ಅದು ಬ್ರೈನ್ ಸೆಲ್ಸ್ ಎಲ್ಲ ನಿಷ್ಕ್ರಿಯವಾಗ್ತದೆ. ಸೊ ಹಾಗಾಗಿ ತುಂಬ ಹೊತ್ತು ನಾವು BP ತುಂಬ ಲೋ ಇರಬಾರ್ದು. ಸೊ
ಹಲವಾರು ಕಾರಣ ಉಂಟು ಬಿ ಪಿ ಡ್ರಾಪ್ ಆಗಲಿಕ್ಕೆ ಅಲ್ವಾ. ಸೊ ಒಂದು ಹಾರ್ಟ್ ಬಡಿತ ಸರಿ ಇಲ್ಲದಿದ್ರೆ ಕಾರ್ಡಿಯೋಜೆನಿಕ್ ಶಾಕ್ ಅಂತ ಹೇಳ್ತೇವೆ. ಇನ್ಫೆಕ್ಷನ್ ಆದರೆ ಇನ್ಫೆಕ್ಷನ್ ಕಾರಣದಿಂದ ಶಾಕ್ ಆಗ್ತದೆ, ಇದು ಅನಾಫಿಲಾಕ್ಟಿಕ್ ಶಾಕ್. ಕಾರ್ಡಿಯೋಜೆನಿಕ್ ಶಾಕ್, ನ್ಯೂರೋಜೆನಿಕ್ ಶಾಕ್, ಅನಾಫಿಲಾಕ್ಟಿಕ್ ಶಾಕ್. ಓಕೆ, ದೆನ್ ಸೊ ಈ ರೀತಿ ಆದಾಗ ಮತ್ತೆ ಸೆಪ್ಟಿಸಿಮೆ, ಇನ್ಫೆಕ್ಷನ್ ಆದರೆ ಸೆಪ್ಸಿಸ್ ಅಥವಾ ಇನ್ಫೆಕ್ಷನ್ ಆಗುವಂಥ ಶಾಕ್, ಬಿ ಪಿ ಡೌನ್ ಆಗುವಂಥದ್ದು. ಸೊ ಈ ರೀತಿಯ ಬ್ಲಡ್ ಪ್ರೆಷರ್ ಎಲ್ಲ ಡೌನ್ ಆದಾಗ ಬ್ರೈನ್ ಸ್ಟಾಪ್ಸ್ ಫಂಕ್ಷನಿಂಗ್. ಓಕೆ ಓಕೆ ಓಕೆ. ಸೊ ಹಾಗಿದ್ದಾಗ ಅಂದ್ರೆ ನೇರವಾಗಿ ಫಸ್ಟ್ ಅಟ್ಯಾಕ್ ಆದಾಗ ಅಂದ್ರೆ ಸಿವಿಯರ್ ಫೈನಲ್ ಸ್ಟೇಜ್ ಸೀಕ್ವೆನ್ಸರ್, ಇಟ್ ಇಸ್ ಅ ಚೈನ್ ರಿಯಾಕ್ಷನ್. ಓಕೆ ಓಕೆ ಓಕೆ. ಸೊ ಒಂದು ಹಂತ ಅಂದ್ರೆ ಇದು ಈಗ ಇನ್ನು ಮುಂದಕ್ಕೆ ನಾನು ಯಾವುದೇ ರೀತಿಯ ಅಲರ್ಜಿಕ್ ಫುಡ್ ಅನ್ನು ತೆಗೆದುಕೊಳ್ಳುವಂತಿಲ್ಲ. ಆದ್ರೆ ಅಲರ್ಜಿಕ್ ಅಂತ ಬಂದಾಗ ನಾರ್ಮಲ್ ಅಲರ್ಜಿಕ್ ಕೂಡ ಆಗುವಂಥದ್ದು ಇದೆ ಸರ್. ಸೊ ಹಾಗಿದ್ದಾಗ ಇನ್ನು ಮುಂದಕ್ಕೆ ಅಂದ್ರೆ ಈ ಒಂದು ಫೈನಲ್ ಸ್ಟೇಜ್, ಇದೊಂದು ಸ್ಟೇಜ್ ಆದ್ಮೇಲೆ ಇನ್ನು ಮುಂದಕ್ಕೆ ಅಲರ್ಜಿಕ್ ಫುಡ್ ಗಳನ್ನ ತೆಗೆದುಕೊಳ್ಳುವಂತಿಲ್ಲ ಅನ್ನೋದು ಯಾವಾಗ ಅದು ಸಿಗ್ನಲ್ ಕೊಡುತ್ತೆ? ಕೆಲವೊಬ್ಬರಿಗೆ ಸಿಗ್ನಲ್ ಸಿಗುದಿಲ್ಲ, ಅಂದ್ರೆ ಫಸ್ಟ್ ಎಪಿಸೋಡ್ ಕ್ಯಾನ್ ಇಟ್ ಸೆಲ್ಫ್ ಬಿ ದೇರ್, ಬಟ್ ಕೆಲವೊಬ್ಬರಿಗೆ ಏನಾಗ್ತದೆ ಗೊತ್ತಾಗ್ತದೆ. ಈಗ ಪೀನಟ್ಸ್ ತಿಂದಾಗ ತುರ್ಕೆ ಬರುವಂಥದ್ದು, ತುಟಿ ಎಲ್ಲ ದಪ್ಪ ಆಗುವಂಥದ್ದು, ಶ್ವಾಸ. ಸೊ ಆಗಿದ್ದಾಗ ಡೆಫಿನೆಟ್ಲಿ ಅದನ್ನ ಅವಾಯ್ಡ್ ಮಾಡಬೇಕು, ಅಥವಾ ಡೆಫಿನೆಟ್ಲಿ ಅದನ್ನ ಕನ್ಸಲ್ಟ್ ಮಾಡಿ ಡಾಕ್ಟರಲ್ಲಿ. ಬಟ್ ಅದು ಜಸ್ಟ್ ಸ್ಕಿನ್ ಅಲರ್ಜಿ ಅಂತ ಹೇಳಿ ನಾವು ನೆಗ್ಲೆಕ್ಟ್ ಅದೇ ಕೆಲವೊಬ್ಬರಿಗೆ ಅದೇ ಇರ್ತದೆ ಸರ್, ಸಿಮಿಲರ್ ರಿಯಾಕ್ಷನ್ ಈಚ್ ಟೈಮ್ ಸ್ಕಿನ್ ಅಲರ್ಜಿ ಅದು ತಗೊಂಡಾಗ ಅಷ್ಟೇ ಇರ್ತದೆ. ಕೆಲವರಿಗೆ ತುಟಿ ದಪ್ಪ ಆಗುವಂಥದ್ದು, ಈ ರೀತಿ ಎಲ್ಲ ಆಗುವಂಥದ್ದು ವೆರಿ ರೇರ್ ಕೇಸ್. ಪ್ರಾಬ್ಲಿ ಅವ್ರಿಗೆ ಮುಂಚೆ ಬೇರೆ ರೀತಿಯ ರಿಯಾಕ್ಷನ್ ಆಗಿರ್ಬೋದು, ಓನ್ಲಿ ಸ್ಕಿನ್ ಇದ್ದಿರ್ಬೋದು, ಅಥವಾ ಸಿವಿಯರ್ ಕೂಡ ಆಗಿದ್ದಿರ್ಬೋದು. ಚೇಂಜಸ್ ಕೂಡ ಆಗುತ್ತೆ ಹಾಗಾದ್ರೆ ಡೆಫಿನೆಟ್ಲಿ. ಈಗ ಸ್ಕಿನ್ ಅಲರ್ಜಿ ಇದ್ದವರು ಕೂಡ ಈ ರೀತಿ ಚೇಂಜಸ್ ರಿಪೀಟೆಡ್ ಆಗಿ ಸೇಮ್ ಆಂಟಿಜನ್ ಅಥವಾ ಸೇಮ್ ಇದಕ್ಕೆ ಎಕ್ಸ್ಪೋಸ್ ಆದಾಗ ಸಿವಿಯರ್ ಅದ ತೀವ್ರತೆ ಜಾಸ್ತಿ ಆಗುವ ಚಾನ್ಸಸ್ ಹೆಚ್ಚು. ಓಕೆ ಓಕೆ, ರೈಟ್ ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು, ಎಲ್ಲಿಂದ ಸರ್ ಮೇಡಮ್? ನನ್ನ ಹೆಸರು ಅಶ್ವಿನಿ, ಮಂಗಳೂರಿಂದ. ಎಸ್ ಮೇಡಮ್, ಎಸ್ ಮಾತಾಡಿ ಮೇಡಮ್. ನಾನು ಈ ಸಂದರ್ಭದಲ್ಲಿ 2 ವಿಷಯ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಏನು ಅಂತ ಹೇಳಿದ್ರೆ, ಈಗ ಮನುಷ್ಯನ ಆಸೆಗೆ ಮಿತಿ ಇಲ್ಲ ಅಂತ ಹೇಳ್ತಾರೆ. ಅದೇ ತರ ಈಗ ನಮ್ಗೆ ನಾಲಿಗೆಗೆ ರುಚಿ ಬಿಟ್ಟಿಲ್ಲ. ನನ್ನ ಲೈಫಲ್ಲಿ ನಾನು ಕೇಳಿದ್ದು ಕೂಡ ಆಗಿದೆ. ನನಗೆ ಇತ್ತೀಚೆಗೆ 2 ವರ್ಷದಿಂದ ಗೊತ್ತಾಯ್ತು, ಒಂದಷ್ಟು ಫುಡ್ಗಳು ನನಗೆ ಅಲರ್ಜಿ ಇದೆ ಅಂತ ಹೇಳಿ. ಅಲರ್ಜಿ ಫುಡ್ ಯಾವ್ದು ಅಂತ ಹೇಳಿ ಅದನ್ನ ಡಾಕ್ಟರ್ ಹತ್ರ ಹೋಗಿ ಯಾವ ಫುಡ್ ಅನ್ನ ಅಲರ್ಜಿ ಆಗ್ತದೆ ಅಂತ ನಾನು ಯಾವ್ದು ಟೆಸ್ಟ್ ಮಾಡಿಲ್ಲ. ರೀಸೆಂಟ್ ಆಗಿ ನಾನು ಕಳ್ಕೊಂಡದ್ದು ಅಂತ ಹೇಳಿದ್ರೆ, ನವರಾತ್ರಿ ಟೈಮ್ ಅಲ್ಲಿ ಮನೆಯಲ್ಲಿ ಮಾಡಿದ ಫುಡ್ ಅನ್ನ ತಿಂತಾ ಇದ್ದೆ ನಾನು. ಆಮೇಲೆ ನವರಾತ್ರಿ ಕಳೆದ ನಂತರ ನನಗೆ ಕೈಯಲ್ಲಿ ಅಲರ್ಜಿ ಅಂದ್ರೆ ಒಂಥರ ಸ್ಕಿನ್ನಲ್ಲಿ ರ್ಯಾಷಸ್ ಇರುವಂತದ್ದು. ಆದ್ರೆ ಈ ನವರಾತ್ರಿ ಟೈಮ್ ಅಲ್ಲಿ ಮನೆ ಫುಡ್ ತಿಂತಾ ಇದ್ದಿದ್ದರಿಂದ 9 ದಿನ ನನಗೆ ಯಾವುದೇ ರೀತಿಯಾದಂತ ಅಲರ್ಜಿ ಇರ್ಲಿಲ್ಲ. ಅದಾದ ನಂತರ ನಾನೇನ್ ಮಾಡಿದ್ದೆ, ಈ ಫ್ರೋಝನ್ ಫುಡ್ಗಳು ಯಾವ ಪನೀರ್ ಆಗಿರ್ಬೋದು, ಅಥವಾ ಮಶ್ರೂಮ್ ಆಗಿರ್ಬೋದು, ಅಥವಾ ರೆಸ್ಟೋರೆಂಟ್ಗಳಲ್ಲಿ ಕೂಡ ಚಿಕನ್ ಏನು, ಅಥವಾ ನಾವು ಮನೆಗೆ ತಂದು ಚಿಕನ್ ಕೂಡ ಈ ಒಂದಷ್ಟು ಕಂಪನಿಗಳ ಚಿಕನ್ಗಳಿಂದ ಆ ಚಿಕನ್ ಅಂತ ನಾವು ಅದು ತಿಂದಾಗ ಅಲರ್ಜಿ ಇದೆ ಕನ್ಫರ್ಮ್ ಆಗಿದೆ. ಸೊ ನಿನ್ನೆ ಹೋದ ವಾರದಲ್ಲಿಯೂ ಕೂಡ ಹಾಗೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೊರಗಿದ್ದೆ, ಅವ್ರ ಜೊತೆ ನಾನು ಹೋಟೆಲಲ್ಲಿ ಊಟ ಮಾಡಲೇಬೇಕಾಯ್ತು. ಆ ಟೈಮಲ್ಲಿಯೂ ಕೂಡ ನನಗೆ ಅಲರ್ಜಿ ಜಾಸ್ತಿ ಆಯ್ತು. ನಮ್ಗೆ ಚಿಕ್ಕ ವಿಷಯ ಅಂತ ಹೇಳಿ ನಾನು ತುಂಬಾ ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ನನಗೆ ಈ ಒಂದು ಸಂಸ್ಥೆಯ ಫುಡ್ಡಲ್ಲಿ ಅಲರ್ಜಿ ಹೇಳಿ ಆದ್ರಿಂದ ನಾವು ಅದಕ್ಕೆ ಕಂಪ್ಲೀಟ್ ಆಗಿ ಬ್ರೇಕ್ ಹಾಕಲಿಕ್ಕೆ ಟ್ರೈ ಮಾಡ್ಬೇಕು. ನಾನು ಮೊದಲೇ ಮನಸ್ಸಿಗೆ ಆಸೆ ಜಾಸ್ತಿ, ನನಗೆ ರುಚಿ ಜಾಸ್ತಿ. ಸೊ ನಾಲಿಗೆ ಒಂದು ಕ್ಷಣದ ಒಂದು ಖುಷಿಗೋಸ್ಕರ ನಮ್ಮ ಇಡೀ ಜೀವನವನ್ನು ತೆಗೆಯುವಂಥದ್ದು ಒಂದು ನಮ್ಗೆ ಗೊತ್ತು ಮಾಡುವಂತಹ ಒಂದು ಫೂಲಿಶ್ನೆಸ್ ಅಂತ ಹೇಳ್ಬೋದು. ಎರಡನೇ ವಿಷಯ, ಇನ್ನು ಫ್ಲೋರಿಯಾ ಅವರ ವಿಷಯದಲ್ಲಿ ಹೇಳುವುದಾದ್ರೂ ಅವರಿಗೆ ಗೊತ್ತು, ಅವರಿಗೆ ಮತ್ತೆ ಮತ್ತೊಂದು ಕಂಪನಿಗಳಲ್ಲಿ ಹೇಳೋದು ಅವರನ್ನು ಕೂಡ ಮೆಡಿಸಿನ್ ಕೂಡ ಸಿಗ್ತಾ ಇದೆ. ಆದ್ರೆ ಅದ್ರ ವಿಷಯವನ್ನು ನಾವು ಯಾರಿಗೂ ಹೇಳಿರುವುದಿಲ್ಲ. ಒಂದು ಕಾಯಿಲೆ ನಮ್ಗೆ ಇದೆ ಅಂತ ಹೇಳುವಾಗ ನಮ್ಮ ಒಂದು ಫ್ರೆಂಡ್ಸ್ ಅಂದ್ರೆ ನಾನು ನನ್ನ ಫ್ರೆಂಡ್ ಹತ್ರ ಏನಾದ್ರು ಹೇಳಿದ್ರೆ ನನಗೆ ಈ ತರ ಇದೆಲ್ಲ ಅಲರ್ಜಿ ಇದೆ, ನಾನು ಏನಾದ್ರು ಹೊರಗೆ ಊಟ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ನನಗೆ ಈ ತರ ಆದ್ರೆ ನನ್ನ ಬ್ಯಾಗ್ ಅಲ್ಲಿ ಈ ತರ ಮೆಡಿಸಿನ್ಸ್ ಇದೆ, ಇದನ್ನ ನನಗೆ ಕೊಟ್ಟು ನನಗೆ ಅಂದ್ರೆ ಒಂದು ಪ್ರಿಕಾಷನ್ ತರ ಮತ್ತೆ ಅಂಗಾಂಗದಾನ ಮಾಡಿರುವಂತದ್ದು ಕೂಡ ತುಂಬಾ ಒಳ್ಳೆಯ ಒಂದು ಕಾರ್ಯ. ಫ್ಯಾಮಿಲಿ ಅಷ್ಟು ದುಃಖದಲ್ಲಿ ಇರುವಾಗ್ಲೂ ಕೂಡ ಒಂದು ಮಗಳನ್ನ ಬರೀ 1 ವರ್ಷ ಆಗಿದ್ವು ಈ ಒಂದು ಏಜ್ ಈ ಒಂದು ಪೇರೆಂಟ್ಸ್ ಗಳನ್ನ ನೋಡುವಂತ ಏಜ್ ತನಕ ನಾವು ಒಂದು ಪೇರೆಂಟ್ಸ್ ಅಂಡರಲ್ಲಿ ಇರ್ತೇವೆ. ಈಗ ನಾವು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ ನಂತರ ನಾವು ನಮ್ಮ ಜವಾಬ್ದಾರಿ ಅವರು ನೋಡುವಂತ ಒಂದು ತುಂಬಾ ಚಿಕ್ಕವರಿತ್ತು. ಸೊ ಆ ಒಂದು ಅಷ್ಟು ನೋವಲ್ಲಿಯೂ ಕೂಡ ಮನೆಯವರ ಅಷ್ಟು ನೋವಲ್ಲಿಯೂ ಕೂಡ ಒಂದು ಅಂಗಾಂಗದಾನ ಮಾಡಿರುವಂತದ್ದು ಬಹಳ ಶ್ಲಾಘನೀಯವಾಗುವಂತಹ ಕೆಲಸ. ನಾವ್ ಇನ್ನೊಂದು ಹೇಳ್ಬೋದು, ಈಗ ಫ್ಲೋರಿಯಾ ನಮ್ಮ ನಡುವೆ ಈಗಲೂ ಕೂಡ ಬದುಕಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಲ್ಲ. ಯಾಕಂತ ಹೇಳಿದ್ರೆ ಅವರನ್ನು ನಾವು ಉಳಿದ 8 ಜನರ ಜೀವನದಲ್ಲಿ ನಾವು ಕಾಣ್ತಾ ಇರುವಂತದ್ದು. ಸೊ
ಕರೆಕ್ಟ್, ನಿಜ. ಒಂದು ಕಡೆಯಲ್ಲಿ ಬೇಸರ ಆದ್ರೆ ಇನ್ನೊಂದು ಕಡೆ ಅವಳು ನಮ್ಮ ಜೊತೆ ಇದ್ದಾರೆ ಅಂತ ಹೇಳುವಂತ ಒಂದು ನಂಬಿಕೆ ನಮ್ಮಲ್ಲಿ ಇದೆ ಅಲ್ವಾ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ನಿಜ ಮೇಡಮ್. ಎಸ್ ಥ್ಯಾಂಕ್ ಯು. ಎಸ್, ಇದು ಅಶ್ವಿನಿ ಅವರು ಒಳ್ಳೆಯ ಪ್ರಶ್ನೆ. ಅಂದರೆ ಈ ರೀತಿ ಇದ್ದಾಗ, ಅಂದರೆ ಈ ರೀತಿ ಕಾಯಿಲೆ ಇದೆ ಅಂತ ಬಂದಾಗ ಅದು ಸರೌಂಡಿಂಗ್ ಅಲ್ಲಿ ಹೇಳಿದ್ರೆ ಒಳ್ಳೇದು ಅನ್ನುವಂಥ. ಡೆಫಿನೆಟ್ಲಿ ಯೂಶಲಿ ಏನಾಗ್ತದೆ, ಕೆಲವೊಂದ್ಸರಿ ವೆಸ್ಟ್ ಅಲ್ಲಿ ಎಲ್ಲ ಹೊರ ದೇಶಗಳಲ್ಲೆಲ್ಲ ಕೆಲವೊಬ್ಬರಿಗೆ ಅಲರ್ಜಿಕ್ ಇರುವಂಥವ್ರಿಗೆ ಅಥವಾ ಡ್ರಗ್ ರಿಯಾಕ್ಷನ್ ಇರುವಂಥವ್ರಿಗೆ ಕೆಲವೊಬ್ಬರಿಗೆ ಕಾರ್ಡ್ ಎಲ್ಲ ಕೊಡ್ತಾರೆ, ಈ ರೀತಿದು ಉಂಟು ಅಂತೆಲ್ಲ. ಸೊ ಡೆಫಿನೆಟ್ಲಿ ತಿಳಿಸೋದು ಒಳ್ಳೇದು. ಮತ್ತು ಇನ್ನೊಂದು ಏನಂತಂದ್ರೆ, ಹೊರ ದೇಶಗಳಲ್ಲಿ ಕೂಡ ಎಪಿನೆಫ್ರಿನ್ ಪೆನ್ ಅಂತ, ಎಪಿ ಪೆನ್ ಅಂತ ಉಂಟು. ಅಂದ್ರೆ ಈ ರೀತಿ ರಿಯಾಕ್ಷನ್ ಆದ ತಕ್ಷಣ ಸೆಲ್ಫ್ ಇಂಜೆಕ್ಟ್ ಮಾಡುವಂತ ಎಪಿನೆಫ್ರಿನ್ ಅಥವಾ ಅಡ್ರಿನಲಿನ್ ಅಂತ ಹೇಳ್ತೇವಲ್ಲ, ಅದು ಲೈಫ್ ಸೇವಿಂಗ್. ಅದು ಕೂಡ ಲಭ್ಯತೆಗಳು ಉಂಟು. ಐ ಆಮ್ ನಾಟ್ ವೆರಿ ಶ್ಯೂರ್ ನಮ್ಮ ದೇಶದಲ್ಲಿ ಸಿಗ್ತದ ಅಂತ. ಓಕೆ ಆ ರೀತಿ ಇದೆ. ನಮ್ಮಲ್ಲಿ ಇದೆಯಾ ಸರ್? ಐ ಆಮ್ ನಾಟ್ ವೆರಿ ಶ್ಯೂರ್. ಓಕೆ ಅದೇ ಹೇಳುವಂತಾರೆ. ಈಗ ಅಶ್ವಿನಿ ಅವರು ಕರೆ ಮಾಡಿದಾಗ ಅಂದ್ರೆ ಏನಾದ್ರು ಅದಕ್ಕೆ ಪ್ರಿಕಾಷನ್ಸ್ ಇದೆಯಾ ಸಡನ್ ಆಗಿ? ಉಂಟು ಅದು. ಆ ರೀತಿ ಎಪಿನೆಫ್ರಿನ್ ಅದು ಲೈಫ್ ಸೇವಿಂಗ್. ಅಂದ್ರೆ ಮೇನ್ ನಮ್ಮ ದೇಹದ ರಿಯಾಕ್ಷನ್ ಸಿಂಪಥೆಟಿಕ್ ಸಿಸ್ಟಮ್ ಗೆ ಅಡ್ರಿನಲಿನ್ ಇಸ್ ದ ಮೇನ್ ಆರ್ಗನ್. ಅಡ್ರಿನಲಿನ್ ಅಂದ್ರೆ ನಮ್ಮ ಸಿಂಪಥೆಟಿಕ್ ರೆಸ್ಪಾನ್ಸಿಬಲ್. ಸೊ ಅದು ಇಮಿಡಿಯೇಟ್ಲಿ ಅಲರ್ಜಿಯನ್ನು ಕೌಂಟರ್ ಮಾಡ್ತದೆ. ಸೊ ದಟ್ ಕ್ಯಾನ್ ಬಿ ಲೈಫ್ ಸೇವಿಂಗ್. ಸೊ ಎಪಿ ಪೆನ್ ಅಂತೆಲ್ಲ ಸಿಗ್ತದೆ ಹೊರಗಡೆ ದೇಶಗಳಲ್ಲಿ. ಸೊ ಅದು ಯೂಶಲಿ ಕ್ಯಾರಿ ಮಾಡ್ತಾರೆ ಈ ಅಲರ್ಜಿ ರಿಯಾಕ್ಷನ್ ಇರುವವರೆಲ್ಲ. ಓಕೆ ಆ ರೀತಿ ಉಂಟು. ಓಕೆ, ಜೊತೆಗೆ ಈ ಫುಡ್ ಅಲರ್ಜಿಗೆ ಸಂಬಂಧಪಟ್ಟಂತೆ ಅಂದ್ರೆ ಇದನ್ನು ನಾವು ಫುಡ್ ಅಲರ್ಜಿ ಅನ್ನುವಂಥದ್ದು ತೆಗೆದುಕೊಳ್ಳಬಹುದಾ ಅಥವಾ ನಾವು ಅನಾಫಿಲಾಕ್ಸಿಸ್ ರಿಯಾಕ್ಷನ್ ಅನ್ನುವಂಥದ್ದೇ ತೆಗೆದುಕೊಳ್ಳಬಹುದಾ? ಈ ಒಂದು ಫುಡ್ ಅಲರ್ಜಿ is a broader term. Okay, so allergy is a broader term. Anaphylactic reaction is the extreme ಅಥವಾ most severe form of allergy. ಅಂದ್ರೆ ತುಂಬಾ ತೀಕ್ಷ್ಣತೆ ಹೆಚ್ಚಿರುವಂತಹ ಫಾರ್ಮ್ಗೆ ನಾವು ಅನಾಫಿಲಾಕ್ಟಿಕ್ ರಿಯಾಕ್ಷನ್ ಅಂತ ಹೇಳ್ತೇವೆ. BP ಡೌನ್ ಆಗುವಂಥದ್ದು, ಶ್ವಾಸಕ್ಕೆ ತೆಗಿಲಿಕ್ಕೆ ಕಷ್ಟ ಆಗುವಂಥದ್ದು, ಲೈಟ್ ಹೆಡೆಡ್ನೆಸ್ ಅಥವಾ ಮೂರ್ಛೆ ಹೋಗುವಂಥದ್ದೆಲ್ಲ ಸಿಚುವೇಶನ್ ಬಂದಾಗ ಇಟ್ ಇಸ್ ಕಾಲ್ಡ್ ಅನಾಫಿಲಾಕ್ಟಿಕ್ ರಿಯಾಕ್ಷನ್. ಇಟ್ ಇಸ್ ಅನಾಫಿಲಾಕ್ಟಿಕ್ ಶಾಕ್. ಓಕೆ ವೆರಸ್ ಅಲರ್ಜಿ ಅನ್ನೋದು ತುಂಬಾ ಸಹಜ, ತುಂಬಾ ಕಾಮನ್ ಆಗಿ ನಾವು ನೋಡುವಂತಹ ಕಂಡೀಷನ್. ಓಕೆ, ಇದು ಸ್ವಲ್ಪ ಸಿವಿಯರ್ ಫಾರ್ಮ್. ಓಕೆ, ಸಿವಿಯರ್ ಫಾರ್ಮ್ ಆಗಿರುತ್ತೆ ಸರ್. ಸೊ ಈಗ ಈ ರೀತಿ ಇದ್ದಾಗ ಅಂದ್ರೆ ನೇರವಾಗಿ ಅದು ಬ್ರೈನಿಗೆ ಅಟ್ಯಾಕ್ ಆಗುತ್ತೆ, ಜೊತೆಗೆ ಬ್ರೈನ್ ಒಂದು ಹಂತಕ್ಕೆ ಹೋದಾಗ ಅಲ್ಲಿ ಸ್ಟಾಪ್ ಆಗುತ್ತೆ ವರ್ಕ್ ಮಾಡುವಂಥದ್ದು. ಆ ಸಂದರ್ಭ ಅಂಗಾಂಗದಾನ ಮಾಡಿರುವಂಥದ್ದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರೋದು. ಯಾಕಂದ್ರೆ ಇಲ್ಲಿ ಗ್ಲೋರಿ ಅವರು ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನ ಮೆರೀತಾರೆ ಅಂತ ಬಂದಾಗ ಅವರ ಸಾವು ತದನಂತರ ಇಡೀ ಅವರ ಕುಟುಂಬ ತೆಗೆದುಕೊಂಡಿರುವಂತಹ ನಿರ್ಧಾರವು ಕೂಡ ಬಹಳಷ್ಟು ಈ ಸಂದರ್ಭ ಶ್ಲಾಘನೆಗೆ ಕಾರಣವಾಗಿರುವಂಥದ್ದು. ಯಾಕಂದರೆ ಒಂದು ಕಡೆಯಲ್ಲಿ 23 ವರ್ಷ ಪ್ರಾಯದ ಮಗಳನ್ನ ಅವರು ಕಳೆದುಕೊಂಡಿರ್ತಾರೆ. ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಕಲಿತಾ ಇದ್ದಂತಹ ಹುಡುಗಿ. ಯಾಕಂದರೆ ಅವರು ಕಲಿತಾ ಇದ್ದಂತಹ ಕಾಲೇಜ್ನಲ್ಲೇ ಅವರು ಲೆಕ್ಚರರ್ ಆಗಿ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ತನಕ ಅಂತ ಬಂದಾಗ ಆಗಲೇ ನಾನು ಹೇಳಿದಾಗೆ SSLCಯಲ್ಲಿ ಅವರು ಪಡೆದುಕೊಂಡಿರುವಂಥ ಅಂಕ 97%, ಅದೇ ರೀತಿ PUCಯಲ್ಲಿ 95%, ಅದೇ ರೀತಿ ಡಿಗ್ರಿಯಲ್ಲಿ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗ್ತಾರೆ. ಅದೇ ರೀತಿ ಅವರು MCOM ಮಾಡ್ತಾರೆ, ಅದರಲ್ಲಿ 3rd ರ್ಯಾಂಕ್ ಪಡೆದುಕೊಂಡಂಥ ಹುಡುಗಿ. ಅಂಥ ಒಂದು ಎಜುಕೇಷನ್ ಅಂತ ಬಂದಾಗ ಅಂಥ ಒಂದು ವಿಚಾರದಲ್ಲಿ ಅವರು ಬಹಳಷ್ಟು ಸಾಧನೆಯನ್ನು ಮಾಡಿದಂತಹ ಹುಡುಗಿ. ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಬಹಳಷ್ಟು ಸಾಧನೆಯನ್ನು ಮಾಡಿದಂತಹ ಹುಡುಗಿ. ಸೊ ಹಾಗಿದ್ದಾಗ ಇಂತಹ ಮಗಳನ್ನು ಕಳೆದುಕೊಂಡಿರುವಂತಹ ತಂದೆ ತಾಯಿ ಆ ದುಃಖದ ಮಡುವಿನಲ್ಲಿದ್ದರೂ ಕೂಡ ಅಂಗಾಂಗ ದಾನ ಮಾಡೋ ಮೂಲಕ ಇಡೀ ಸಮಾಜಕ್ಕೆ ಅವರು ಮಾದರಿ ಆಗ್ತಾರೆ. ಸೊ ಆ ಒಂದು ವಿಚಾರದಲ್ಲೂ ಕೂಡ ಬಹಳಷ್ಟು ಮಾತಾಡ್ತಾ ಇದ್ದಾರೆ. ಯಾಕಂದರೆ ಅವರ ಸಾವು ಅಲ್ಲಿ ಆ ಒಂದು ಅಂತ್ಯಕ್ರಿಯೆ ನಡೆದಾಗ ಅಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ದದ್ದು ಅದೇ ಸಾಕ್ಷಿ. ಯಾಕಂದರೆ ಪ್ರತಿಯೊಬ್ಬರ ಕಣ್ಣಲ್ಲೂ ಕೂಡ ಕಣ್ಣೀರಿನ ಹನಿ ಹರಿತಾ ಇತ್ತು. ಯಾಕಂತ ಬಂದಾಗ ಆ ಒಂದು ಸಾವು ಎಲ್ಲರಲ್ಲೂ ಕೂಡ ಅರಗಿಸಿಕೊಳ್ಳಿಕ್ಕೆ ಆಗ್ತಾನೆ ಇರಲಿಲ್ಲ. ಸೊ ಇವೆಲ್ಲದರ ಜೊತೆಗೆ ಒಂದು ಫುಡ್ ಅಲರ್ಜಿ ಅಥವಾ ಈ ಒಂದು ಅನಾಫಿಲಾಕ್ಸಿಸ್ ರಿಯಾಕ್ಷನ್ ಅನ್ನುವಂಥದ್ದು ಸಾವನ್ನು ತಂದು ಕೊಡುತ್ತಾ ಅಂತ ಬಂದಾಗ ಡಾಕ್ಟರ್ ಹೇಳಿದಾಗೆ ಸಾವನ್ನು ತಂದು ಕೊಡುತ್ತೆ. ಹಾಗಿದ್ದಾಗ ಏನು ಇದಕ್ಕೆ ಸೊಲ್ಯೂಷನ್ ಅನ್ನುವಂತಹ ಪ್ರಶ್ನೆಗಳು ಬಂದಾಗ ಏನು ಸರ್ ಸೊಲ್ಯೂಷನ್ ಏನಿದೆ ಸರ್? ಇದೆಯಾ? ಮೊದಲನೇದಾಗಿ ಅನಾಫಿಲಾಕ್ಟಿಕ್ ರಿಯಾಕ್ಷನ್ ಅದನ್ನು ನಾವು ಐಡೆಂಟಿಫೈ ಮಾಡೋದು ತುಂಬ ಮುಖ್ಯ. ಸೊ ಯೂಶಲಿ ಅದು ಯಾವುದಾದ್ರು ನಾನು ಹೇಳಿದ ಹಾಗೆ ಫುಡ್ ಪಾರ್ಟ್ ಏನಾದರೂ ಇದ್ದಾಗ ಎಕ್ಸ್ಪೋಜರ್ ಗೊತ್ತಿರ್ತದೆ. ಅದೇ ರೀತಿ ಈ ರೀತಿಯ ಲಕ್ಷಣಗಳು ಕಂಡಾಗ ಇಮಿಡಿಯೇಟ್ಲಿ ಆಬ್ವಿಯಸ್ಲಿ ಹಾಸ್ಪಿಟಲ್ ವಿಸಿಟ್ ಮಾಡಬೇಕು ಅಥವಾ ಫಸ್ಟ್ ಏಡ್ ಅಲ್ಲಿ ಏನಾದರೂ ಮಾಡ್ಲಿಕ್ಕೆ ಆಗ್ತದ ನೋಡಬೇಕು ಲೋಕಲಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಏರ್ವೇ ಬ್ರೀದಿಂಗ್ ಸರ್ಕ್ಯುಲೇಷನ್, ABC ಅಂತ ಹೇಳ್ತೇವೆ ನಾವು. ಅಂದರೆ ಏರ್ವೇ ಅಂದರೆ ಶ್ವಾಸ ಕರೆಕ್ಟ್ಲಿ ಸಿಗ್ತಾ ಉಂಟಾ ನೋಡಬೇಕು ಒಂದು. ಎರಡನೇದು ಬ್ರೀದಿಂಗ್ ಸರಿ ಉಂಟಾ. ಮೂರನೇದು ಸರ್ಕ್ಯುಲೇಷನ್ ಅಥವಾ ಪಲ್ಸ್ BP ಸರಿ ಉಂಟಾ ನೋಡಬೇಕು. ಫಸ್ಟ್ ಹಾಸ್ಪಿಟ್ಲಿಗೆ ಬಂದ ತಕ್ಷಣ ಫಸ್ಟ್ ಏಡ್ ಅದನ್ನೇ ನಾವು ಐಡೆಂಟಿಫೈ ಮಾಡಬೇಕು. ಫಸ್ಟ್ ಆಕ್ಸಿಜನ್ ಕನೆಕ್ಟ್ ಮಾಡಿ ಬ್ಲಡ್ ಪ್ರೆಷರ್ ಸರಿ ಉಂಟಾ ಇಲ್ಲ, IV ಲೈನ್ ಆಕ್ಸೆಸ್ ನಾವು ಹೊಂದಿಸಬೇಕು, ಫ್ಲೂಯಿಡ್ ಸ್ಟಾರ್ಟ್ ಮಾಡಬೇಕು. ಮತ್ತು ಲೈಫ್ ಸೇವಿಂಗ್ ಮೆಡಿಕೇಷನ್ಸ್ ನಾನು ಹೇಳಿದಾಗೆ ಅಡ್ರಿನಲಿನ್, ಓಕೆ, ಅದಾದ ನಂತರ ಆ್ಯಂಟಿಹಿಸ್ಟಮಿನಿಕ್ಸ್ ಅಂತ ಹೇಳ್ತೇವೆ, ಅಲರ್ಜಿಗೆ ಕೊಡುವಂತಹ ಮೆಡಿಸಿನ್ಸ್, ಮತ್ತು ಸ್ಟೀರಾಯ್ಡ್ಸ್. ಸೊ ಇದು 3 ಮೆಡಿಸಿನ್ಸ್. ಫಸ್ಟ್ ಈಸ್ ಅಡ್ರಿನಲಿನ್, ಮೋಸ್ಟ್ ಇಂಪಾರ್ಟೆಂಟ್ ಅನಾಫಿಲಾಕ್ಸಿಸ್ ಆದಾಗ. ಅದ್ರ ಜೊತೆಗೆ ಆ್ಯಂಟಿಹಿಸ್ಟಮಿನಿಕ್ಸ್ ಮತ್ತು
ಸ್ಟೀರಾಯ್ಡ್ಸ್ ಕೊಡಬೇಕಾಗ್ತದೆ. ಅದರ ನಂತರ ಅದ್ರ ಜೊತೆಗೇನೆ ಈಗ ಬ್ರೀದಿಂಗ್ ಕಷ್ಟ ಆಗ್ತಾ ಉಂಟು, ಆಕ್ಸಿಜನೇಷನ್ ಇಷ್ಟೆಲ್ಲ ಮಾಡಿದರೂ ಕೂಡ ಇನ್ನೂ ಆಕ್ಸಿಜನ್ ಕಡಿಮೆನೇ ಉಂಟು, ಆವಾಗ ಏನು ಮಾಡಬೇಕು? ಪ್ರಾಬಬ್ಲಿ ಇಂಟ್ಯುಬೇಷನ್ ಅಥವಾ ವೆಂಟಿಲೇಷನ್ಗೆ ಕನೆಕ್ಟ್ ಮಾಡುವಂತಹ ಪರಿಸ್ಥಿತಿನೂ ಬರ್ತದೆ. ಮತ್ತು ಬ್ಲಡ್ ಪ್ರೆಷರ್ ಇಂಪ್ರೂವ್ ಮಾಡಲಿಕ್ಕೆ ಕೊಡುವಂತಹ ಮೆಡಿಸಿನ್ಸ್ ಅಡ್ರಿನಲಿನ್ ಒಟ್ಟಿಗೆ, ಮತ್ತು ಫುಟ್ ಆ್ಯಂಡ್ ಎಲಿವೇಷನ್ ಅಂದರೆ ರಕ್ತ ಸಂಚಲನ ಇಂಪ್ರೂವ್ ಮಾಡಲಿಕ್ಕೆ ಕಾಲು ಅಡಿಯಲ್ಲಿ ಪಿಲ್ಲು ಅಥವಾ ಲೆಗ್ ಎಲಿವೇಷನ್ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ ಬ್ರೈನಿಗೆ ಕರೆಕ್ಟಾಗಿ ಆಕ್ಸಿಜನೇಷನ್ ಮತ್ತು ರಕ್ತ ಸಂಚಾಲನ ಹೆಚ್ಚುಪಡಿಸುವಂತಹ ಕಾರ್ಯವನ್ನು ಮಾಡಬೇಕು. ಸೊ ಏರ್ವೇ ಬ್ರೀದಿಂಗ್ ಸರ್ಕ್ಯುಲೇಷನ್ ತುಂಬ ಮುಖ್ಯ. ಅದರ ಒಟ್ಟಿಗೆ ಅಡ್ರಿನಲಿನ್ ಅಥವಾ ಎಪಿನೆಫ್ರಿನ್ ಅಂತ ಹೇಳ್ತೇವೆ, ಮತ್ತು ಆ್ಯಂಟಿಹಿಸ್ಟಮಿನಿಕ್ಸ್ ಮತ್ತು ಸ್ಟೀರಾಯ್ಡ್ಸ್. ಸೊ ಇದು ಮೇನ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೇನೆ ನಾನು ಅನಾಫಿಲಾಕ್ಸಿಸ್. ಎಸ್, ಹಾಗಾದರೆ ಇದು ಒಂದ್ಸಲ ಬಂತು ಅಂತ ಬಂದಾಗ ಇದರಿಂದ ಲೈಫ್ ಲಾಂಗ್ ನಾವು ಫೇಸ್ ಮಾಡಲೇಬೇಕಾಗುತ್ತೆ, ಫೈಟ್ ಮಾಡಲೇಬೇಕಾಗುತ್ತೆ. ಅಂದರೆ ಒನ್ಸ್ ಅವರು ಅಕ್ಯೂಟ್ ಕ್ರೈಸಿಸಿಂದ ಹೊರಗೆ ಬಂದಾಗ ಮತ್ತೆ ಅವ್ರಿಗೆ ಏನು ತೊಂದರೆ ಆಗೋದಿಲ್ಲ. ಮೋಸ್ಟ್ ಆಫ್ ದ ಪೇಷಂಟ್ಸಿಗೆ ನಾವು ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಕೊಟ್ಟ ತಕ್ಷಣ ವಿತಿನ್ ಫ್ಯೂ ಅವರ್ಸ್ ದೇ ವಿಲ್ ರಿಕವರ್. ಓಕೆ, ದೋ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಬೈಫೇಸಿಕ್ ರೆಸ್ಪಾನ್ಸ್ ಅಥವಾ ಬೈಫೇಸಿಕ್ ಅನಾಫಿಲಾಕ್ಸಿಸ್. ಅದು ಒಂದು 2-3 ದಿವಸ ನಂತರ 24-48 ಗಂಟೆ ನಂತರ ಮತ್ತೆ ಪುನರಾವರ್ತನೆ ಆಗುವ ಚಾನ್ಸ್ ಇರ್ತದೆ. ಅದಕ್ಕೆ ನಾವು ಪೇಷಂಟ್ಸನ್ನು ಅಬ್ಸರ್ವೇಷನಲ್ಲಿ ಇಡ್ತೇವೆ ಹಾಸ್ಪಿಟಲಲ್ಲಿ. ಬಟ್ ಯೂಶಲಿ ಲೈಫ್ ಲಾಂಗ್ ಅವ್ರಿಗೆ ಸಮಸ್ಯೆ ಬರುವುದಿಲ್ಲ. ಮತ್ತೆ ಅದೇ ರೀತಿಯ ಫುಡ್ ಅಂಶಕ್ಕೆ, ಆಹಾರದ ಅಂಶಕ್ಕೆ ಎಕ್ಸ್ಪೋಜರ್ ಆಗದೇ ಇದ್ದರೆ ಮತ್ತೆ ತೊಂದರೆ ಬರುವುದಿಲ್ಲ. ಎಸ್ ಸರ್, ಬರ್ತಾರೆ. ಜೊತೆಗೆ ಇದು ಅನಾಫಿಲಾಕ್ಸಿಸ್ ರಿಯಾಕ್ಷನ್ ಅನ್ನುವಂಥದ್ದು, ಇದಕ್ಕೆ ಅವರು ಸಾವನ್ನಪ್ಪಿರುವಂಥದ್ದು, ಇವೆಲ್ಲದರ ಜೊತೆಗೆ ಅವರು ಅಂಗಾಂಗ ದಾನ ಮಾಡುವ ಮೂಲಕ 8 ಜನರ ಬದುಕಿಗೆ ಬೆಳಕಾಗಿದ್ದಾರೆ. ಸೊ ಹಾಗಿದ್ದಾಗ ಈ ವಿಚಾರದ ಬಗ್ಗೆ ಕೂಡ ನಾನು ಮಾತಾಡ್ತೀನಿ. ಬಹಳ ಜನರ ಪ್ರಶ್ನೆ ಇದೆ. ಸೊ ಹಾಗಿದ್ದಾಗ ತಂದೆ ತಾಯಿ ಕೂಡ ತೆಗೆದುಕೊಂಡಿದ್ದ ನಿರ್ಧಾರ ಬಹಳಷ್ಟು ಸ್ವಾಗತ, ಶ್ಲಾಘನೀಯ. ಜೊತೆಗೆ ಇವೆಲ್ಲದರ ನಡುವೆ ಸಾವಿನಲ್ಲೂ ಕೂಡ ಸಾರ್ಥಕತೆ ಕಂಡಂತಹ ಗ್ಲೋರಿಯಾ ರೋಡ್ರಿಗಸ್ ಅವರ ಬಗ್ಗೆ ಮಾತಾಡಬೇಕು. ಸಣ್ಣ ಸಾರ್ಥಕತೆ ಮೆರೆದ ಮಂಗಳೂರಿನ ಯುವ ಉಪನ್ಯಾಸಕಿ. ಅಪರೂಪದಲ್ಲಿ ಅತಿ ಅಪರೂಪದ ಕಾಯಿಲೆಗೆ ಬಲಿಯಾದ ಬೀಳುತ್ತಾರೆ. ತಕ್ಷಣ ಅವರನ್ನ ಮಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದಕ್ಕೆ ದಾಖಲಿಸಲಾಗುತ್ತದೆ. ಊಟ ಮಾಡಿದ ಬಳಿಕ ಅವರ ದೇಹದಲ್ಲಿ ಅಲರ್ಜಿ ಕಾಣಿಸಿಕೊಂಡಿದೆ ಎಂದು ವೈದ್ಯರು ಹೇಳುತ್ತಾರೆ. ಇದಕ್ಕೆ ವೈದ್ಯಕೀಯ ಭಾಷೆಯಲ್ಲಿ ಅನಾಫಿಲಾಕ್ಸಿಸ್ ರಿಯಾಕ್ಷನ್ ಎಂದು ಹೇಳುತ್ತಾರೆ. ಶಸ್ತ್ರಚಿಕಿತ್ಸೆ ನಡೆಸ ಘೋಷಿಸುತ್ತಾರೆ. ಅಪರೂಪದಲ್ಲಿ ಅತಿ ಅಪರೂಪದ ಅನಾಫಿಲಾಕ್ಸಿಸ್ ರಿಯಾಕ್ಷನ್. ಇನ್ನು ಹಲವು ವರ್ಷ ಬಾಳಿ ಬದುಕಬೇಕಾಗಿದ್ದ ಗ್ಲೋರಿಯಾ ಅವರು ಅಪರೂಪದಲ್ಲಿ ಅತಿ ಅಪರೂಪದ ಕಾಯಿಲೆಗೆ ಬಲಿಯಾಗಿದ್ದಾರೆ. ಬದುಕಿದ್ದಾಗಲೂ ಎಲ್ಲರಿಗೂ ಉತ್ಸಾಹದ ಚಿಲುಮೆಯಾಗಿದ್ದ ಗ್ಲೋರಿಯಾ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಹೌದು, ಇನ್ನು ಹಲವು ವರ್ಷ ಬಾಳಿ ಬದುಕಬೇಕಾಗಿದ್ದ ಗ್ಲೋರಿಯಾ ಅವರು ಅಲರ್ಜಿಗೆ ಸಂಬಂಧಿಸಿದ ಅನಾಫಿಲಾಕ್ಸಿಸ್ ರಿಯಾಕ್ಷನ್ನಿಂದ ಕೊನೆಯುಸಿರೆಳೆದಿದ್ದಾರೆ. ಮುಂದೇನು ಅಂತ್ಯಕ್ರಿಯೆ ನಡೆಸಲು ಸಿದ್ಧತೆ
ನಲ್ಲೂ ಸಾರ್ಥಕತೆ ಮೆರೆದ ಮಂಗಳೂರಿನ ಯುವ ಉಪನ್ಯಾಸಕಿ, ಅಪರೂಪದಲ್ಲಿ ಅತಿ ಅಪರೂಪದ ಕಾಯಿಲೆಗೆ ಬಲಿಯಾದ ಪ್ರತಿಭಾನ್ವಿತೆ. ಆಕೆ ಸ್ನಾತಕೋತ್ತರ ಪದವಿ ಪೂರೈಸಿ ಮರುವರ್ಷವೇ ತಾನು ಕಲಿತ ಶಿಕ್ಷಣ ಸಂಸ್ಥೆಯಲ್ಲೇ ಯುವ ಉಪನ್ಯಾಸಕಿಯಾಗಿ ಹೊಸ ಬದುಕು ಕಟ್ಟಿಕೊಂಡಿದ್ದರು. ಗ್ರಾಮೀಣ ಪ್ರದೇಶದಿಂದ ಬಂದ ಆಕೆ ವಿದ್ಯಾರ್ಥಿಗಳ, ಸಹೋದ್ಯೋಗಿಗಳ ಅಪಾರ ಪ್ರೀತಿ ಒಲವು ಗಳಿಸಿದ್ದರು. ಆದರೆ ವಿದ್ಯಾಟ ಬೇರೆಯೇ ಆಗಿತ್ತು. ಮೊಗ್ಗು ಅರಳುತ್ತಿದ್ದಂತೆ ಅದು ಲೌಕಿಕ ಜಗತ್ತಿನಿಂದ ಮರೆಯಾಗಿಯೇ ಅನಾಫಿಲಾಕ್ಸಿಸ್ ರಿಯಾಕ್ಷನ್ ಎಂದು ಹೇಳುತ್ತಾರೆ. ಶಸ್ತ್ರಚಿಕಿತ್ಸೆ ನಡೆಸಲಾಗುತ್ತದೆ, ಆದರೆ ಚಿಕಿತ್ಸೆ ಫಲಕಾರಿಯಾಗುವುದಿಲ್ಲ. ಮೆದುಳನ್ನ ಹಾನಿಗೊಳಿಸುವಷ್ಟು ರೋಗ ಉಲ್ಬಣಗೊಳ್ಳುತ್ತದೆ. ಗ್ಲೋರಿಯಾ ಅವರ ಮೆದುಳು ನಿಷ್ಕ್ರಿಯವಾಗಿದೆ ಎಂದು ವೈದ್ಯರು ಘೋಷಿಸುತ್ತಾರೆ. ಅಪರೂಪದಲ್ಲಿ ಅತಿ ಅಪರೂಪದ ಅನಾಫಿಲಾಕ್ಸಿಸ್ ರಿಯಾಕ್ಷನ್. ಇನ್ನು ಹಲವು ವರ್ಷ ಬಾಳಿ ಬದುಕಬೇಕಾಗಿದ್ದ ಗ್ಲೋರಿಯಾ ಅವರು ಅಪರೂಪದಲ್ಲಿ ಅತಿ ಅಪರೂಪದ ಕಾಯಿಲೆಗೆ ಬಲಿಯಾಗಿದ್ದಾರೆ. ಬದುಕಿದ್ದಾಗಲೂ ಎಲ್ಲರಿಗೂ ಉತ್ಸಾಹದ ಚಿಲುಮೆಯಾಗಿದ್ದ ಗ್ಲೋರಿಯಾ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಹೌದು, ಇನ್ನು ಹಲವು ವರ್ಷ ಬಾಳಿ ಬದುಕಬೇಕಾಗಿದ್ದ ಗ್ಲೋರಿಯಾ ಅವರು ಅಲರ್ಜಿಗೆ ಸಂಬಂಧಿಸಿದ ಅನಾಫಿಲಾಕ್ಸಿಸ್ ರಿಯಾಕ್ಷನ್ನಿಂದ ಕೊನೆಯುಸಿರೆಳೆದಿದ್ದಾರೆ. ಮುಂದೇನು? ಅಂತ್ಯಕ್ರಿಯೆ ನಡೆಸಲು ಸಿದ್ಧತೆ ನಡೆಸುವುದು ಎಂದು ಎಲ್ಲರೂ ಲೆಕ್ಕಾಚಾರ ಹಾಕುತ್ತಿದ್ದಂತೆ ಗ್ಲೋರಿಯಾ ಅವರ ಕುಟುಂಬ ತಮ್ಮ ಮುದ್ದು ಮಗಳ ಅಂಗಾಂಗ ದಾನಕ್ಕೆ ಮುಂದಾಗುತ್ತಾರೆ. ದುಃಖದ ಮಡುವಿನಲ್ಲೂ ಇನ್ನೊಂದು ಜೀವಕ್ಕೆ ನೆರವಾಗುವ ಹಂಬಲ ಅವರನ್ನ ಬಡಿದೆಬ್ಬಿಸುತ್ತದೆ. ಗ್ಲೋರಿಯಾ ಸಾವಿನಲ್ಲೂ ಸಾರ್ಥಕತೆ ಬಳಿಕ ಮತ್ತೆ ಸಾವಿನಲ್ಲೂ ಸಾರ್ಥಕತೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಜೊತೆಗೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಸವ ಪ್ರಭು ಸರ್ ಇದ್ದಾರೆ, KMC ಹಾಸ್ಪಿಟಲ್. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರೋಡ್ರಿಗಸ್ ಮೇಡಮ್ ಅವರು, ಅಂದರೆ ನಮ್ಮನ್ನು ಅಗಲಿರುವಂತಹ ಅವರು ಬದುಕಿದಂತಹ ರೀತಿ, ಜೊತೆಗೆ ಅವರ ದುರಂತ ಅಂತ್ಯ, ಇವೆಲ್ಲದರ ಜೊತೆಗೆ ಬಹಳಷ್ಟು ಪ್ರಶ್ನೆಗಳು ಹುಟ್ಟು ಹಾಕಿದೆ. ಜೊತೆಗೆ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನು ಕಂಡಿರುವಂತಹ ಅವರ ನಿರ್ಧಾರ, ಜೊತೆಗೆ ಅವರ ಕುಟುಂಬದ ನಿರ್ಧಾರವು ಕೂಡ ಬಹಳಷ್ಟು ಶ್ಲಾಘನೀಯ. ಬಹಳಷ್ಟು ಜನರು ಈ ಒಂದು ಸಂದರ್ಭಗಳಲ್ಲಿ, ಇಡೀ ಮಂಗಳೂರಿನ ಜನ ಅವರ ಕುಟುಂಬವನ್ನ ಶ್ಲಾಘಿಸಿದ್ದಾರೆ ಈ ಒಂದು ನಿರ್ಧಾರ. ಯಾಕಂದ್ರೆ 23 ವರ್ಷ ಪ್ರಾಯದ ಮಗಳು ಅಗಲಿ ಹೋಗ್ತಾಳೆ ಅಂತ ಬಂದಾಗ, ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನ ಆ ಒಂದು ಕುಟುಂಬ ಪಡೆದುಕೊಂಡಿದೆ ಅಂತ ಬಂದಾಗ, ಸೊ ಹಾಗಿದ್ದಾಗ ಈ ಅಂಗಾಂಗ ದಾನದ ಬಗ್ಗೆಯೂ ಕೂಡ ಬಹಳಷ್ಟು ಪ್ರಶ್ನೆಗಳಿವೆ, ಬಹಳಷ್ಟು ಗೊಂದಲಗಳಿವೆ, ಬಹಳಷ್ಟು ಹೆದರಿಕೆ, ಭಯ ಕೂಡ ಇದೆ. ಅಂದರೆ ಬಹಳಷ್ಟು ಅಂಗಾಂಗ ದಾನವನ್ನು ಇತ್ತೀಚಿನ ಕಾಲಘಟ್ಟದಲ್ಲಿ ನಾವು ನೋಡಿದ್ದೀವಿ, ಆದರೆ ಒಳ್ಳೆಯ ಕೆಲಸ ಅಂತ ಹೇಳ್ತೀವಿ, ಆದರೆ ಏನು ಪ್ರೊಸೀಜರ್, ಏನು ಕತೆ ಅನ್ನೋದು ಬರುತ್ತೆ. ಸೊ ಹಾಗಿದ್ದಾಗ ಡಾಕ್ಟರ್ ಜೊತೆ ಈ ಅಂಗಾಂಗ ದಾನದ ಬಗ್ಗೆ ಕೂಡ ನಾವು ಕೇಳಬೇಕು ಸರ್. ಯಾಕಂದರೆ ಈ ಒಂದು ವಿಚಾರದ ಬಗ್ಗೆ ಏನು ಹೇಳ್ತಾರೆ ಸರ್? ಅಂಗಾಂಗ ದಾನ ಮಾಡೋದು ಈ ಪ್ರೊಸೀಜರ್ ಯಾವ ರೀತಿ ಇರುತ್ತೆ? ಯಾಕಂದರೆ ಅಂಗಾಂಗ ದಾನವನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಕೇಳಿದ್ದೀವಿ. ಸೊ ಈ ರೀತಿ ಇದ್ದಾಗ ಬಹಳಷ್ಟು ಗೊಂದಲಗಳಿವೆ. ಅಂದರೆ ಇದರ ಪ್ರೊಸೀಜರ್ ಏನು ಕತೆ, ಅಂದರೆ ಇದು ಮೊದಲನೇದಾಗಿ ಸಾವಿಗಿಂತ ಮೊದಲೇ ನಾವುಗಳು ಇದರ ಬಗ್ಗೆ ಏನಾದರೂ ಮಾಡಬೇಕಾ, ಅಥವಾ ಇದನ್ನು ನಾವು ತೆಗೆದುಕೊಳ್ಳುವಂಥದ್ದು ಅಥವಾ ಫ್ಯಾಮಿಲಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು, ಈ ವಿಚಾರಗಳು ಕೂಡ ಬರುತ್ತೆ. ಸೊ ಏನು ಹೇಳ್ತಾರೆ ಸರ್, ಪ್ರಥಮವಾಗಿ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಸರ್? ಓಕೆ ಸರ್, ಸೊ ಅಂಗಾಂಗ ದಾನ ಅತಿ ಶ್ರೇಷ್ಠವಾದಂತಹ ದಾನ ಅಂತ ಹೇಳ್ಬೋದು. ಅಂದರೆ ಇಟ್ಸ್ ದ ಮೋಸ್ಟ್ ನೋಬಲ್ ಥಿಂಗ್ ಐ ಕ್ಯಾನ್ ಸೇ. ಅಂದರೆ ಗ್ಲೋರಿ ಅವರ ಫ್ಯಾಮಿಲಿ ಮೆಂಬರ್ಸ್ ತೊಗೊಂಡಿರುವಂಥ ನಿರ್ಧಾರ ತುಂಬ ಶ್ಲಾಘನೀಯ. ಮತ್ತು ಇದರಲ್ಲಿ ಏನಂದರೆ ಮುಂಚಿನ ಟೈಮ್ಗಿಂತ ಈಗ ಅವೇರ್ನೆಸ್ ಕೂಡ ಹೆಚ್ಚುಂಟು. ಆ್ಯಂಡ್ ವಿ ಆರ್ ಗವರ್ನ್ಡ್ ಬೈ ವಾಟ್ ಈಸ್ ನೋನ್ ಆಸ್ ದ ಟ್ರಾನ್ಸ್ಪ್ಲಾಂಟೇಷನ್ ಆಫ್ ಹ್ಯೂಮನ್ ಆರ್ಗನ್ಸ್ ಆ್ಯಕ್ಟ್. ಸೊ ಅದು ಫಸ್ಟ್ 1994 ಬಂದಿದ್ದು, ಮತ್ತು ಅಮೆಂಡ್ಮೆಂಟ್ಸ್ ಆಗಿದೆ 2011 ಮತ್ತು 2014. ಸೊ ಅದರಲ್ಲಿ ನಿರ್ದಿಷ್ಟವಾದಂಥ ಗೈಡ್ಲೈನ್ಸ್ ಉಂಟು. ಸೊ ಈಗ
ನಮ್ಮ ಲಾ ಪ್ರಕಾರ ಏನೆಲ್ಲ ಮಾಡಬಹುದು ಅಂತ. ಫಸ್ಟ್ ಆಫ್ ಆಲ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತಂದರೆ ಬ್ರೈನ್ ಡೆತ್ತನ್ನು ಡಿಕ್ಲೇರ್ ಮಾಡಬೇಕು, ಅದನ್ನು ಐಡೆಂಟಿಫೈ ಮಾಡಬೇಕು. ಸೊ ಬ್ರೈನ್ ಡೆತ್ ಅಂದರೆ ಮೆದುಳು ನಿಷ್ಕ್ರಿಯವಾಗಿದೆ, ಅದು ಕೆಲಸ ಮಾಡ್ತಾ ಇಲ್ಲ ಅಂತ ಅದನ್ನು ಕನ್ಫರ್ಮ್ ಮಾಡಬೇಕು. ಸೊ ಬೈ ಎ ಟೀಮ್ ಆಫ್ ಡಾಕ್ಟರ್ಸ್ ಇನ್ಕ್ಲೂಡಿಂಗ್ ನ್ಯೂರೋಲಜಿಸ್ಟ್, ನ್ಯೂರೋಸರ್ಜನ್. ಅದನ್ನು ಡಿಕ್ಲೇರ್ ಮಾಡಿದ ನಂತರ ಅದನ್ನು ಮೇನ್ ಪ್ರಥಮವಾಗಿ ಬ್ರೈನ್ ಡೆತ್ ಆಗಿರಬೇಕು. ಬ್ರೈನ್ ಡೆತ್ ಆದಾಗ ಮತ್ತೆ ಹಾರ್ಟ್ ಇನ್ನೂ ಫಂಕ್ಷನಿಂಗ್ ಇರ್ತದೆ. ಆಬ್ವಿಯಸ್ಲಿ ಎಲ್ಲ ಅಂಗಗಳೆಲ್ಲ ಫಂಕ್ಷನಿಂಗ್ ಇರ್ತದೆ. ಅಂದರೆ ದೇರ್ ಆರ್ ಮೆನಿ ರೂಲ್ಸ್ ಅದರಲ್ಲಿ. ಅಂದರೆ ರೂಲ್ ಆಫ್ 100 ಅಂತ ಹೇಳ್ತೇವೆ. ಅಂದರೆ ಬ್ಲಡ್ ಪ್ರೆಷರ್ 100 ಮೇಲೆ ಇರಬೇಕು, ಮತ್ತು ಯೂರಿನ್ ಔಟ್ಪುಟ್ ಒಳ್ಳೆ ಇರಬೇಕು, BP ಸರಿ ಇರಬೇಕು, ಸೊ ಆಕ್ಸಿಜನ್ ಅಂಶ ಸರಿ ಇರಬೇಕು, ಸ್ಯಾಚುರೇಷನ್ ಸರಿ ಇರಬೇಕು, ಮತ್ತು ಅವರ ಹಿಮೋಗ್ಲೋಬಿನ್ ಒಳ್ಳೇದಿರಬೇಕು. ಸೊ ಅದೆಲ್ಲ ಇದ್ದಾಗ ಅದು ಅವರ ದೇಹದಲ್ಲಿರುವಂಥ ಅಂಗಗಳು ಇನ್ನೂ ಕೆಲಸ ಮಾಡ್ತಾ ಉಂಟು. ಅದನ್ನು ಬೇರೆಯವರಿಗೆ ದಾನ ಮಾಡಿದಾಗ ಅವರಲ್ಲೂ ಕೂಡ ಅದು ಕೆಲಸ ಮಾಡ್ತದೆ ಸರಿಯಾಗಿ, ಯಾರಿಗೆ ಅವಶ್ಯಕತೆ ಇರುವವರಿಗೆ ದಾನ ಮಾಡಿದಾಗ ಅಂತ. ಸೊ ಹಾಗಾಗಿ ಫಸ್ಟ್ ಬ್ರೈನ್ ಡೆತ್ ಕನ್ಫರ್ಮ್ ಆಗಬೇಕು. ಅದಾದ ನಂತರ ಟೀಮ್ ಆಫ್ ಡಾಕ್ಟರ್ಸ್ ಆಬ್ವಿಯಸ್ಲಿ ರಿಲೇಟಿವ್ಸ್ಗೆ ಅದನ್ನು ವಿಷಯ ತಿಳಿಸಬೇಕು, ಈ ರೀತಿ ಉಂಟು, ಇವ ಬದುಕುವ ಚಾನ್ಸಸ್ ಇಲ್ಲ, ಬ್ರೈನ್ ಕೆಲಸ ಮಾಡ್ತಾ ಇಲ್ಲ. ಸೊ ಅವರನ್ನು ಡೊನೇಟ್ ಮಾಡುವ ವಿಲ್ಲಿಂಗ್ನೆಸ್ ಉಂಟಾ ಅಂತ. ನಮ್ಮ ದೇಶದಲ್ಲಿ ಇಟ್ ಈಸ್ ಕಾಲ್ಡ್ ಆಪ್ಟ್ ಇನ್, ಅಥವಾ ಬೇರೆ ದೇಶಗಳಲ್ಲಿ ಕೆಲವೊಂದು ಸ್ಪೇನಲ್ಲಿ ಇರ್ಬೋದು, ಆಸ್ಟ್ರೇಲಿಯಾದಲ್ಲಿ ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಪ್ಟ್ ಔಟ್. ಅಂದರೆ ಈ ರೀತಿಯ ಬ್ರೈನ್ ಡೆಡ್ ಪೇಷಂಟ್ಸ್ಗೆ ಅವರು ನ್ಯಾಚುರಲ್ ಆಗಿಯೇ ಆರ್ಗನ್ ಡೊನೇಷನ್ನ ಫಸ್ಟ್ ಆಪ್ಷನ್ ಕೊಡ್ತಾರೆ ಅವರು. ಅಲ್ಲಿ ಬೇರೆ ದೇಶಗಳಲ್ಲಿ ಉಂಟದೆ. ಇನ್ಫ್ಯಾಕ್ಟ್ ಸ್ಪೇನಲ್ಲಿ ಇಟ್ ಇಸ್ ನಿಯರ್ಲಿ 5 to 6% ಆಫ್ ಬ್ರೈನ್ ಡೆಡ್ ಪೇಷಂಟ್ಸ್ ಆರ್ಗನ್ಸ್ ಗೆಟ್ ಹಾರ್ವೆಸ್ಟೆಡ್. ಸೊ ಬಟ್ ನಮ್ಮ ದೇಶದಲ್ಲಿ ಇಟ್ಸ್ ಎ ಆಪ್ಟ್ ಇನ್, ಅಂದರೆ ಕನ್ಸೆಂಟ್ ಇಲ್ಲದೆ ನಾವು ಆರ್ಗನನ್ನು ಹಾರ್ವೆಸ್ಟ್ ಮಾಡುವಂತಿಲ್ಲ, ಅಥವಾ ಅದು ಬೇರೆಯವರಿಗೆ ಅದನ್ನು ಆರ್ಗನ್ಸ್ ತೆಗೆದು ಅದನ್ನು ಡೊನೇಟ್ ಮಾಡುವಂತಿಲ್ಲ. ಸೊ ಒನ್ಸ್ ಕನ್ಸೆಂಟ್ ಒಪ್ಪಿಗೆ ಕೊಟ್ಟ ನಂತರ ರಿಲೇಟಿವ್ಸ್, ಕ್ಲೋಸೆಸ್ಟ್ ರಿಲೇಟಿವ್ಸ್ ಅವರೆಲ್ಲ ಒಪ್ಪಿಗೆ ಕೊಟ್ಟ ನಂತರ ನೆಕ್ಸ್ಟ್ ಕಮ್ಸ್ ದ ಸ್ಟೇಜ್ ವೇರ್ ಯು ಗೋ ಬೈ ಆಲ್ ದ ಮೆಡಿಕೋ ಲೀಗಲ್ ರಿಕ್ವೈರ್ಮೆಂಟ್ಸ್ ಏನಾದರೂ ಇದ್ದರೆ, ಅನ್ಯಾಚುರಲ್ ಇದ್ದರೆ, ಸೊ ಅದೆಲ್ಲ ಪೊಲೀಸ್ ವೆರಿಫಿಕೇಷನ್ ಆ್ಯಂಡ್ NOC ಅದೆಲ್ಲ ಪ್ರೊಸೀಜರ್ ಇರ್ತದೆ. ಅದಾದ ನಂತರ ಈ ಪ್ರತಿಯೊಂದು ಹಾಸ್ಪಿಟಲಲ್ಲೂ ಆರ್ಗನ್ ಡೊನೇಷನ್ ಇದು ಇರ್ತದೆ. ಸೊ ಅದು ನಿರ್ದಿಷ್ಟ ಪ್ರಕ್ರಿಯೆ ಆದ ನಂತರ ಕನ್ಸೆಂಟ್ ಫಾರ್ಮ್ಸ್ ಎಲ್ಲ ಸಿಗ್ನೇಚರ್ಸ್ ಅದೆಲ್ಲ ಸೈನ್ ಆದ ನಂತರ ದೆನ್ they'll do organ harvesting, and before that they have to identify the potential recipients. ಅಂದ್ರೆ ಯಾರಿಗೆ ಅವಶ್ಯಕತೆ ಉಂಟು ಈ ರೀತಿ. ನೀವು ಹೇಳಿದ್ರಿ ಈಗ ಕಿಡ್ನಿಯನ್ನು ಮಣಿಪಾಲಕ್ಕೆ ಕಳಿಸ್ಲಿ ಆಯಿತು, ಹಾರ್ಟ್ ಬ್ಯಾಂಗ್ಳೂರಿಗೆ ಹೋಯಿತು, ಲಂಗ್ಸ್ ಬ್ಯಾಂಗ್ಳೂರಿಗೆ ಹೋಯಿತು, ಸ್ಕಿನ್ ಮತ್ತು ಕಾರ್ನಿಯಾ ಫಾದರ್ ಮುಲ್ಲರ್ಸ್ಗೆ ಟ್ರಾನ್ಸ್ಪ್ಲಾಂಟ್ ಆಯಿತು. ಸೊ ವಿವಿಧ ಅಂಗಗಳನ್ನು ಎಲ್ಲಿ ರಿಕ್ವೈರ್ಮೆಂಟ್ ಉಂಟು, ಸೊ ಅದು ನೆಟ್ವರ್ಕ್ ಇರ್ತದೆ. ಆಬ್ವಿಯಸ್ಲಿ ಏಜಿಗೆ ಕೂಡ ಐ ಥಿಂಕ್ ಹಾರ್ವೆಸ್ಟ್ ಮಾಡಿ ಕಳಿಸ್ಲಿಕ್ಕೆ ಆಯಿತು. ಸೊ ಹೀಗೆ KMC ಮಣಿಪಾಲ AG ಆಸ್ಪತ್ರೆ, ಸೊ ಹೀಗೆ ಎಲ್ಲಿ ನಿರ್ದಿಷ್ಟವಾದ ಪೊಟೆನ್ಷಿಯಲ್ ರಿಸಿಪಿಯಂಟ್ ಇದ್ದಾರೆ, ಸೊ ಯಾರಿಗೆ ಅವಶ್ಯಕತೆ ಉಂಟು ಅಂತ ಬಂದಾಗ ಯಾವ ಎಲ್ಲ ಅಂಗಗಳನ್ನು ದಾನ ಮಾಡ್ಬೋದು. ಅದು ನಮ್ಮ ಮೊದಲನೇದಾಗಿ ನಾವು ಮುಂಚೆ ಗೊತ್ತಿದ್ದದ್ದು ಕಣ್ಣು, ಕಾರ್ನಿಯಾ, ಅಥವಾ ಕಿಡ್ನಿ, ಲಿವರ್, ಹಾರ್ಟ್, ಲಂಗ್ಸ್, ಚರ್ಮ, ಸ್ಕಿನ್, ನಮ್ಮ ಕಾರ್ಟಿಲೇಜ್, ಚರ್ಮವನ್ನು ಕೂಡ, ವ್ಯಾಲ್ವ್ಸ್, ಹಾರ್ಟ್ ಇದು ವ್ಯಾಲ್ವ್ಸ್, ಕಾರ್ಟಿಲೇಜ್, ಇದೆಲ್ಲ ನಾವು ಟ್ರಾನ್ಸ್ಪ್ಲಾಂಟ್. ಇಷ್ಟು ಪ್ಯಾಂಕ್ರಿಯಾಸ್ ಕೂಡ, ಡಯಾಬಿಟೀಸ್ ಇದ್ದವ್ರಿಗೆ ಕೆಲಸ ಮಾಡದಿದ್ದಾಗ ಪ್ಯಾಂಕ್ರಿಯಾಸ್ ಕೂಡ ಡೊನೇಟ್ ಮಾಡ್ಬೋದು. ಇಷ್ಟು ಪಾರ್ಟ್ಸ್ಗಳನ್ನು ಡೊನೇಟ್ ಮಾಡಬಹುದು. ಈಗ ಅಂದ್ರೆ ಪ್ರಥಮವಾಗಿ ಒಬ್ಬ ವ್ಯಕ್ತಿ ಬಾಡಿ ಪಾರ್ಟ್ ಡೊನೇಟ್ ಮಾಡಬೇಕು ಅಂತ ಬಂದಾಗ ಆದ್ರೆ ಮೆದುಳು ನಿಷ್ಕ್ರಿಯವಾಗಬೇಕು. ಬ್ರೈನ್ ಡೆತ್ ಅಂದ್ರೆ ಸರ್ಟಿಫಿಕೇಶನ್ ಆಫ್ ಬ್ರೈನ್ ಡೆತ್ ಅಂತ ಅದನ್ನ ಐಡೆಂಟಿಫೈ ಮಾಡಬೇಕು. ಅದಕ್ಕೆ ನಿರ್ದಿಷ್ಟವಾದ ಪ್ರೊಸೀಜರ್ಸ್ಗಳು ಉಂಟು, ಕೆಲವೊಂದು ಟೆಸ್ಟ್ ಉಂಟು, EEG ಅದೆಲ್ಲ ಉಂಟು. ಸೊ ಅದೆಲ್ಲ ಮಾಡಿದ ನಂತರ ನ್ಯೂರೋಲಜಿಸ್ಟ್, ನ್ಯೂರೋಸರ್ಜನ್ ಸರ್ಟಿಫೈ ಮಾಡ್ತಾರೆ ಇದು ಬ್ರೈನ್ ನಿಷ್ಕ್ರಿಯವಾಗಿದೆ, ಅದು ಕೆಲಸ ಮಾಡ್ತಾ ಇಲ್ಲ. ಯಾಕಂದ್ರೆ ಮನುಷ್ಯನ ದೇಹದಲ್ಲಿ ಬ್ರೈನ್ ಬಹಳಷ್ಟು ಪ್ರಾಮುಖ್ಯ ಪಾತ್ರ. ಮುಂಚೆ ಹೇಳಿದಾಗೆ ಬ್ರೈನ್ ಆಕ್ಸಿಜನ್ ಮತ್ತೆ ರಕ್ತ ಇಲ್ಲದೆ ಅದು ಬದುಕಲಿಕ್ಕೆ ಆಗುದಿಲ್ಲ. ಸೊ ಅದು ನಿಷ್ಕ್ರಿಯಗೊಳ್ತದೆ. ಬಟ್ ಹಾರ್ಟ್, ಬ್ರೈನ್ ಒಂದು ಸರಿ ಇಲ್ಲ ಅಂತ ಹೇಳಿದಾಗ ಬ್ರೈನ್ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ, ಬೇರೆ ಅಂಗಗಳು ಇನ್ನೂ ವರ್ಕ್ ಮಾಡ್ತಾ ಇರ್ತದೆ. ಲಾಂಗೆಸ್ಟ್ ಸರ್ವೈವಿಂಗ್ ಪರ್ಸನ್ ಇನ್ ದ ವರ್ಲ್ಡ್ ಅಂದ್ರೆ ಬರೀ ಬ್ರೈನ್ ಕೆಲಸ ಮಾಡದೆ ಬೇರೆ ಅಂಗಗಳು ವೆಂಟಿಲೇಟರಿ ಸಪೋರ್ಟ್ ಅಲ್ಲಿ ಇಟ್ಟು ಆಲ್ಮೋಸ್ಟ್ ಐ ಥಿಂಕ್ ಲಾಂಗೆಸ್ಟ್ ಈಸ್ ಮೋರ್ ದೆನ್ 15-20 years ವರೆಗೂ ಬದುಕಿದ್ದಾರೆ. ಬಿಕಾಸ್ ದ ಪ್ರಾಬ್ಲಿ ಫ್ಯಾಮಿಲಿ ಮೆಂಬರ್ಸ್ ವಾಂಟೆಡ್ ಇಟ್. ಹಾಗೆ ಅದನ್ನ ಕಂಟಿನ್ಯೂ ಅವರನ್ನ ಇನ್ನೂ ಜೀವಂತವಾಗಿ ಇಟ್ಟಿದ್ದಾರೆ. ಬ್ರೈನ್ ನಿಷ್ಕ್ರಿಯವಾಗಿದ್ರು, ಕೆಲಸ ಮಾಡ್ತಾ ಇದ್ದದಿದ್ರು ಕೂಡ ಅವರ ಅಂಗಗಳಿಂದ ಕೆಲಸ ಮಾಡ್ತಾ ಉಂಟು. ಬ್ರೈನ್ ಕೆಲಸ ಮಾಡಲ್ಲ, ಆದ್ರೆ ಉಳಿದ ಅಂಗಗಳು ಎಲ್ಲವೂ ಕೂಡ ಕೆಲಸ ಮಾಡುತ್ತೆ. ವೆಂಟಿಲೇಟರಿ ಸಪೋರ್ಟ್ ಹಾಗೆಲ್ಲ ಇದ್ದಾಗ, ಅಸಿಸ್ಟೆಡ್ ವೆಂಟಿಲೇಷನ್ ಇದ್ದಾಗ ಅದು ಕೆಲಸ ಮಾಡ್ತಾ ಇರ್ತದೆ. ಬಟ್ ಎಲ್ಲ ಅಂಗಗಳು ಸರಿ ಇದ್ದು ಬ್ರೈನ್ ಕೆಲಸ ಮಾಡಿಲ್ಲ ಅಂತ ಬಂದಾಗ ಬಹಳಷ್ಟು ಕಷ್ಟ ಮನುಷ್ಯ ಬದುಕಲಿಕ್ಕೆ. ಹೌದು, ಅದು ಮತ್ತೆ ಅದು ಸರಿಯಾಗ್ಲಿಕ್ಕೆ ಸಾಧ್ಯ ಇಲ್ವಾ? ಯೂಶುವಲಿ ಸಾಧ್ಯ ಇಲ್ಲ. ಬ್ರೈನ್ ಡೆತ್ ಅಂತ ಡಿಕ್ಲೇರ್ ಮಾಡಿದಾಗ ಅದು ಪುನಃ ಸರಿಯಾಗೋದು ಆಲ್ಮೋಸ್ಟ್ ಮೆಡಿಕಲಿ ಅದು ನಾಟ್ ಪಾಸಿಬಲ್. ಅಂದ್ರೆ ಹಾರ್ಟ್ ಎಲ್ಲವೂ ಕೂಡ ಸರಿ ಇರುತ್ತೆ, ಯಾವುದು ಸಮಸ್ಯೆ ಅವಾಗ ಮಾತ್ರ ಟ್ರಾನ್ಸ್ಪ್ಲಾಂಟ್ ಮಾಡ್ಲಿಕ್ಕೆ ಆಗುದು.
ಕರೆಕ್ಟ್ ಸರ್. ಈಗ ಸರ್ ಈ ಸಂದರ್ಭ ಅಂದರೆ ಬ್ರೈನ್ ಡೆತ್ ಆಗಿರುತ್ತೆ, ಆದರೆ ಅಲ್ಲಿ ಹಾರ್ಟ್ ಫಂಕ್ಷನಿಂಗ್ ಎಲ್ಲವೂ ಕೂಡ ಕರೆಕ್ಟ್ ಪ್ರಾಪರ್ ಆಗಿರುತ್ತೆ. ಆ ಸಂದರ್ಭ ಈ ಬಾಡಿ ಟ್ರಾನ್ಸ್ಫರ್ ಮಾಡಿದಾಗ ಸೊ ಆ ಸಂದರ್ಭ ಅವ್ರಗಳಿಗೆ ಅಂದರೆ ರೋಗಿಗಳಿಗೆ ಈ ಪೇಯ್ನ್ಗಳು ಕಾಣುವಂಥದ್ದು ಅಥವಾ ಈ ಗೊತ್ತಾಗುವಂಥದ್ದು ಕಾಮನ್ ಪೀಪಲ್ ಪಾಯಿಂಟ್ ಆಫ್ ವ್ಯೂ ನಾನು ಕೇಳ್ತಾ ಇರುವಂಥದ್ದು. ಸೊ ಇದು ಮೆದುಳು ಕೆಲಸ ಮಾಡದೇ ಇದ್ದಾಗ ಆಬ್ವಿಯಸ್ಲಿ ನಮಗೆ ಅದು ನೋವಿನ ಅರಿವು ಯಾವುದು ಇರುವುದಿಲ್ಲ, ಅದು ನನ್ನ ಭಾವನೆ. ಅದು ಪ್ರಾಬ್ಲಿ ಮೆಡಿಕಲಿ ಕೂಡ ಅದೇ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು. ಒನ್ಸ್ ಬ್ರೈನ್ ಕೆಲಸ ಮಾಡದಿದ್ದಾಗ ನಮಗೆ ಪೇನ್ ರಿಸೆಪ್ಟರ್ಸ್ ಅದೆಲ್ಲ ಇರುವಂಥದ್ದು ಸಿಗ್ನಲ್ಸ್ ಬ್ರೈನಿಗೆ ಹೋಗಬೇಕಲ್ಲ. ಸೊ ಅದು ಬ್ರೈನೇ ಕೆಲಸ ಮಾಡದಿದ್ದಾಗ ನಮಗೆ ನಾವು ಅದನ್ನು ಪ್ರಾಬಬ್ಲಿ ನಾವು ಅನುಭವಿಸೋದಿಲ್ಲ ಹಾರ್ವೆಸ್ಟ್ ಮಾಡುವಾಗ, ಆರ್ಗನ್ ತೆಗೆಯುವಾಗ. ಓಕೆ 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 ಅಂದರೆ ಇದು ಒಂದು ಸ್ಟೇಟ್ ಆಫ್ ಕೋಮಾ. ಸೊ ಕೋಮಾ ಇರಬೇಕು, ಕೋಮಾ ಸ್ಟೇಜ್, ಬ್ರೈನ್ ವರ್ಕ್ ಆಗ್ತಾ ಇಲ್ಲ. ಸೊ ಬೇಸಿಕಲಿ ಕೋಮಾ ಆ್ಯಂಡ್ ಬ್ರೈನ್ ಸ್ಟೆಮ್ ಡೆತ್. ಸೊ ಇದು ಎರಡು ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್. ಎರಡು ಇದ್ದಾಗ ಅದು ಬ್ರೈನ್ ಕೆಲಸ ಮಾಡ್ತಿಲ್ಲ ಅಂತಲೇ ಅರ್ಥ. ಓಕೆ ಓಕೆ ಕೋಮೋ ಸ್ಟೇಜಲ್ಲಿ ಇರ್ತಾರೆ ಆ ಸಂದರ್ಭಗಳಲ್ಲಿ ಅಂದರೆ ಪೇಯ್ನ್ ಅನ್ನುವಂಥದ್ದು ಅಷ್ಟು ಅರಿವು ಆಗುದಿಲ್ಲ. ಓಕೆ 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 ಈ ಸಂದರ್ಭ ಅಂದರೆ ಮೊದಲೇ ನಾವು ಬಾಡಿ ಡೊನೇಟ್ ಮಾಡ್ತೀವಿ ಅನ್ನೋಂಥದ್ದು ಇರುತ್ತಾ ಅಥವಾ ಫ್ಯಾಮಿಲಿ ಮೆಂಬರ್ಗಳನ್ನೇ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು? ಇದರಲ್ಲಿ ಫ್ಯಾಮಿಲಿ ಮೆಂಬರ್ಸ್ನ ತಗೊಳ್ಳೋದು ಮೋಸ್ಟ್ ನಮ್ಮ ದೇಶದಲ್ಲಿ ನಮ್ಮ ಕಾನೂನಿನ ಪ್ರಕಾರ ನಾವು ವಿತೌಟ್ ಕನ್ಸೆಂಟ್ ನಾವು ಆರ್ಗನ್ ಹಾರ್ವೆಸ್ಟ್ ಮಾಡಲಿಕ್ಕಿಲ್ಲ. ಅದು ಕನ್ಸೆಂಟ್ ಇಲ್ಲ, ಒಪ್ಪಿಗೆ ಇಲ್ಲದೆ ಏನು ಮಾಡಲಿಕ್ಕಿಲ್ಲ, ಒಪ್ಪಿಗೆ ಇಲ್ಲ ತಗೊಂಡೇ ಮಾಡಬೇಕಾಗ್ತದೆ. ಓಕೆ ಓಕೆ ಬಟ್ ಕೆಲವೊಬ್ರು ಮೊದಲೇ ಅವರ ವಿಲ್ಲಲ್ಲಿ ಇದರಲ್ಲೆಲ್ಲ ಬರ್ದಿರ್ತಾರೆ, ನನ್ನ ಇದಾದ್ಮೇಲೆ ಬಾಡಿಯನ್ನು ಅನಾಟಮಿ ಡಿಪಾರ್ಟ್ಮೆಂಟ್ಗೆ ಡೊನೇಟ್ ಮಾಡಿ, ನನ್ನ ಕಣ್ಣನ್ನು ಕೊಡಿ, ಅದೆಲ್ಲ ಇರ್ತದೆ. ಸೊ ಅದು ಬೇರೆ, ಅದು ರೀತಿ ಈ ರೀತಿಯ ಸಿಚುವೇಶನಲ್ಲಿ ಈಗ ಆಕ್ಸಿಡೆಂಟ್ಸ್ ಮೋಸ್ಟ್ ಕಾಮನ್ ನಾವು ಇಲ್ಲಿ ಇದಾಗೋದು ಬ್ರೈನ್ ಡೆತ್ಸ್ ಎಲ್ಲ ಸಿಗೋದು ಇಲ್ಲಿ ಆಕ್ಸಿಡೆಂಟ್ಸ್, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಎಲ್ಲ ಇದ್ದಾಗ. ಸೊ ಹಾಗೆಲ್ಲ ಇದ್ದಾಗ ಇಮಿಡಿಯೇಟ್ ಫ್ಯಾಮಿಲಿ ಮೆಂಬರ್ಸ್ ಅವರ ಪಾತ್ರನೇ ತುಂಬ ಮುಖ್ಯ. ಅವರ ನಿರ್ಧಾರ ತಗೊಳ್ಳದೆ ಅದು ಕಾನೂನಿನ ಪ್ರಕಾರ ಮಾಡಲಿಕ್ಕೆ ಬರುವುದಿಲ್ಲ. ಓಕೆ 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 ಸೊ ಇಲ್ಲಿ 8 ಜನರ ಬಾಳಿಗೆ ಬೆಳಕಾಗ್ತಾರೆ ಗ್ಲೋರಿಯಾ ಅವರು. ಯಾವ ರೀತಿ ಅಂತ ಬಂದಾಗ ಗ್ಲೋರಿಯಾ ಅವರ ಯಕೃತ್ತನ್ನು AJ ಆಸ್ಪತ್ರೆಗೆ, ಅದೇ ರೀತಿ ಶ್ವಾಸಕೋಶವನ್ನು ಬೆಂಗಳೂರಿನ BGS ಆಸ್ಪತ್ರೆಗೆ, ಜೊತೆಗೆ ಹೃದಯವನ್ನು ಬೆಂಗಳೂರಿನ ನಾರಾಯಣ ಹೃದಯಾಲಯಕ್ಕೆ, ಜೊತೆಗೆ ಮೂತ್ರಪಿಂಡವನ್ನು KMC ಮಣಿಪಾಲಕ್ಕೆ ಮತ್ತು ಚರ್ಮ ಮತ್ತು ಕಾರ್ನಿಯವನ್ನು ಫಾದರ್ ಮುಲ್ಲರ್ ಆಸ್ಪತ್ರೆಗೆ ದಾನ ಮಾಡಲಾಗುತ್ತೆ. ಹೀಗೆ 8 ಜನರ ಬಾಳಿಗೆ ಬೆಳಕಾಗುವ ಮೂಲಕ ಗ್ಲೋರಿಯಾ ಅವರು ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನು ಪಡೆದುಕೊಳ್ತಾರೆ. ಜೊತೆಗೆ ಅವರು ಬದುಕಿದಂತಹ ರೀತಿ, ತದನಂತರ ಅವರ ಅಂತ್ಯ, ಜೊತೆಗೆ ಅದರ ಮೇಲೂ ಕೂಡ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರ, ಜೊತೆಗೆ ಅವರ ಕುಟುಂಬ ಬಜ್ಪೆ ಪಡು ಪೆರೇರಾ ನಿವಾಸಿ ತಂದೆ ಗ್ರೇಷನ್ ಅಲೆಕ್ಸ್ ರೋಡ್ರಿಗಸ್ ಮತ್ತು ಗ್ರೇಟಾ ಫ್ಲೇವಿಯಾ ದಂಪತಿ ಇಬ್ಬರಿಗೂ ಕೂಡ ಹೆಡ್ಸ್ ಆಫ್ ಹೇಳಲೇಬೇಕು. ಯಾಕಂದರೆ ಅವರ ಒಂದು ನಿರ್ಧಾರ ಅದೇನೇ ಇರಲಿ, ಆ ಒಂದು ಕುಟುಂಬಕ್ಕೆ ಈ ಒಂದು ದುಃಖವನ್ನು ಭರಿಸುವಂತಹ ಶಕ್ತಿ ಭಗವಂತ ಮೊದಲೇದಾಗಿ ಕೊಡಲಿ. ಜೊತೆಗೆ ಇಂತಹ ಒಂದು ಮಗಳು ಅವರ ಏನು ಕೀರ್ತಿಯನ್ನು ಬೆಳಕಿಸಿದಂತಹ, ಜೊತೆಗೆ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಸಂಪಾದಿಸಿದಂತಹ, ಬದುಕಿದರೆ ಈ ರೀತಿ ಬದುಕಬೇಕು ಅನ್ನುವಂಥದ್ದು ಈಗ ಸಮಾಜ ಹೇಳ್ತಾ ಇರುವಂತಹ ಗ್ಲೋರಿಯಾ ಅವರ ಬದುಕು ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಇವೆಲ್ಲದರ ಜೊತೆಗೆ ಮತ್ತೆ ಮತ್ತೆ ಇಂತಹ ಸಾವುಗಳು ನಮ್ಮನ್ನು ಕಾಡುತ್ತೆ, ನೋ ಡೌಟ್ ಆ ಒಂದು ವಿಚಾರಕ್ಕೆ. ಸೊ ಹಾಗಿದ್ದಾಗ ಡಾಕ್ಟರ್, ಕೊನೆಯದಾಗಿ ಈ ಸಂದರ್ಭ ಎಲ್ಲರೂ ಕೂಡ ಈ ಫುಡ್ನ ವಿಚಾರವಾಗಿ ಬಹಳಷ್ಟು, ಅಂದರೆ ಫುಡ್ ಇಷ್ಟು ಸಮಸ್ಯೆಗಳನ್ನು ತಂದು ಕೊಡುತ್ತೆ ಅನ್ನೋಂಥದ್ದು ಅಷ್ಟೇ ಸತ್ಯದ ವಿಚಾರ. ಅಂದರೆ ಬಹಳಷ್ಟು ಹೇಳ್ತಾರೆ ನಮ್ಮ ಜೀವನ ಪದ್ಧತಿಯನ್ನು, ನಮ್ಮ ಲೈಫ್ ಸ್ಟೈಲ್ಗಳನ್ನು ಅಥವಾ ನಮ್ಮ ಆರೋಗ್ಯವನ್ನು, ನಮ್ಮ ಬದುಕನ್ನು ಡಿಸೈಡ್ ಮಾಡೋದು ಫುಡ್ ಅಲ್ಟಿಮೇಟ್ಲಿ ಅನ್ನೋದು. ಆದರೆ ಬಹಳಷ್ಟು ಜನರು ಇಲ್ಲ ಅನ್ನೋಂಥದ್ದು ಹೇಳ್ತಾರೆ. ಸೊ ಬಹುಶಃ ಈ ಒಂದು ಪ್ರಕರಣದಲ್ಲಿ ಇದು ಸತ್ಯ ಅನ್ನುವಂಥದ್ದು ಆಗಿದೆ. ಏನು ಹೇಳ್ತಾರೆ ಸರ್ ಲಾಸ್ಟ್ ವೀಕ್ಷ? ಮೊದಲನೇದಾಗಿ ಏನಂದ್ರೆ ಅಲರ್ಜಿಯ ಬಗ್ಗೆ ಭಯ ಬೇಡ, ಬಟ್ ತಿಳುವಳಿಕೆ, ಅರಿವು ತುಂಬ ಮುಖ್ಯ. ಅಂದರೆ ಅವೇರ್ನೆಸ್ ಇರಬೇಕು. ಸೊ ಏನಂದರೆ ನಮಗೆ ಇದು ಸ್ಪೆಸಿಫಿಕ್ ಇಂತಹ ಆಹಾರ ಸೇವಿಸಿದಾಗ ಈ ರೀತಿಯ ರಿಯಾಕ್ಷನ್ಸ್ ಕಂಡಾಗ ಒಂದು ಮೆಡಿಕಲ್ ಹೆಲ್ತ್ ಕೇರನ್ನು ಅಥವಾ ವೈದ್ಯರಲ್ಲಿ ಸಂಪರ್ಕಿಸುವಂತಹ ವಿಷಯ ತುಂಬ ಮುಖ್ಯ. ಮತ್ತು ಅವರ ಫ್ಯಾಮಿಲಿ ಫಿಸಿಷಿಯನ್ ಆಗಿರ್ಬೋದು ಅಥವಾ ಎನಿ ಆಫ್ ದ ನಮ್ಮ ಹಾಸ್ಪಿಟಲಲ್ಲಿರುವಂಥ ಡಾಕ್ಟರ್ಗಳಲ್ಲಿ ಸಂಪರ್ಕಿಸಿ ಅದಕ್ಕೆ ಕರೆಕ್ಟಾಗಿ ಇರುವಂತಹ ತಿಳುವಳಿಕೆಯನ್ನು, ಅರಿವನ್ನು ತೆಗೆದುಕೊಳ್ಳುವಂಥದ್ದು ಮುಖ್ಯ. ಅದೇ ರೀತಿಯಾಗಿ ಈಗ ಇರುವಂತಹ ವ್ಯವಸ್ಥೆಯಲ್ಲಿ ಏನಾದರೂ ಸ್ಪೆಸಿಫಿಕ್ ಟೆಸ್ಟ್ ಅವೈಲೇಬಲ್ ವ್ಯವಸ್ಥೆ ಉಂಟು, ಅದನ್ನು ಮಾಡಿಕೊಳ್ಳೋದು ಮುಖ್ಯ. ಮತ್ತು ಹೇಗೆ ಈಗ ಅಲರ್ಜಿಯನ್ನು ನಾವು ತಡೆಗಟ್ಟಬಹುದು, ಯಾವ ಆಹಾರದ ಸೇವಿಸದಿದ್ದರೆ ನಮಗೆ ಒಳ್ಳೆಯದು ಅನ್ನೋ ಅರಿವನ್ನು ಕೂಡ ಮೂಡಿಸ್ಕೊಳ್ಳೋದು ಇಂಪಾರ್ಟೆಂಟ್. ಮತ್ತು ಈಗ ಮೆಡಿಸಿನ್ಸಿಗೆ ಎಸ್ಪೆಷಲಿ ಫುಡ್ ಬಿಟ್ಟು ಮೆಡಿಸಿನ್ಸ್ ಅಥವಾ ಆ ರೀತಿಯ ಅಲರ್ಜಿ ಇದ್ದಾಗ ಅವರು ಯಾವುದೇ ವಿಷಯಕ್ಕೆ ಡಾಕ್ಟರ್ ಹತ್ರ ಹೋದಾಗ ಈ ರೀತಿಯ ಮದ್ದುಗಳಿಗೆ ನನಗೆ ರಿಯಾಕ್ಷನ್ ಆಗ್ತದೆ, ಅದನ್ನು ಕೊಡಬೇಡಿ ಅಂತ ಹೇಳುವಂತಹ
ವಿಚಾರ ತುಂಬ ಮುಖ್ಯ. ಸೊ ಈ ರೀತಿ ಇದ್ದಾಗ ನಾವು ನಮಗೆ ಇಷ್ಟ ಆಗುವಂಥ ಆಹಾರ ನಾವು ಸೇವಿಸ್ಬೋದು. ಮತ್ತು ಯಾವುದರಿಂದ ತೊಂದರೆ ಆಗುವಂಥ ಆಹಾರ ನಾವು ಅದನ್ನು ಆದಷ್ಟು ಅದರಿಂದ ದೂರ ಇರೋದು ಒಳ್ಳೇದಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದ್ರ ಬಗ್ಗೆ ಭಯ ಬೇಡ. ಆದರೂ ಕೂಡ ಇದು ಆದದ್ದು ತುಂಬ ತುಂಬ ದುಃಖದ ವಿಷಯ ಈ ರೀತಿ ಆದದ್ದು. ಬಟ್ ನೀವು ಹೇಳಿದಾಗೆ ಅದು ತುಂಬ ವಿರಳ, ಇದು ತುಂಬ ಕಾಮನ್ ಆಗಿ ನಾವು ನೋಡುವಂಥದ್ದಲ್ಲ. ಇಟ್ಸ್ ಜಸ್ಟ್ ವೆರಿ ಅನ್ಫಾರ್ಚುನೇಟ್ ಇವೆಂಟ್ ವಿಚ್ ಹ್ಯಾಪನ್ ಅಲ್ವಾ? ಓಕೆ, ಹಾಗಿದ್ದಾಗ ತುಂಬ ಫುಡ್ ಎಲರ್ಜಿ ತಂದುಕೊಡುವಂತಹ ವಸ್ತುಗಳು ಯಾವುದು ಅಂತ ಹೇಳಿದ್ರೆ ಡಾಕ್ಟರ್ ಹೇಳುವ ಪ್ರಕಾರ ಬಹಳಷ್ಟು ವಸ್ತುಗಳು ಇದೆ, ತುಂಬ ವಸ್ತು ವೆರಿ ಡೇಂಜರಸ್ ಅಂತ ಹೇಳಿದ್ರೆ ಬಹಳಷ್ಟು ಜನರಿಗೆ ಇದೊಂದು ಕಾಮನ್ ಅಂತ ಬಂದಾಗ ಏನಾದರೂ ಇದೆಯಾ? ಹಾಗಂತ ಸ್ಪೆಸಿಫಿಕ್ ಇಲ್ಲ ಸರ್, ಈಚ್ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್. ಪ್ರತಿ ಒಬ್ಬ ಮನುಷ್ಯನ ಜೆನೆಟಿಕ್ಸ್ ಎಲ್ಲ ವಿಭಿನ್ನವಾಗಿರುತ್ತೆ, ಇಂಡಿವಿಜುವಲ್ ಡಿಫ್ರೆಂಟ್. ಒಂದು ಕಾಮನ್ ಎಲ್ಲದಕ್ಕೂ ಆಗ್ಬೇಕಂತ ಇಲ್ಲ. ಒಬ್ಬರಿಗೆ ಎಗ್ಗಿಗೆ ಆಗ್ಬೋದು, ಕೆಲವೊಬ್ಬರಿಗೆ ಮೊಟ್ಟೆಗೆ ಆಗ್ಬೋದು, ಕೆಲವೊಬ್ಬರಿಗೆ ಫಿಶ್ಗೆ ಆಗ್ಬೋದು, ಕೆಲವೊಬ್ಬರಿಗೆ ನಟ್ಸಿಗೆ ಆಗ್ಬೋದು. ನಾನು ಹೇಳಿದಾಗೆ ಎಲೆಡಿಕೆ ತಿಂದವ್ರಿಗೂ ಕೂಡ ಆಗಿದೆ. ಸೊ ಹಾಗಾಗಿ ಇಂಥದೇ ನಿರ್ದಿಷ್ಟವಾದ ಆಹಾರಕ್ಕೆ ರಿಯಾಕ್ಷನ್ ಆಗ್ತದೆ ಅಂತ, ಅಲರ್ಜಿ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದು. ಅಲರ್ಜಿ ಬಂದಂತ ಫುಡ್ಗಳು ಅಂತ ಬಂದಾಗ ಇದಕ್ಕೆ ಏನಾದ್ರೂ ಒಂದು ಫುಡ್ ಎಲ್ಲದಕ್ಕೂ ಕೂಡ ಬೆಸ್ಟ್ ಅಂತ ಹೇಳ್ತೀರಾ? ಅಂದ್ರೆ ಒಳ್ಳೇದು ಎಲರ್ಜಿ ಏನಾದ್ರೂ ಇದೆಯಾ ಅಂತ? ಆಗತ್ತೆ, ಮೇ ಬಿ ನೀರು, ನೀರಿಂದ ಯಾವುದು ಇಲ್ಲ. ಓಕೆ 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 ಸರಿ. ಎಸ್, ಇದು ಸಾವಿನಲ್ಲೂ ಸಾರ್ಥಕತೆಯನ್ನ ಕಂಡಿರುವಂತಹ ಗ್ಲೋರಿಯಾ ರೋಡ್ರಿಗಸ್ ಅವರು. ಯಾಕಂದ್ರೆ 23 ವರ್ಷ ಪ್ರಾಯದ ಹುಡುಗಿ ಬದುಕಬೇಕಿತ್ತು, ಸಾಧನೆಯನ್ನ ಮಾಡಬೇಕಿತ್ತು ಇನ್ನೂ ಕೂಡ. ಯಾಕಂದರೆ ಅವರು ಸಾಧನೆ ಮಾಡಿದಂತಹ ಹುಡುಗಿ. ಇವೆಲ್ಲದರ ಜೊತೆಗೆ ದಯಮಾಡಿ ನಾನು ಕೊನೆಯದಾಗಿ ನಮ್ಮ ವೀಕ್ಷಕರಲ್ಲಿ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಯಾಕಂದರೆ ಸಮಯದ ಅಭಾವ ತುಂಬಾ ಇದೆ. ಹಾಗಿದ್ದಾಗ ನಿಮ್ಮ ಕರೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಮಯ ಇಲ್ಲ, ಬಹಳಷ್ಟು ಕರೆಗಳು ಬರ್ತಾ ಇದೆ, ದಯಮಾಡಿ ಕ್ಷಮಿಸಿ. ಯಾಕಂದರೆ ಸಮಯದ ಅಭಾವ ತುಂಬಾ ಇದೆ. ಹಾಗಿದ್ದಾಗ ಇನ್ನು ಮುಂದಕ್ಕೆ ಕರೆಗಳನ್ನು ತೆಗೆದುಕೊಳ್ತಾ ಇಲ್ಲ, ನೇರವಾಗಿ ಕೆಲವು ವಿಚಾರಗಳನ್ನು ಚರ್ಚೆ ಮಾಡಬೇಕಾಗಿತ್ತು. ಯಾಕಂದರೆ ವೆರಿ ಇನ್ಫಾರ್ಮೇಟಿವ್ ಆಗಿರುವಂಥ ಸೆಷನ್ ಬೇಕಾಗಿತ್ತು. ಯಾಕೆಂದರೆ ಬಹಳಷ್ಟು ಜನರು ಹೇಳ್ತಾ ಇದ್ರು ಫುಡ್ ಎಲರ್ಜಿಯಿಂದ ಸಾವು ಬರುತ್ತಾ? ನಾವು ಕೂಡ ನೋಡಿದಾಗ ಅಂದರೆ ಊಟ ಮಾಡಿ ಬಂದ ನಂತರ ಉಪನ್ಯಾಸಕಿ ಮೆಟ್ಟಿಲಿಂದ ಕೆಳಗೆ ಬಿದ್ದು ಸಾವನ್ನಪ್ತಾರೆ ಅನ್ನುವಂಥ ಮಾತುಗಳನ್ನು ಕೇಳಿದಾಗ ಏನಾಯಿತು ಅಂತ ಕೇಳಿದಾಗ ಫುಡ್ ಎಲರ್ಜಿ ಆಗಿದೆ, ಫುಡ್ ಎಲರ್ಜಿಯಿಂದ ಸಾವನ್ನಪ್ತಾರ ಅನ್ನುವಂತಹ ಪ್ರಶ್ನೆ ಬಹಳಷ್ಟು ಜನರಲ್ಲಿ ಕೇಳಿ ಬರ್ತಾ ಇತ್ತು. ಇದು ಸಾಧ್ಯವಾ, ಇದು ಹೌದಾ ಅನ್ನುವಂಥದ್ದು. ಸೊ ಹಾಗಿದ್ದಾಗ ಇದು ಮೆಡಿಕಲಲ್ಲಿ ಸಿಗುವಂಥ ಉತ್ತರ ಹೌದು. ಅಂದರೆ ಒಂದು ಹಂತಕ್ಕೆ ಹೋದಾಗ, ಫೈನಲ್ ಸ್ಟೇಜ್ಗೆ ಹೋದಾಗ ಹೌದು ಆಗಿರುತ್ತೆ. ಸೊ ಹಾಗಿದ್ದಾಗ ವೆರಿ ಇನ್ಫಾರ್ಮೇಟಿವ್ ಆಗಿರುವಂಥ ಸೆಷನ್ ಬೇಕಾಗಿತ್ತು, ಮಾಹಿತಿ ಬೇಕಾಗಿತ್ತು, ಅವೇರ್ನೆಸ್ ಬೇಕಾಗಿತ್ತು. ಹಾಗಿದ್ದಾಗ ಇವತ್ತಿನ ಕಾರ್ಯಕ್ರಮ ನೇರವಾಗಿ ನಾನು ಡಾಕ್ಟರ್ ಜೊತೆ ಪ್ರಶ್ನೆಗಳನ್ನು ಕೇಳಿದೆ. ಯಾಕಂದರೆ ಹಾಗಾಗಿ ನಿಮ್ಮ ಕರೆಗಳನ್ನು ತೆಗೆದುಕೊಳ್ಳಲಿಕ್ಕೆ ನನಗೆ ಅವಕಾಶ ಸಿಗಲಿಲ್ಲ, ಜಾಸ್ತಿಯಾಗಿ ಕ್ಷಮಿಸಿ ಆ ಒಂದು ವಿಚಾರಕ್ಕೆ ಅಂತ ಹೇಳ್ತಾ, ಬೇಕಾದರೆ ಮುಂದೊಂದು ದಿನ ಇದರ ಬಗ್ಗೆ ಸವಿಸ್ತರವಾಗಿ ಮಾತಾಡೋಣ. ಅಂದರೆ ಅಗಲಿದಂತಹ ಆತ್ಮಕ್ಕೆ ಶಾಂತಿ ಸಿಗಲಿ, ಗ್ಲೋರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಜೊತೆಗೆ ಅವರು ಬದುಕಿದಂತಹ ರೀತಿ ಯಾವತ್ತೂ ಕೂಡ ನಮ್ಮ ಕಣ್ಣ ಮುಂದೆ ಇದೆ. ಒಂದು ಮಾತು ನಾವು ತಿಳಿದುಕೊಳ್ಬೇಕು ಈ ಸಂದರ್ಭ, ಬದುಕು ಅನ್ನುವಂಥದ್ದು ನಶ್ವರ. ಕೋಪ, ತಾಪ, ಜಗಳ ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಆದರೆ ನಾವು ನಮ್ಮದೇ ಬದುಕು ಅಥವಾ ನಾವು ಇಲ್ಲೇ ಇರ್ತೀವಿ ಅಥವಾ ಇಲ್ಲೇ ನಾವು ಬದುಕು ಶಾಶ್ವತ ಅಂತ ನಾವು ಅನ್ಕೊಳ್ತಾ ಇದ್ರೆ ಅದು ಶುದ್ಧ ಸುಳ್ಳು ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಸೊ ಹಾಗಿದ್ದಾಗ ಬದುಕೋಣ, ಖುಷಿಯಿಂದ ಇರೋಣ. ಜಸ್ಟ್ ಶಾರ್ಟ್ ಟ್ರಿಪ್ ಅಂತ ಹೇಳ್ತಾರೆ ಇದು. ನಾವು ಬಂದಿದ್ದೇವೆ ಬಾಡಿಗೆಯ ರೀತಿಯಲ್ಲಿ ಬಂದಿದ್ದೇವೆ ನಮ್ಮ ಭೂಮಿಯಲ್ಲಿ. ಸೊ ಚೆನ್ನಾಗಿ ಬದುಕೋಣ, ಖುಷಿಯಿಂದ ಇರೋಣ, ಇತರರ ಜೊತೆ ಕೂಡ ಖುಷಿಯಿಂದ ನಾವು ಬದುಕೋಣ. ಇವೆಲ್ಲದರ ಜೊತೆಗೆ ಈ ಕೋಪ, ತಾಪ, ಮತ್ಸರ ಎಲ್ಲವನ್ನ ಬಿಟ್ಟು ಖುಷಿಯಿಂದ ಬದುಕು ಅನ್ನುವಂಥದ್ದು ವೆರಿ ಬ್ಯೂಟಿಫುಲ್. ಸೊ ಸಣ್ಣದಾಗಿರುವಂತಹ ಬದುಕೋಣ ಅಂತ ಹೇಳ್ತಾ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ವೆರಿ ಇನ್ಫಾರ್ಮೇಟಿವ್ ಆಗಿರುವಂಥ ಸೆಷನನ್ನು ನಡೆಸಿಕೊಟ್ರು ಡಾಕ್ಟರ್ ಸರ್. ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಡಾಕ್ಟರ್ ಬಸವಪ್ರಭು ಸರ್, ಸೀನಿಯರ್ ಫಿಸಿಷಿಯನ್, ಕನ್ಸಲ್ಟೆಂಟ್, ಇಂಟರ್ನಲ್ ಮೆಡಿಸಿನ್, KMC ಹಾಸ್ಪಿಟಲ್. ಒನ್ಸ್ ಅಗೇನ್ ಅನಂತ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇದು ಬಸವಪ್ರಭು ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ನಾವು ವಿರಳಗಳಲ್ಲಿ ಅತಿ ವಿರಳ ಅಂತ ಹೇಳ್ತೀವಿ, ಅತಿ ಅಪರೂಪವಾಗಿರುವಂತಹ ಫುಡ್ ಎಲರ್ಜಿ, ಇದರಿಂದ ಸಾವನ್ನಪ್ತಾರ ಅನ್ನುವಂಥ ಪ್ರಶ್ನೆಗೆ ಉತ್ತರ ಅಂತ ಬಂದಾಗ ಎಸ್, ಒಂದು ಹಂತಕ್ಕೆ ಹೋದಾಗ ನಾವುಗಳು ನೆಗ್ಲೆಕ್ಟ್ ಮಾಡಿದಾಗ ಇಂತಹ ಪರಿಸ್ಥಿತಿ ಬರುತ್ತೆ. ಸೊ ಇನ್ಯಾರು ಕೂಡ ಬರದೇ ಇರಲಿ. ಸೊ ಫುಡ್ ಎಲರ್ಜಿ ಅನ್ನುವಂಥದ್ದನ್ನು ಅಷ್ಟು ಲೈಟಾಗಿ ತೆಗೆದುಕೊಳ್ಳದೆ ಇರಿ ಅಂತ ಹೇಳ್ತಾ, ಸ್ವಲ್ಪ ನಿಮ್ಮ ವೈದ್ಯರನ್ನು ಸಂಪರ್ಕ ಮಾಡಿ. ಈ ರೀತಿ ಫುಡ್ಗಳು ಅಲರ್ಜಿ ಆಗುತ್ತೆ ಅಂತ ಬಂದಾಗ ಅದನ್ನು ತೋರಿಸಿ. ಜೊತೆಗೆ ಯಾವತ್ತೂ ಕೂಡ ನಮ್ಮ ಪ್ರಾಣಕ್ಕಿಂತ ನಾವು ತಿನ್ನುವಂಥ ಆಹಾರ ಪದ್ಧತಿ ದೊಡ್ಡದೇನಲ್ಲ. ಸೊ ಹಾಗಿದ್ದಾಗ ಅದನ್ನು ಬದಲಾವಣೆ ಮಾಡೋಣ ಅಂತ ಹೇಳ್ತಾ, ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ